ಅದೇ ರೀತಿ ಶ್ರೀ ರಾಘವ ಗಟ್ಟಿ ನೆತ್ತಿಲ, ಶ್ರೀ ಸಂದೀಪ್ ಶೆಟ್ಟಿ, ಶ್ರೀ ರಿಷಬ್ ದಾಸ್ ಶೆಟ್ಟಿ, ಶ್ರೀ ಪುಷ್ಪಲತ್ ಎಸ್ ನಾಯಕ್, ಶ್ರೀ ಜನಾರ್ದನ ಗಟ್ಟಿ ಸಂಕೊಳ್ಗಿ ಇವರು ವೇದಿಕೆಯ ಮುಂಭಾಗ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ವೇದಿಕೆಯ ಮುಂಭಾಗ ಬಂದು ತಾವು ಆಸೀನರಾಗಬೇಕಾಗಿ ತಮ್ಮಲ್ಲಿ ಭಿನ್ನಯಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಪ್ರತಿಭಾ ಪುರಸ್ಕಾರವನ್ನು ಪಡೆಯುವಂತಹ ಕುಮಾರಿ ಅದಿತಿ ಎಸ್ ಶೆಟ್ಟಿ, ಅದೇ ರೀತಿ ಕುಮಾರಿ ತನ್ವಿ ಎಸ್ ಪಿ ಇವರು ವೇದಿಕೆಯ ಮುಂಭಾಗ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ಪುಷ್ಪಲತಾ ಎಸ್ ನಾಯಕ್ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಬಾಹೋ ಶಾಸ್ತ್ರೇ ಸ್ತುಭ್ಯಂ ನಮೋ ನಮಃ. ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಮಹಾಗಣಪತಿ ದೇವೇರನ್ನು ನೆನವರಿಕೆ ಬಂತೊಂದು ಮಾಗನ ದೇವರು ಸೋಮೇಶ್ವರದ ಸೋಮನಾಥ ದೇವರಿಗೆ ತರತಗ್ಗಾದ ಒಂದಿಸೊಂದು ಜಾಗೆಡ್ ನೆಲೆಯೈನ ಅಯ್ಯಪ್ಪ ಸ್ವಾಮಿನ ಪಾದಾವಿರೊಂದಗೂ ಅಡ್ಡಬೂರೊಂದು ಕ್ಷೇತ್ರದ ನಾಗದೇವರು ಅಂಚೆನೆ ಈ ಸ್ಥಳಕ್ಕೂ ಸಂಬಂಧಪಟ್ಟ ದೈವ ದೇವರನ್ನು ಮನಸಾರೆ ಸ್ತುತಿಮಂತೊಂದು ವೇದಿಕೆ ಪುಣ ಗಣ್ಯ ಆತಿಥ್ಯನಾಗ್ಲೇನು ಸ್ವಾಗತವನ್ನು ಪುನಃ ಈ ಪೊರ್ತುಡು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಬೊಕ್ಕ ಅಯ್ಯಪ್ಪ ಸೇವಾ ಸಮಿತಿದ 48ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದ ಈ ಭವ್ಯವಾಯಿನ ರಂಗ ಚಾವಡಿಡು ನಮಕ್ ರಾರಾಜಿ ಉಪ್ಪುನ ಕ್ಷೇತ್ರದ ತಂತ್ರಿಲ್ಲ ಅಂದು ಅಂಚನೆ ಎಂಗ್ಲಿಗೆ ಪ್ರತಿ ಒಂಜಿ ವಿಷಯವುಳ್ಳ ಎಂಗ್ಲಿಗೆ ಮಾರ್ಗದರ್ಶನ ಮನ್ಪುನದ ಒಟ್ಟಿಗೆ ಇನಿ ಷಷ್ಠಿ ಮಹೋತ್ಸವ ಅಂಚನೆ ಈ ವಾರಡು ಹಲವಾರು ಕಾರ್ಯಕ್ರಮದ ಒತ್ತಡ ಇತ್ತನಲ್ಲ. ಇನ್ನಿತ ಮಧ್ಯಾಹ್ನದ ಕಲಸ ಪೂಜೆ ಅಂಚನೆ ತುಪ್ಪಾಭಿಷೇಕಗಳ ಪ್ರತಿ ಒಂಜೇಕಲ ಎಂಗ್ ಬರ್ರೆ ಆಪೂಜಿ ಪಂಡಲ ಎಂಗ್ಲಿಗೆ ಬಾರಿ ಪೊರ್ಲುಡು ಅರ್ನ ಸಮಯನು ಬಾಕಿ ಸಮಯನು ಪೂರ ಬರಿಕದಿದ್ದು ಎಂಗ್ಲಿಗೆ ಮಧ್ಯಾಹ್ನದ ಮಹಾಪೂಜೆ ಮುಟ್ಟ ವ್ಯವಸ್ಥೆ ಮಂತದ್ದು ಇತ್ತೆ ಬಯ್ಯಾಡು ಹಲವಾರು ಮಂದಿನ ಒಂಜಿ ಪಂಚಾಯತಿಗೆ ಇತ್ತನ ಈ ಸಂದರ್ಭಡ್ಲ ಬತ್ತನಂತಿನ ಗೆಸ್ಟ್ ನಕ್ಲಿನ ಕಾಪಾಯರ ಬಲ್ಲಿ ಪಂಪಣ ಒಂಜಿ ಉದ್ದೇಶಡು ಎಂಕ್ಲಿಗೆ ಈ ಸಂದರ್ಭಡು ಮೂಲ ಬೈದೇರು ಎಂಕ್ಲಿಗೆ ಪ್ರತಿ ಒಂಜಕ್ಲ ಮಾರ್ಗದರ್ಶಕರಾಯನ ಉಚ್ಚಿಲತಾಯ ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿ ಬೆರ್ನ ಪಾದಾವರಿಂದಗೂ ಅಡ್ಡಬೂರು ಒಂದು ಬೇರೆ ನಮ್ಮ ಪೂರೆಲ್ಲ ಪ್ರವಾದ ಅಂಚನೆ ಮಂದಿರದ ವತಿರ್ದಿಲ್ಲ ನಿಖಲ ಪೂರ ವತಿರ್ದಿಲ್ಲ ಹೃತ್ಪೂರ್ವಕವಾದ ಸ್ವಾಗತವನ್ನು ಇನ್ನಿತ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷ ಪೀಠವನ್ನು ವಹಿಸಿನಂಚಿನ ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗೆ ಕ್ಷೇತ್ರದ ಗುರುಸ್ವಾಮಿಲು ಶಾಲು ಬೊಕ್ಕ ಮಲ್ಲಿಗೆದ ಪುರ್ಪದ ಶಾಲದ ಮುಖಾಂತರ ಅರೇನು ಪ್ರೀತಿಡು ಈ ಒಂದು ವೇದಿಕೆಗೆ ಅರೇನು ಗೌರವಿಸೋಡು ಪಂಡದು ಭಿನ್ನಯನ ಮಲ್ತೊಂದಲ್ಲೇ ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗೆ ಮಂದಿರದ ಗುರುಸ್ವಾಮಿ ಹಿಡಿದು ಮಲ್ಲಿಗೆದ ಪುರ್ಪದ ಹೊರಟು ಶಾಲನ್ನು ಪಾರ್ದು ಪ್ರೀತಿಡು ಈ ಒಂದು ವೇದಿಕೆಗೆ ಅರೇನು ಗೌರವಿಸೋಡು ಪಂಡದು ಕೇನೋದಿಲ್ಲ ಅಂಚನೆ
ನನ್ನವರಿ ಮುಖ್ಯ ಅತಿಥಿ ನಮ್ಮ ಈ ವೇದಿಕೆ ಅರ್ನ ಪುದರ್ ಗೊತ್ತಿದ್ದನ್ನಕಲ್ ಭಾರಿ ಕಮ್ಮಿ 14 ಗ್ರಾಮೋಡ್ಲ ಶ್ರೀ ಸೋಮನಾಥ ದೇವಸ್ಥಾನದ ಸೋಮೇಶ್ವರದ ಕರಿನ ಕೆಲವು ವರ್ಷದಿಂಚಿ ಬ್ರಹ್ಮಕಲಶೋತ್ಸವ ಸಮಿತಿ ಅಂಚನೆ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರಾದ ಈ ಒಡು ನಡತನಂಚಿನ ಜೀರ್ಣೋದ್ಧಾರ ಬಕ್ಕ ಬ್ರಹ್ಮಕಲಶೋತ್ಸವ ಸಮಿತಿ ಐತ ಅಧ್ಯಕ್ಷರಾದಿತ್ತದು ಭಾರಿ ಪೊರ್ಲುಡು ಸೋಮೇಶ್ವರ ಸೋಮನಾಥ ದೇವರನ್ನ ಬ್ರಹ್ಮಕಲಶೋತ್ಸವ ಮಂತದು ಊರೊರ್ಮೆ ಪುದರ್ನ ಪಸರ್ನಂಚಿನ ವಕೀಲರೈನ ಶ್ರೀಯುತ ರವೀಂದ್ರನಾಥ್ ರೈ ವಕೀಲರು ಬೇರೆ ಈ ವೇದಿಕೆ ಉಳ್ಳೇರು ಬೇರೆಗೆಲ್ಲ ನಮ್ಮ ಪೂರೆಲ್ಲ ಹೃತ್ಪೂರ್ವಕವಾದ ಸ್ವಾಗತವಂತೆ ಇವತ್ತ ಮುಖ್ಯ ಅತಿಥಿಯನ್ನ ಪೀಠ ಹುಡುಕಲು ನಂಚಿನ ಶ್ರೀ ಬಿ ರವೀಂದ್ರನಾಥ್ ರೈ ಬೇರೆಗೆ ರವಿಶಂಕರ್ ನಮ್ಮ ಎಂಕಲ್ನ ಸಮಿತಿದ ಸದಸ್ಯರ ನಂಚಿನ ರವಿಶಂಕರ್ ಬೇರೆ ಶಾಲು ಸ್ಮರಣಿಕದ ಪ್ರೀತಿದ ಗೌರವವನ್ನು ಕೊರಡು ಪಂಡದು ಭಿನ್ನವನ್ನು ಮಲ್ತೊಂದಿಲ್ಲ ಇನ್ನಿತ ವೇದಿಕೆದ ಮುಖ್ಯ ಅತಿಥಿಯನ್ನ ಪೀಠ ಹುಡುಕು ನಂಚಿನ ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರ ನಂಚಿನ ಶ್ರೀ ಬಿ ರವೀಂದ್ರನಾಥ್ ರೈ ಬೇರೆಗೆ ರವಿಶಂಕರ್ ಬೇರೆ ಶಾಲು ಸ್ಮರಣಿಕದ ಪ್ರೀತಿದ ಗೌರವ ಅಂಜನೆ ವೇದಿಕೆ ಉಳ್ಳೇರು ಕುಡೋರಿ ಗಣ್ಯ ವ್ಯಕ್ತಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅರಣ್ಯ ಸಂಚಾರಿ ದಳ ಉಡುಪಿ ಬೇರೆ ಎಂಗಳೊಟ್ಟಿಗೆ ಮೂಲು ಮಾಲಾಧಾರಿಯಾದ ಪೋಪನೊಟ್ಟಿಗೆ ಅತ್ತಂದೆ ಎಂಕಲ್ನ ಅಡ್ಕದ ಒಂದು ಟೀಮದೊಟ್ಟಿಗೆ ನಿಕಟ ಸಂಪರ್ಕ ಇತ್ತು ಅವರು ಶ್ರೀಯುತ ಪಿ ಶ್ರೀಧರ್ ಬೇರೆಲ್ಲ ಇನಿ ಅನಿವಾರ್ಯ ಕಾರಣಗಳು ತುರ್ತು ಕೆಲಸ ಇತ್ತನಲ್ಲ ಇನ್ನು ಈ ಕಾರ್ಯಕ್ರಮ ಬರಡೋ ಬಂದ್ಪಡು ಒಂದು ನೆಲೆಟ್ಟು ಇಡೆ ಬೈದೇರು ಬೇರೆಗೆಲ್ಲ ಅಯ್ಯಪ್ಪನ ಅನುಗ್ರಹ ಉಪ್ಪಾಡು ಅಂಚನೆ ಬೇರೆ ನಮ್ಮ ಪೂರ್ಣ ಹೃತ್ಪೂರ್ವಕವಾದ ಏನಾರೇನು ಸ್ವಾಗತವಂತೆ ಶ್ರೀಧರ್ ಮೇರೆನ ಲಕ್ಷ್ಮಣ್ ಕಟ್ಟೆಮನಿ ಬೇರೆ ಬತ್ತದ ಶಾಲಾ ಸ್ಮರಣಿಕದ ಪ್ರೀತಿದ ಗೌರವವನ್ನು ಕೊರಡು ಬಂಡದ್ದು ಭಿನ್ನಯನ್ನು ಮಲ್ತೋದಿಲ್ಲ ಇಂಥ ವೇದಿಕೆದ ಮುಖ್ಯ ಭಿನ್ನರಾದ ನಮ್ಮೊಟ್ಟಿಗೆ ಉಪನಂಚಿನ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಐನಂಚಿನ ಶ್ರೀಧರ್ ಮೇರೆಗೆ ಲಕ್ಷ್ಮಣ್ ಕಟ್ಟೆಮನಿ ನಿರ್ಣಿಡಿದು ಶಾಲು ಸ್ಮರಣಿಕದ ಪ್ರೀತಿದ ಗೌರವವನ್ನು ಕುರಿತು ಅರಣ್ಯ ಈ ವೇದಿಕೆಗೆ ಪ್ರೀತಿಗೆ ಸ್ವಾಗತ ಮಲ್ಪಡು ಬಂದು ಭಿನ್ನಯನ್ನು ಮಲ್ತೋದಿಲ್ಲ ಅಂಚನೆ ನಮ್ಮ ವೇದಿಕೆ ಉಪ್ಪನಾರು ಬಾರಿ ಮಲ್ಲ ಗೆಸ್ಟ್ ನಮಕ್ ಆಂಡ ಆರು ಉಪ್ಪೆರ ಬಾರಿ ಸಿಂಪಲ್ ಆನ್ಲ ಹಲವಾರು ಸಂಘ ಸಂಸ್ಥೆಡು ಅಂಚನೆ ಪುದರ್ ಪೋಯಿನಂಚಿನ ಸಂಸ್ಥೆ ಇತ್ತೀಚೆಗೆ ರಾಜ್ಯ ಪ್ರಶಸ್ತಿ ತಿಕ್ಕಿನಂಚಿನ ಸಂಸ್ಥೆದಲ ಅಧ್ಯಕ್ಷರಲ್ಲ ಅಂದು ಶ್ರೀ ಬಾಲಾಂಜನೇಯ ಜಿಮ್ ಮಂಗಳೂರು ನೇತ ಅಧ್ಯಕ್ಷರಲ್ಲ ಅಂದು ಎಂಕಲಾರೇನು ಗೆಸ್ಟ್ ಆದ ಪಾಡ್ನಾಗ ಎಂಕಲಾರೇನು ತೀರಪ್ಪನಾಗ ಆರು ಶೃಂಗೇರಿ ಕೊಪ್ಪೊಡುತ್ತೇರು ಆ ಕಾರ್ಯಕ್ರಮ ಹೊಡಿತೇರು ಆಂಡ ಎಂಕ್ಲೇನು ಭಾರಿ ಪೊರ್ಲುಡು ಒಂಜಿ ಹೋಟೆಲ್ಗಳು ಎತ್ತೊಂದು ಎಂಕ್ಲೆಗೆ ಎಂಚಿನ ಆವಡ ಪನ್ಪುಣ ಆ ಒಂಜಿ ನೆಲೆಟ್ಟು ಪ್ರತಿ ಒಂಜಿ ವಿಷಯ ಎಲ್ಲ ತೆರಿನಾಗ ಆರು ಹಲವಾರು ಸಂಘ ಸಂಸ್ಥೆ ಅಂಚನೆ ರೋಟ್ರಿ ಅಂಚಿನ ಲಯನ್ಸ್ ಅಂಚಿನ ಹಲವಾರು ನೇಟ್ ಇತ್ತಂದಲ್ಲ ಆರು ಒವೇ ಒಂಜಿ ಬಿಗುಮಾನ ಇಜ್ಜಿ ಸಿಂಪಲ್ ಐನ್ ಅಂಚಿನ ವ್ಯಕ್ತಿ ಶ್ರೀಯುತ ಎ ಉಮೇಶ್ ಗಟ್ಟಿ ಬೇರ್ಲ ಈ ಕಾರ್ಯಕ್ರಮಗೂ ನಮ್ಮೊಟ್ಟಿಗೆ ಉಳ್ಳೇರು ಬೇರೆಗೆಲ್ಲ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಪಕ್ಕ ಸೇರಿದ ನಂಚಿನ ನಮ್ಮ ಪೂರನ್ನ ಭಗವದ್ಭಕ್ತಿಯ ಪರವಾದ ಹೃತ್ಪೂರ್ವಕವಾದ ಸ್ವಾಗತವಂತೆ ಇವತ್ತ ಮುಖ್ಯ ಭಿನ್ನರ ಪೀಠ ಉಡುಪು ನಂಚಿನ ನಾನೂರಿ ಭಿನ್ನರ ನಂಚಿನ ಶ್ರೀ ಉಮೇಶ್ ಗಟ್ಟಿ ಮೇರೆಗೆ ಟ್ರಸ್ಟ್ದ ಕೋಶಾಧಿಕಾರಿ ನಂಚಿನ ನಾರಾಯಣ್ ಕಾಚಾರು ಬೇರು ಬರ್ತದೆ ಶಾಲಾ ಸ್ಮರಣಿಕದ ಗೌರವವನ್ನು ಕೊರಡು ಬಂಡದು ಭಿನ್ನಯನ್ನು ಮಲ್ತೊಂದಿಲ್ಲ ಈ ಕಾರ್ಯಕ್ರಮದ ಮುಖ್ಯ ಭಿನ್ನರಾದ ಬಾಲಾಂಜನೇಯ ಜಿಮ್ ಜೊತೆ ಅಧ್ಯಕ್ಷರು ಅದೇ ರೀತಿ ಉಪ ಲೆಕ್ಕ ನಿಯಂತ್ರಣಾಧಿಕಾರಿ ಮೆಸ್ಕಾಂ ಕಾರ್ಪೊರೇಟ್ ಕಚೇರಿದ ಶ್ರೀ ಎ ಉಮೇಶ್ ಗಟ್ಟಿ ಮೇರೆಗೆ ಟ್ರಸ್ಟ್ದ ಕೋಶಾಧಿಕಾರಿ ನೆಂಚಿನ ನಾರಾಯಣ್ ಕಾಚೇರು ಮೇರೆ ನೀಡಿದ ಶಾಲು ಸ್ಮರಣಿಕದ ಪ್ರೀತಿದ ಗೌರವ ಅಂಚನೆ ವೇದಿಕೆ ಉಡುಪುನ ಕುಡೋರಿ ಅತಿಥಿ ನಮ್ಮಾರೆ ಆಯ್ನ ಶ್ರೀಯುತ ಹರೀಶ್ ಕುಮಾರ್ ಮಾಲಕೇರಿ ಗಣೇಶ್ ರೋಡ್ ಲೈನ್ಸ್ ಮಂಗಳೂರು ಅಂಚನೆ ಸಲಿಯ ಶ್ರೀ ಶಾರದೋತ್ಸವ ಸಮಿತಿದ ಅಧ್ಯಕ್ಷರಲ್ಲ ಅಂದು ಹಲವಾರು ಸಂಘ ಸಂಸ್ಥೆಗಳಿತ್ತೊಂದು ತನ್ನನ್ನು ತಾನು ತೊಡಗಿಸದು ಸಮಾಜ ಪರ ಕೆಲಸ ಮನ್ಪಂಚಿನ ಶ್ರೀಯುತ ಹರೀಶ್ ಕುಮಾರ್ ಬೇರೇನು ನಮ್ಮ ಪೂರಣ ಹೃತ್ಪೂರ್ವಕವಾದ ಏನಾರೇನು ಸ್ವಾಗತವಂತ ವೇದಿಕೆ ನನ್ನೂರಿ ಭಿನ್ನರ ನಂಚಿನ ಶ್ರೀ ಹರೀಶ್ ಕುಮಾರ್ ಮೇರೆಗೆ ಸಮಿತಿದ ಕೋಶಾಧಿಕಾರಿ ನಂಚಿನ ರಾಜೇಶ್ ಉಪ್ಪಳ ಬೇರೆ ಶಾಲು ಸ್ಮರಣಿಕದ ಪ್ರೀತಿದ ಗೌರವವನ್ನು ಕೊರಡು ಬಂಡದು ಭಿನ್ನಯನ್ನು ಮಲ್ತೊಂದಿಲ್ಲ ಈ ಒಂಜಿ ವೇದಿಕೆದ ಮುಖ್ಯ ಭಿನ್ನರಾದ ನಮ್ಮೊಟ್ಟಿಗೆ ಉಪನಂಚಿನ ಶ್ರೀ ಹರೀಶ್ ಕುಮಾರ್ ಮೇರೆಗೆ ರಾಜೇಶ್ ಉಪ್ಪಳ ಬೇರೆ ಶಾಲು ಪಕ್ಕ ಸ್ಮರಣಿಕದ ಪ್ರೀತಿದ ಗೌರವ ಈ ಒಂಜಿ ವೇದಿಕೆಗೆ ಅಂಚನೆ ನನ್ನೋರಿ ಮುಖ್ಯ ಅತಿಥಿ ನಮ್ಮ ಎದುರು ಕುಲೊಂದಿರು ಶ್ರೀ ಗಣೇಶ್ ಪೊದ್ವಾಲ್
ರಾಜ್ಯ ಜಂಟಿ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಅಯ್ಯಪ್ಪ ಸೇವಾ ಸಮಾಜಂ. ಅಯ್ಯಪ್ಪ ಸೇವಾ ಸಮಾಜಂ ಪನ್ಪುನ ಈ ಒಂಜಿ ಸಂಸ್ಥೆ ಇತ್ತೀಚೆಗೆ ಹಲವಾರು ಪುದರ್ ಬರ್ರೆ ಕಾರಣ ನಮಕ್ ಅಯ್ಯಪ್ಪ ದೇವಸ್ಥಾನೋಡು ಸನ್ನಿಧಾನೋಡು ಆಯ್ನಂಚಿನ ಘಟನೆಗೆ ಸಂಬಂಧಪಟ್ಟದ್ದು ಈ ಒಂಜಿ ಸೇವಾ ಸಮಾಜಂ ಪನ್ಪುನ ಒಂಜಿ ಸಂಘವನ್ನು ಕಟ್ಟೊಂದು ನಮಕ್ ಅಯ್ಯಪ್ಪ ಭಕ್ತರಿಗೆ ಹೆಂಚಿನ ಸಹಾಯ ಸಹಕಾರ ಆವಡ ಐದು ಬೋಡಾಯಿನ ಟೀಮನು ತೊಕ್ಕೋಟು ಅಂಚೆನೆ ಕುಡ್ಲಾಡು ಉಡುಪಿ ಕುಂದಾಪುರೋಡು ನೆಕ್ ಸಂಬಂಧಪಟ್ಟ ಟೀಮ್ ಅಂತದೆ ಪುಗರ್ತೆದ ಸಂಸ್ಥೆ ಅದು ಬುಲೆವಂದಪ್ಪನ ಅಯ್ಯಪ್ಪ ಸೇವಾ ಸಮಾಜಂ ನೇತ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರ್ಲಂದು ಬೇರೆಗಳ ನಮ್ಮ ಪೂರೆಲ್ಲ ರತ್ಪುರಕೋದಾರಿನ ಸ್ವಾಗತ ಉಂಟು. ಇವಜ್ಜೆ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಮುಖ್ಯ ಅತಿಥಿಗಳ ಅಭ್ಯಾಗತರಾಗಿ ಶ್ರೀ ಗಣೇಶ್ ಪುದ್ವಾಳ್ ನಮ್ಮೊಂದಿಗಿದ್ದಾರೆ. ಇವರಿಗೆ ಲೋಕೇಶ್ ಗಟ್ಟಿಗಾಚಾರ್ಯ ಇವರು ಶಾಲು ಸ್ಮರಣಿಕೆಯ ಪ್ರೀತಿಯ ಗೌರವ ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಅಯ್ಯಪ್ಪ ಸೇವಾ ಸಮಾಜ ರಿಜಿಸ್ಟರ್ಡ್ ಇದರ ಜಿಲ್ಲಾಧ್ಯಕ್ಷರು, ಅದೇ ರೀತಿ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಗಣೇಶ್ ಪುದ್ವಾಳ್ ಇವರಿಗೆ ಶ್ರೀ ಲೋಕೇಶ್ ಗಟ್ಟಿಗಾಚಾರ್ಯ ಇವರಿಂದ ಶಾಲು ಸ್ಮರಣಿಕೆಯ ಪ್ರೀತಿಯ ಗೌರವ. ಅಂಚನೆ ವೇದಿಕೆ ಕುಡೋರಿ ಗೆಸ್ಟ್ ನಿಕ್ಲೆ ಏರೆಗ್ಲ ಅರ್ನ ಗುರ್ತಜ್ಜಿ ಜೀವನನ್ನೇ ಪ್ರತಿ ಒಂಜಿ ತೊಕೊಟುಂಡಾವಡು ಪ್ರತಿ ಒಂಜಿ ಕುಡ್ಲಾಡಾವಡು ಒವ್ವೇ ಒಂಜಿ ಕಾರ್ಯಕ್ರಮ ಆಪುಂಡ ಜೀವನ್ ಕುಮಾರ್ ತೊಕೊಟು ಆರವಳು ಉಳ್ಳೇರಿ ಅಂಚೆ ಅದು ಪ್ರತಿ ಒಂಜಿ ಸಂಘ ಸಂಸ್ಥೆ ಇಡ್ಲ ಅಂಚೆನೆ ಹಲವಾರು ಜನಪರ ಸಾಮಾಜಿಕ ಕಾರ್ಯಕ್ರಮ ಶೈಕ್ಷಣಿಕವಾದಲ ಸಾಮಾಜಿಕ ನೆಲೆಟ್ಟು ಹಲವಾರು ಕಾರ್ಯಕ್ರಮ ಮಂತನಾರು ಶ್ರೀಯುತ ಜೀವನ್ ಕುಮಾರ್ ಅಧ್ಯಕ್ಷರ್ಲ ಶ್ರೀ ಬೇರೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ ತೊಕೊಟ್ಟು ಹಲವಾರು ವರ್ಷಡು ಹಲವಾರು ಕಾರ್ಯಕ್ರಮ ಮಂತದ್ದು ಪುಗರ್ತದ ಸಂಸ್ಥೆದ ಅಧ್ಯಕ್ಷರಾದುಳ್ಳೇರಿ ಬೇರೆಲ್ಲ ನಮ್ಮ ಈ 48ನೇ ವರ್ಷದ ವಾರ್ಷಿಕೋತ್ಸವದ ಲೆಪ್ಪನಾಗ ಭಾರಿ ಸಂತೋಷಡು ಒಪ್ಪೊಂದಿರಿ ಇನ್ನು ಈ ಕಾರ್ಯಕ್ರಮಡು ಆರನ್ನ ಉಪಸ್ಥಿತಿ ಉಂಡು ಬೇರೆಲ್ಲ ನಮ್ಮ ಪೂರೆಲ್ಲ ಪ್ರವಾದ ರತ್ಪುರಕೋದಾರನ್ನು ಸ್ವಾಗತ ಉಂಟು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತುಕ್ಕೋಟು ಅಧ್ಯಕ್ಷರಾದ ನೆಚ್ಚಿನ ಶ್ರೀ ಜೀವನ್ ಕುಮಾರ್ ತುಕ್ಕೋಟು ಬೇರೆಗೆ ನಾಗರಾಜ್ ಶೆಟ್ಟಿ ಬೇರೆ ಬರ್ತದೆ ಶಾಲು ಸ್ಮರಣಿಕೆದ ಪ್ರೀತಿದ ಗೌರವವನ್ನು ಕೊಂಡು ಬಂದದ್ದು ಭಿನ್ನಾಯನ ಮಲ್ತದಲ್ಲ ಶ್ರೀ ನಾಗರಾಜ್ ಶೆಟ್ಟಿ ಬೇರೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತುಕ್ಕೋಟು ಒಂಜಿ ಪ್ರತಿಷ್ಠಿತ ಸಂಸ್ಥೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ನಮ್ಮೊಟ್ಟಿಗೆ ಈ ಒಂದು ವೇದಿಕೆಯ ಮುಖ್ಯ ಭಿನ್ನರಾದ ನಮ್ಮೊಟ್ಟಿಗೆ ಎಲ್ಲರೂ ಶ್ರೀ ಜೀವನ್ ಕುಮಾರ್ ತುಕ್ಕೋಟು ಮೇರೆಗೆ ನಾಗರಾಜ್ ಶೆಟ್ಟಿ ಬೆನ್ನೆಡ್ದು ಶಾಲು ಸ್ಮರಣಿಕೆದ ಪ್ರೀತಿದ ಗೌರವ. ಅಂಚನೆ ನಮಕ್ ಈ ಕಾರ್ಯಕ್ರಮ ಇನಿ ಮಹಿಳಾ ಮಣಿ ಬರ್ರೆತ್ತಂಡು ಆರು ಲೆಪ್ಪುನಾಗ ಆ ಒಂದು ಪಂಡಿತರು ಶ್ರೀಮತಿ ಮಾಲಿನಿ ಮುಖ್ಯಾಧಿಕಾರಿ ಕೋಟೆಕಾರ ಪಟ್ಟಣ ಪಂಚಾಯತ್ ಅನಿವಾರ್ಯ ಕಾರಣೋಡು ಅರ್ನ ಫ್ಯಾಮಿಲಿದೊಳ್ಳೆಡು ಎಲ್ಲ ಸಮಸ್ಯೆ ಪತ್ತೆ ನಡೆದಾದ್ರ ಆರು ಈ ಕಾರ್ಯಕ್ರಮ ಬೈಜರು ಅರೆಲ್ಲ ಈ ಸಂದರ್ಭಡು ಈ ನೆನಪು ಉಂಟು ನಮ್ಮ ಆದ್ಯ ಕರ್ತವ್ಯ ಬೇರೆಲ್ಲ ನಮ್ಮ ಪೂರೆಲ್ಲ ಪರವಾದ ರತ್ಪುರಕ್ಕದು ಸ್ವಾಗತ ಉಂಟು. ಅಂಚನೆ ಇನ್ನಿತ ಭಿನ್ನಾದಿಗೆದ ಲೇಸಿಡ್ ನಮ್ಮ ಅಭಿನಂದನೆ ಪನ್ಪೆರೊಂಡು ಶ್ರೀಯುತ ಶ್ರೀ ಗುರುರಾಜರಾವ್ ನಿವೃತ್ತ ಮುಖ್ಯೋಪಾಧ್ಯಾಯರು ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ ಅಂಚೆನೆ ಈ ವಾರ್ಡ್ದ ಕೌನ್ಸಿಲರ್ಲಂದು ಶ್ರೀ ರಾಘವ್ ಗಟ್ಟಿ ನೆತ್ತಿಲ ಅಂಚೆನೆ ನಿವೃತ್ತ ಯೋಧರ್ಲಂದು ಶ್ರೀಯುತ ಸಂದೀಪ್ ಶೆಟ್ಟಿ ಅಂಚೆನೆ ಕರಾಟೆ ಪಟು ರಿಷಬ್ ದಾಸ್ ಶೆಟ್ಟಿ ಅಂಚೆನೆ ಭಜಕೆರಾದ ನಮ್ಮ ದುಂಬುಳ್ಳೇರು ಹಿರಿಯರಾಯಣ ಶ್ರೀಮತಿ ಪುಷ್ಪಲತಾ ಎಸ್ ನಾಯ್ಕ್ ಅಂಚೆನೆ ಎಂಗ್ಲ ಮಂದಿರದ ಹಿರಿಯ ಸದಸ್ಯರು ಆಯ್ನ ಶ್ರೀ ಜನಾರ್ದನ ಗಟ್ಟಿ ಸಂಕೋಲಿಗೆ ಬೆಕ್ಕಲಿಗಳ ನಮ್ಮ ಇನಿ ಅಭಿನಂದನೆ ಮನ್ಪೆರುಂಡು ಅಂಚೆನೆ ಪ್ರತಿಭಾ ಪುರಸ್ಕಾರ ಮನ್ಪುರಂಚಿನ ಕುಮಾರಿ ಅದಿತಿ ಎಸ್ ಶೆಟ್ಟಿ ಶಾಂತರಾಮ್ ಶೆಟ್ಟಿನ ಮಗಳು ಅಂಚೆನೆ ಕುಮಾರಿ ತನ್ವಿ ಎಸ್ ಸಿಂಗಾರ್ ಶ್ರೀನಿವಾಸರ್ನ ಮಗಳು ಬೆಕ್ಕಲಿಗಳ ಈ ಸಂದರ್ಭಡು ಸ್ವಾಗತ ಮಂತೊಟ್ಟಿಗೆ ಅಂಚೆನೆ ನಮ್ಮ ಈ ಕಾರ್ಯಕ್ರಮಡು ಬೈದಿಂಚಿ ಪೂರ ಭಗವದ್ಭಕ್ತರೇ ಅಂಚೆನೆ ದೃಶ್ಯ ಮಾಧ್ಯಮದ ಅಬ್ಬಕ್ಕ ಟಿವಿ ಅಂಚೆನೆ ಹೊಸಕುರಲ್ದ ಚಾನಲ್ ದಾಖಲೆಲ್ಲ ಈ ಸಂದರ್ಭಡು ಸ್ವಾಗತ ಮಂತನೊಟ್ಟಿಗೆ ನಮ್ಮ ಈ ವೇದಿಕೆಡು ಎಂಗ್ಲ ಮಂದಿರದ ಗುರುಸ್ವಾಮಿ ಅಂಚೆನೆ ಆಡಳಿತ ಮುಕ್ತೇಶ್ವರ ಶ್ರೀಯುತ ಲಿಂಗಪ್ಪ ಗಟ್ಟಿ ಸಂಕೋಲಿಗೆ ಬೇರೆಲ್ಲ ಉಳ್ಳೇರು ಬೇರೆಲ್ಲ ಈ ಸಂದರ್ಭಡು ನಮ್ಮ ಪೂರೆಲ್ಲ ಪರವಾದ ಸ್ವಾಗತ ಮಂತನೊಟ್ಟಿಗೆ ವೇದಿಕೆಡು ಅಯ್ಯಪ್ಪ ಸೇವಾ ಸಮಿತಿ ನೇತ ಅಧ್ಯಕ್ಷರಾಯನ ಶ್ರೀಯುತ ಚಂದ್ರಶೇಖರ್ ಕೊಲ್ಯ ಬೂಡ್ಬಡ್ಪು ಬೇರೆಲ್ಲ ಈ ಸಂದರ್ಭಡು ನಮ್ಮ ಪೂರೆಲ್ಲ ಪರವಾದ ಸ್ವಾಗತ ಮನ್ಪೊಂದೊಟ್ಟಿಗೆ ಮಂದಿರದ ಪೂರ ಟ್ರಸ್ಟ್ ನಕಲು ಅಂಚೆನೆ ಸೇವಾ ಸಮಿತಿಯ ಸರ್ವ ಸದಸ್ಯರು ಪದಾಧಿಕಾರಿ ನಕಲಿನ ಸ್ವಾಗತ ಮಂತನೊಟ್ಟಿಗೆ ದೃಶ್ಯ ಮಾಧ್ಯಮ ಬೊಕ್ಕ ಪೊಲೀಸ್ ಇಲಾಖೆ ದಾಖಲೆಗಳ ಸ್ವಾಗತ ಮಂತೊಂದು ಈ ಸ್ವಾಗತ ಭಾಷಣ ಉಂಟವೆ. ಜೈ ಕರ್ನಾಟಕ. ಈ ಒಂಜಿ ಸಮಿತಿದ ವರದಿನ ನಮ್ಮದು ಮುದಿಯರಲ್ಲಿರು ಸಮಿತಿದ ಕಾರ್ಯಂತರ ನಂಚಿನ ಅಜಯ್ ಮೇರ್ ಇನ್ನಿತ ಈ ಒಂಜಿ ಸಮಿತಿದ ವರದಿನ ನಮ್ಮದು ಮುದಿಯರಲ್ಲಿರು 2021-22ನೇ ಸಾಲಿನ ವಾರ್ಷಿಕ ವರದಿ. ನಮ್ಮ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ ಮತ್ತು ಅಯ್ಯಪ್ಪ ಸೇವಾ ಸಮಿತಿ ವತಿಯಿಂದ 47ನೇ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಬೇಕೆಂದು ನಿರ್ಧರಿಸಿ ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು
ಪೂಜಾ ಕಾರ್ಯಕ್ರಮಗಳಿಂದ ಆರಂಭಿಸಿ ಭಜನಾ ಸಂಕೀರ್ತನೆಯೊಂದಿಗೆ ಸಂಪನ್ನಗೊಂಡಿತು. ವರದಿ ವರ್ಷದಲ್ಲಿ ಶ್ರೀ ಸ್ವಾಮಿಗೆ ನಿತ್ಯ ಪೂಜೆಯನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಹಾಗೂ ಶನಿವಾರದ ನಿತ್ಯ ಪೂಜೆಯನ್ನು ಭಜನಾ ಸಂಕೀರ್ತನೆಯೊಂದಿಗೆ, ಪ್ರತಿ ತಿಂಗಳ ಸಂಕ್ರಮಣ ಪೂಜೆ, ವಿಷು ಹಬ್ಬ, ಮಂಡಲ ಪೂಜೆ, ಸೇವೆಗಳಾದ ಹೂವಿನ ಪೂಜೆ, ಕರ್ಪೂರಾರತಿ, ತಿರುಮಧುರ, ನಂದಾದೀಪ, ಪುಷ್ಪಾಂಜಲಿ, ಅರ್ಚನೆ, ನಾಗದೇವರಿಗೆ ಪಂಚಾಮೃತಾಭಿಷೇಕ, ಸಿಯಾಳಾಭಿಷೇಕ, ನಾಗತಂಬಿಲ ಇವುಗಳನ್ನು ಮಂದಿರದ ಅರ್ಚಕರಾದ ಶ್ರೀ ಕೇಶವ ಎಂ ನಂಬೀಶನ್ ಇವರಿಂದ ನೆರವೇರಿಸಿಕೊಂಡು ಬರಲಾಗಿದೆ. ತಾರೀಕು 30/11/2020 ಶುಕ್ರವಾರ ಬೆಳಿಗ್ಗೆ 6:30ಕ್ಕೆ ಉತ್ಸವದ ಉದ್ಘಾಟನೆಯೊಂದಿಗೆ ಆರಂಭಗೊಂಡು ಮಾತೆಯರಿಂದ ಲಲಿತ ಸಹಸ್ರನಾಮ ಪಠಣ, ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಯವರಿಂದ ಕಲಶಾಭಿಷೇಕ, ತುಪ್ಪಾಭಿಷೇಕ, ಮಹಾಪೂಜೆ ಮತ್ತು ಪ್ರಸಾದ ವಿತರಣೆ ನೆರವೇರಿತು. ಅನಂತರ ಮಧ್ಯಾಹ್ನ 1ರಿಂದ 3ರ ತನಕ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ 5ರಿಂದ 7ರವರೆಗೆ ಶ್ರೀ ಕಾಳಿಕಾಂಬಾ ಭಜನಾ ಮಂಡಳಿ ನೆಲ್ಲಿಸ್ಥಳ ಕೋಟೆಕಾರು ಇವರಿಂದ ಭಜನಾ ಸಂಕೀರ್ತನೆ ನಡೆಯಿತು. ಸಂಜೆ 7ರಿಂದ 9ರವರೆಗೆ ವಸಂತ ಅಂಬಿಕಾ ರೋಡ್ ಇವರ ಪ್ರಾಯೋಜಕತ್ವದಲ್ಲಿ ಭಜನಾ ಸಂಕೀರ್ತನೆ ನಡೆಯಿತು. ವರ್ಷಂಪ್ರತಿಯಂತೆ ಆಯ್ದ ಶಾಲೆಯ 10 ಬಡ ವಿದ್ಯಾರ್ಥಿಗಳಿಗೆ ದಿವಂಗತ ಗುರುಸ್ವಾಮಿ ಶ್ರೀ KR ಪ್ರಭಾಕರನ್ ಇವರ ಸ್ಮರಣಾರ್ಥ ಪ್ರೋತ್ಸಾಹಧನ ನೀಡಲಾಯಿತು. ಉತ್ಸವದಂದು ಶ್ರೀರಾಮದಾಸ್ ಸೋಮೇಶ್ವರ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಶ್ರೀ ಸೋಮನಾಥ್ ದೇವಸ್ಥಾನ ಸೋಮೇಶ್ವರ, ಶ್ರೀ ಭಗವತೀಶ ಬಿ ಅಡ್ಕ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ, ಕುಮಾರಿ ಸುಷ್ಮಿತಾ ಶೆಟ್ಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭರತನಾಟ್ಯ ಪ್ರವೀಣೆ ಇವರನ್ನು ಗೌರವಿಸಲಾಯಿತು. 4/12/2021 ಶನಿವಾರದಂದು ಮಂದಿರದಲ್ಲಿ ಶನಿ ಪೂಜೆ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಂದಿ ಭಗವದ್ಭಕ್ತರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. 28/11/2021 ಆದಿತ್ಯವಾರದಂದು ದಿವಂಗತ NR ಉಭಯ ಮತ್ತು ಮನೆಯವರು ಆರಾಧಿಸಿಕೊಂಡು ಬಂದಿರುವ ಶ್ರೀ ಅಯ್ಯಪ್ಪ ಮಂದಿರದಲ್ಲಿ ಪೂಜಿಸುತ್ತಿರುವ ಶ್ರೀ ನಾಗ ಸಾನ್ನಿಧ್ಯ ಪುನರ್ ಪ್ರತಿಷ್ಠೆ ಮತ್ತು ಆಶ್ಲೇಷ ಪೂಜೆಯು ಶ್ರೀ ನೀಲೇಶ್ವರ ಉಚ್ಚಿಲತಾಲ ಪದ್ಮನಾಭ ತಂತ್ರಿ ಇವರ ನೇತೃತ್ವದಲ್ಲಿ ವೈದಿಕ ವಿಧಿ ವಿಧಾನಗಳೊಂದಿಗೆ ಜರುಗಿತು. ನಾಗದೇವರ ಬೆಳ್ಳಿಯ ಬಿಂಬವನ್ನು ಮಂದಿರಕ್ಕೆ ಹಸ್ತಾಂತರಿಸಲಾಗಿತ್ತು. 15/5/2021 ಆದಿತ್ಯವಾರ ಮಂದಿರದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಶ್ರೀಧರ ಶೆಟ್ಟಿ ಉಳ್ಳಾಲ ಬೈಲ್ ಇವರ ಸಹಕಾರದೊಂದಿಗೆ ನೆರವೇರಿಸಲಾಯಿತು. ವರದಿ ವರ್ಷದಲ್ಲಿ ಪ್ರತಿ ತಿಂಗಳು ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಹಲವಾರು ಸ್ವಾಮಿ ಭಕ್ತರು ಗುರುಸ್ವಾಮಿ ಅವರಿಂದ ಮಾಲಾಧಾರಣೆ ಮಾಡಿಸಿ ವ್ರತ ನಿಯಮಗಳನ್ನು ಪಾಲಿಸಿ ಶ್ರದ್ಧಾ ಭಕ್ತಿಯಿಂದ ಶ್ರೀ ಶಬರಿಮಲೆ ಯಾತ್ರೆ ಕೈಗೊಂಡಿರುತ್ತಾರೆ. ವೃಶ್ಚಿಕ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ ಮಾಲಾಧಾರಣೆ ಮಾಡಿದ ಸ್ವಾಮಿಗಳಿಗೆ ಏರ್ಪಡಿಸಲಾದ ಮಧ್ಯಾಹ್ನದ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಸ್ವಾಮಿ ಭಕ್ತರ, ಊರ ಮಹನೀಯರು ಹಾಗೂ ಮಂದಿರದ ಎಲ್ಲ ಭಗವದ್ಭಕ್ತರ ಸಹಕಾರದೊಂದಿಗೆ ಗುರುಸ್ವಾಮಿಗಳ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬರಲಾಗುತ್ತದೆ. ಹಾಗೆಯೇ ಪ್ರತಿ ತಿಂಗಳ ಸಂಕ್ರಮಣದಂದು ಮಂದಿರದಲ್ಲಿ ಅನ್ನಪ್ರಸಾದದ ವ್ಯವಸ್ಥೆಯೂ ನಡೆಯಿತು. ವೃಶ್ಚಿಕ ಸಂಕ್ರಮಣದ ನಂತರ ದೂರದ ಊರುಗಳಿಂದ ಶಬರಿಮಲೆಗೆ ಪಾದಯಾತ್ರೆಯೊಂದಿಗೆ ಆಗಮಿಸುವ ಅಯ್ಯಪ್ಪ ವ್ರತಧಾರಿಗಳಿಗೆ ಹಾಗೂ ವಿವಿಧ ವಾಹನಗಳಲ್ಲಿ ಆಗಮಿಸುವ ಅಯ್ಯಪ್ಪ ಭಗವದ್ಭಕ್ತರಿಗೆ ಮಂದಿರದಲ್ಲಿ ವಾಸ್ತವ್ಯಕ್ಕೆ ಸಕಲ ಸೌಕರ್ಯಗಳನ್ನು ಗುರುಸ್ವಾಮಿಯ ನೇತೃತ್ವದಲ್ಲಿ ಕೈಗೊಳ್ಳುತ್ತಾ ಬಂದಿರುತ್ತದೆ. ವರದಿ ವರ್ಷದಲ್ಲಿ ಜರುಗಿದ ವಾರ್ಷಿಕೋತ್ಸವ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳು ಸರಾಗವಾಗಿ ನೆರವೇರಲು ಸಮಿತಿಯೊಂದಿಗೆ ಸಹಕರಿಸಿದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಉತ್ಸವ ಸಮಿತಿಯ ಸದಸ್ಯರು ಹಾಗೂ ಇತರ ಎಲ್ಲ ಸದಸ್ಯರುಗಳು ನಗದು ವಸ್ತು ರೂಪದಲ್ಲಿ ದೇಣಿಗೆ ನೀಡಿ ಹಾಗೂ ನಿತ್ಯ ಅನ್ನದಾನಕ್ಕೆ ಸಹಕರಿಸಿದ ಊರ ಪರವೂರ ಎಲ್ಲ ಭಗವದ್ಭಕ್ತರನ್ನು ಸ್ಮರಿಸುತ್ತಾ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಯಾಚಿಸುತ್ತಾ ತಮಗೆ ಅಯ್ಯಪ್ಪ ಸ್ವಾಮಿಯ ಕೃಪೆ ಸದಾ ಇರಲೆಂದು ಹಾರೈಸುತ್ತೇವೆ. ಜೈ ಹಿಂದ್. ಅಧ್ಯಕ್ಷರ ನೆಚ್ಚಿನ ಶ್ರೀ ರವೀಂದ್ರನಾಥ ರೈ ಬೇರೆ ಶುಭ ಸಂದೇಶನು ಈ ಒಂದು ಕಾರ್ಯಕ್ರಮಕ್ಕೂ ಕುರುಡು ಬಂಡದ ಎರಡ ಭಿನ್ನಯನ ಮಲ್ತಂದಿಲ್ಲ. ಯಾನ್ ಈ ಪರಿಸರಡೆ ಬೆಳತನೆ ಯಾನ್ ಕ್ಷೇತ್ರ ಎಲ್ಲಿ ಅಪ್ಪನ ಬರ ಸಾಧಾರಣ ಬಂದು 48 ವರ್ಷ ಬಣ್ಣ ಹಿಂಗೆ ಅಪ್ಪ ಬಂದು 17 ವರ್ಷ ನಾನು ಕ್ಷೇತ್ರ ಬರೋದಿತ್ತೆ ಐದು ಕ್ಯಾಪಲ್ಲ ಏನು ನಾನು ಕ್ಷೇತ್ರ ಬರೋ ಬರೋಡು ಪೋಡು ಅಲ್ಲ ಅಂಚಿಂಚಿ ಪೋಪ ಬರೀ ಟೈಮ್ ಅಪ್ಪುಜಿ ಅತ್ತ ದೇವಸ್ಥಾನ ಹೋಗ್ಬೋದು ಬಂದು ಮೂಲಪ ತೇಪಲ್ಲ ಬರೋಲ್ಲ ಇನ್ನೇನು ಅಣ್ಣ ಒಯ್ಕಲೊಂದು ಯೋಗ ಬರೋಡಿಗೆ ಸಂತೋಷ ಅನ್ನೇ ಬರ್ತದ ಬಂಡೇರು ಲಿಂಗಪ್ಪಂದ್ರ ಈ ಒಂಜಿ ದಿನ ಇದೇ ಬರೋಡು ಖಂಡಿತ ಬರ್ಪೆ ಬಂಡೆ ಇನ್ನೇ ಬರ್ಪುನೊಂಜಿನ ಅವಕಾಶ ತಿಕ್ಕಣ ಈ ಕ್ಷೇತ್ರಗ ದೇವರನ್ನ ಅಯ್ಯಪ್ಪ ಸ್ವಾಮಿನ ದರ್ಶನ ಮಾಡ್ಕೊಂಡು ಭಾಗ್ಯ ತಿಕ್ಕಂಡು ಅಂಡ ಈ ಹೆಂಗೊಂಜಿ ಭಾರಿ ಆಶ್ಚರ್ಯನೇ ಬಂಡ ಈ ಅಪ್ಪ ಕೊಂಚ ಎಲ್ಲೇ ಗುಡಿ ಆದಿತ್ತು ಮಣ್ಣ ಸುರುಕು ಶಬರಿಮಲೆ ಮಾಲೆ ಪಾಡ್ತೀನಿ ಮೂಲು ಯಾನು ಸಾಧಾರಣ 30-40 ವರ್ಷ ತುಂಬು ಮೂಲು ಮಾಲೆ ಪಾಡ್ದು ಮೂಲತೆ ಶಬರಿಮಲೆ ಪೋತೀನಿ ಎಂಕ್ಲೊಂಜಿ ಲಿಂಗಪ್ಪಣ್ಣೆಲ್ಲ ಇತ್ತೀರಪ್ಪ ಲಿಂಗಪ್ಪ ಅಪ್ಪಗೆಲ್ಲ ಮಾಲೆಡಿ ತೂತೀನಿ ಇತ್ತೆಲ್ಲ ಮಾಲೆಡಿ ತೂಪು ನಾನು ಹೆಚ್ಚಾದ ಅಪ್ಪಗೆ ಹೆಂಚೆ ಹೆಂಚೆ ನಿತ್ತೆಲ್ಲ ಒಳ್ಳೇರು
ಆಂಡ ಇನಿ ಬನ್ನ ಹಿಂಗೆ ಭಾರಿ ಅಷ್ಟು ಭಾರಿ ಪುರ್ಲು ಭಾರಿ ಒಂಜಿ ಸುಂದರವಾಯಿನ ಒಂಜಿ ಗುಡಿ ಕ್ಷೇತ್ರ ಅಲ್ಲ ಅನ್ನ ಸಂತರ್ಪಣೆದ ಜಾಗೆಲು ಮಸ್ತ್ ಜಾಗೆಲು ಪುಲ 25 ಸಂಸ್ಥೆ ಜಾಗ ಇಂಕ ಆತ ಪೂರ ಆತನ ಇಂಕಿ ಈ ಮೂಲಿತ್ತದೇ ಹಿಂಗೆ ಗೊತ್ತಿಜಾನ ಭಾರಿ ಕಪ್ಪ ಯಾರು ಪಂಡೇರು ಮೂಲ ಪ್ರಚಾರ ಜಿ ಮೂಲ ನೈತಾತಿಗೆ ಒಬ್ಬ ದೇವರನ್ನ ಒಂದು ಅಂದ ಒಂದುಂಡು ನೆಟ್ಟೆ ದಿನನಿತ್ಯ ಅನ್ನ ಸಂತರ್ಪಣೆ ಒಂದುಂಡು ಮಸ್ತ್ ದಾನಿಲು ನೆಕ್ಕು ಕೊರೊಂದುಲ್ಲೇರು ಅಂಚ ಇನಿ ದೇವಸ್ಥಾನ ಪಾತ್ರ ನುಪ್ಪುನಾಗಲೇ ಅಯ್ಯಪ್ಪ ಮಂದಿರದ ನಮ್ಮ ದೇವಸ್ಥಾನ ಭಾರಿ ಸಹಕಾರ ಬರ್ಪುಣದು ಹೆಂಗೆ ಗೊತ್ತಿ ಅಂದ ಹಾಗೆಣ್ಣೆ ಅಂದು ಪ್ರತಿ ವರ್ಷ ಅಕ್ಲು ಅರಿಕೋರ್ಪೇರು ಗಿಂಡು ಎಂಗ್ಲು ಬಂದಾಗತ್ತೆ ತೋಪಪ್ಪ ಬ್ರಹ್ಮಕಲಶ ಸಂದರ್ಭ ಅರಿ ಸುಮಾರು ಪೂರ ಕೊಡ್ತೇರು ಮನೆಗೆ ಏನಕ್ಕೆ ಪಂಡೆ ಅನ್ನ ಬೇಡ ಹೆಂಗೆ ಭಾರಿ ಖುಷಿ ಅನ್ನ ಭಾರಿ ಸಂತೋಷ ಅಂದು ಈತೊಂಜಿ ಕ್ಷೇತ್ರ ಬೆಳಗಾವಿ ಅಂದು ನಮ್ಮ ಕಣ್ಣೆದುರು ಆತನಲ್ಲಿ ನಂಗೆ ಗಾತು ಪಂಡ ನಮ್ಮ ಹಂಚಿದ್ದೆ ಪೋಪುನ ಈಜಿನ ಹಂಚಿದ್ದೆ ಬರ್ಪುನು ಇನ್ನೇ ಒಂಜಿ ಈ ಕ್ಷೇತ್ರನ ಭೇಟಿ ಆಪುನ ತೂಪುನ ಹೆಂಗೆ ಮಸ್ತ್ ಸ್ವಾಮಿನಾಗ್ಲದಕ್ಕೆ ನಮ್ಮ ನಾರಾಯಣ ಕಾಚಾರ ಆರ್ಪುರ ಎಂಕ್ಲು ಕಾಲೇಜ್ ಶಾಲೆ ಪೂರ ಒಟ್ಟಿಗಿತ್ತ ಇನಿ ಒಂಜಿ ಕ್ಷೇತ್ರ ಭೇಟಿ ಅಂತ ತೂಪುನ ಹಂಚಿತ್ತಿನ ಭಾಗ್ಯ ಮೂಲ ಇತ್ತನಲ್ಲ ಒಂಜಿ ಯೋಗ ಬೋರ್ಡ್ ಆಯ್ಕೆ ಅವೊಂಜಿ ಎಂಕ್ ಇನಿ ತಿಕ್ಕಂಡು ಭಾರಿ ಪೊರ್ಲ ಆತನ ಭಾರಿ ಪೊರ್ಲ ನಾನಾತಿ ಕ್ಷೇತ್ರ ಬೆಳಗಾಡಂದು ಈ ಸಂದರ್ಭ ಪಣೊಂದು ಎಂಕ್ ಈ ವೇದಿಕೆ ಎಂಕಲು ಬಿಡ್ತವಾ ನಮ್ಮಲ್ತದೆ ವೇದಿಕೆದ ಸನ್ಮಾನ್ಯರೇ, ಮಂಗಳೂರು ತಾಲೂಕಿನ ಕೋಟೆಕ್ಕಾರು ಗ್ರಾಮದ ದಿವಂಗತ ಬೂಬಗಟ್ಟಿ ಹಾಗೂ ಪುಷ್ಪಗಟ್ಟಿಯವರ 6 ಮಕ್ಕಳ ಪೈಕಿ 5ನೇ ಮಗನಾಗಿ ಜನಿಸಿರುವ ತಾವು ವೃತ್ತಿಯಲ್ಲಿ ಮೇಸ್ತ್ರಿಯಾಗಿ ಇದ್ದಾಗ ಹಲವಾರು ಯುವಕರನ್ನು ತನ್ನೊಂದಿಗೆ ಕೆಲಸದಲ್ಲಿ ತೊಡಗಿಸಿಕೊಂಡು ಕೋಟೆಕ್ಕಾರು ಕನ್ಸ್ಟ್ರಕ್ಷನ್ ಎಂಬ ಉದ್ಯಮದೊಂದಿಗೆ ಸಮಾಜದೊಂದಿಗೆ ಎಲ್ಲರೊಂದಿಗೆ ಬೆರೆತು ಪ್ರಸ್ತುತ ಕೋಟೆಕ್ಕಾರು ಪಟ್ಟಣ ಪಂಚಾಯತ್ನಲ್ಲಿ ಕೌನ್ಸಿಲರ್ ಆಗಿ ಆಯ್ಕೆಗೊಂಡಿರುತ್ತೀರಿ. ಕೋಟೆಕ್ಕಾರು ಪಟ್ಟಣ ಪಂಚಾಯಿತಿಗೆ ಒಳಪಟ್ಟ ಎಲ್ಲ ಪ್ರದೇಶಗಳಲ್ಲಿ ತಾವು ಜನಪ್ರಿಯರಾಗಿರುತ್ತೀರಿ. ಹಲವಾರು ಸಂಘ ಸಂಸ್ಥೆಗಳು, ಕ್ರೀಡಾ ಮಂಡಳಿಗಳು ಹಾಗೂ ದೈವ ದೇವಸ್ಥಾನಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಚಿರಪರಿಚಿತರಾಗಿರುತ್ತೀರಿ. ಸ್ಥಳೀಯ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ನೆತ್ತಿಲ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಗೌರವ ಸಲಹೆಗಾರರಾಗಿ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರ ತಮ್ಮದಾಗಿದೆ. ಕೋಟೆಕ್ಕಾರು ಪರಿಸರದಲ್ಲಿ ಹಲವು ವರ್ಷಗಳಿಂದ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ ತಾವು ಶ್ರೀ ಗಜಾನನ ಮಿತ್ರ ಮಂಡಳಿ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತೀರಿ ಹಾಗೂ ಪ್ರಸ್ತುತ ಶ್ರೀ ವಿದ್ಯಾ ಗಣೇಶೋತ್ಸವ ಸೇವಾ ಸಮಿತಿ ಇದರ ಅಧ್ಯಕ್ಷರಾಗಿ 50ನೇ ವರ್ಷದ ಗಣೇಶೋತ್ಸವದ ಆಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಎಲ್ಲರೊಂದಿಗೆ ಕೂಡಿ ನೆರವೇರಿಸಿರುತ್ತೀರಿ. ತಾವು ಕ್ರೀಡಾ ಪ್ರೇಮಿಯಾಗಿ ಇಟ್ಟುಕೊಂಡು ತನ್ನ ಊರಿನ ಯುವಕರಿಗೆ ಸದಾ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೋತ್ಸಾಹ ನೀಡಿ ಸಹಕಾರ ನೀಡಿರುತ್ತೀರಿ. ತಾವು ಶ್ರೀಮತಿ ಭಾರತಿಯವರೊಂದಿಗೆ ವೈವಾಹಿಕ ಜೀವನ ನಡೆಸುತ್ತಿರುವಿರಿ. ತಮಗೆ ಅಯ್ಯಪ್ಪ ಮಂದಿರದ 48ನೇ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ಹೃದಯ ಸ್ಪರ್ಶಿ ವಂದನೆಗಳನ್ನು ಸಲ್ಲಿಸುವ ಆಡಳಿತ ಮುಕ್ತೇಸರರು ಶ್ರೀ ಅಯ್ಯಪ್ಪ ಮಂದಿರ ರಿಜಿಸ್ಟರ್ಡ್ ಸೋಮೇಶ್ವರ ಕೋಟೆಕ್ಕಾರು, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕ್ಕಾರು. ಅಭಿನಂದನೆಗಳು. ನಿವೃತ್ತ ಯೋಧರ ನೆಂಚಿನ ಶ್ರೀ ಸಂದೀಪ್ ಶೆಟ್ಟಿ ಇದೇ ಮಲ್ತದೆ ಅಭಿನಂದನಾ ಪೀಠಕ್ಕೂ ಬರಡು ಪಂಡದ ಭಿನ್ನಾರ ಬಲ್ತಂದಲ್ಲ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕ್ಕಾರು 48ನೇ ವಾರ್ಷಿಕೋತ್ಸವ ಶ್ರೀ ಸಂದೀಪ್ ಎನ್.ಕೆ. ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ಶೃಂಗೇರಿ ಕೊಪ್ಪ ಶ್ರೀ ಕೃಷ್ಣ ಶೆಟ್ಟಿ ಮತ್ತು ಗಿರಿಜಾ ಶೆಟ್ಟಿ ದಂಪತಿಯ ಪುತ್ರರಾದ ತಾವು 26/11/1983ರಲ್ಲಿ ಶೃಂಗೇರಿಯ ಕೊಪ್ಪದಲ್ಲಿ ಜನಿಸಿದಿರಿ. ತಾವು 2001ರಂದು ಸೈನಿಕ ಸೇವೆಗೆ ಆಯ್ಕೆಯಾಗಿರುತ್ತೀರಿ. ನಂತರ ಅಹಮದಾಬಾದಿನಲ್ಲಿ ತಮ್ಮ ಟ್ರೈನಿಂಗ್ ಮುಗಿಸಿ ಮೊದಲ ಸೇವೆಯನ್ನು ರಾಜಸ್ಥಾನದಲ್ಲಿ ಪ್ರಾರಂಭಿಸಿರುತ್ತೀರಿ. ನಂತರ ಪಂಜಾಬ್, ಜಮ್ಮು ಕಾಶ್ಮೀರ, ಹರಿಯಾಣ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ದೆಹಲಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ 2018ರ ಜುಲೈಯಲ್ಲಿ ಸೇವೆಯ ನಿವೃತ್ತಿಯನ್ನು ಪಡೆದುಕೊಂಡಿರುತ್ತೀರಿ. ಸೈನ್ಯದಲ್ಲಿ ಹವಾಲ್ದಾರರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಪಡೆದುಕೊಂಡಿರುತ್ತೀರಿ. ನಿವೃತ್ತಿಯ ಬಳಿಕ ದ್ವಾರಕಾ ನಗರ ಕೊಲ್ಯದಲ್ಲಿ ವಾಸ್ತವ್ಯದಲ್ಲಿರುತ್ತೀರಿ. ತಾವು ಶ್ವೇತಾ ಪಿ.ಟಿ. ಇವರನ್ನು ವಿವಾಹವಾಗಿ ನಿಶಾನ್ ಎನ್. ಶೆಟ್ಟಿ ಮತ್ತು ಶ್ರೀಕಾ ಎಂಬ 2 ಮಕ್ಕಳನ್ನು ಪಡೆದಿರುತ್ತೀರಿ. ತಮ್ಮ ಮುಂದಿನ ಜೀವನ ಸುಖಮಯವಾಗಿರಲೆಂದು ಹಾರೈಸುತ್ತಾ ತಮಗೆ ಶ್ರೀ ಅಯ್ಯಪ್ಪ ಮಂದಿರದ 48ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಹೃದಯಸ್ಪರ್ಶಿ ವಂದನೆಗಳೊಂದಿಗೆ ಆಡಳಿತ ಮುಕ್ತೇಸರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ ಸೋಮೇಶ್ವರ ಕೋಟೆಕ್ಕಾರು, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕ್ಕಾರು. ಪುಷ್ಪಲತಾ ಎಸ್ ನಾಯಕಿರೇನ ಪ್ರೀತಿಡೆ ಅಭಿನಂದನಾ ಪೀಠಗೆ ಅನ್ನುತ್ತಂದಲ್ಲ ಬೇರೆ ಪಲಪನು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ 48ನೇ ವಾರ್ಷಿಕೋತ್ಸವ ಶ್ರೀಮತಿ ಪುಷ್ಪಲತಾ ಎಸ್ ನಾಯಕ್ ತೊಕ್ಕೋಟು ಅವರಿಗೆ ಗೌರವ ಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ವಾಸುದೇವ ಪ್ರಭು ಮತ್ತು ಕೃಷ್ಣಬಾಯಿ ದಂಪತಿಗಳ ಪುತ್ರಿಯಾಗಿ 20/5/1953ರಲ್ಲಿ ಜನಿಸಿದ ತಾವು SSLC ವಿದ್ಯಾಭ್ಯಾಸವನ್ನು ಪಡೆದಿರುವಿರಿ.
ತಂದೆ ವಾಸುದೇವ ಪ್ರಭುಗಳ ನಿರ್ದೇಶನದಲ್ಲಿ ತಮ್ಮನೊಂದಿಗೆ 9ನೇ ವಯಸ್ಸಿನಲ್ಲಿಯೇ ಭಜನೆಯನ್ನು ಆರಂಭಿಸಿ ಮಹಿಳಾ ಸಮುದಾಯವನ್ನು ಭಜನೆಯತ್ತ ಸೆಳೆದು ಅವರನ್ನು ಭಜನಾಕಾರನಾಗಿ ಮಾಡಿ ತುಳು, ಕನ್ನಡ, ಮರಾಠಿ ಹಾಗೂ ಕೊಂಕಣಿ ಭಾಷೆಯ ಭಜನೆಯಲ್ಲೂ ನಿಷ್ಣಾತರಾಗಿರಿ. ಜಿಲ್ಲೆಯ ಹಲವೆಡೆ ಭಜನಾ ತಂಡವನ್ನು ರೂಪಿಸಿ ಗೌರಿ ಗಣೇಶ ಮಹಿಳಾ ಮಂಡಳಿಯಲ್ಲಿ ಸಕ್ರಿಯ ಪಾತ್ರ ವಹಿಸಿ ಹಲವರ ಪ್ರೀತಿ ಪಾತ್ರಕ್ಕೆ ಭಾಜನಾಗಿರುವ ಅನನ್ಯ ಸಾಧಕಿ. ಶ್ರೀ ಸತೀಶ್ ನಾಯಕ್ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಮಂಗಳ ಮತ್ತು ಸೌಮ್ಯ ನಾಯಕ್ ಇಬ್ಬರು ಪುತ್ರಿಯರನ್ನು ಪಡೆದಿರುವಿರಿ. ತಮ್ಮ ಮುಂದಿನ ಜೀವನದ ಸುಖಮಯವಾಗಿರಲಿ ಎಂದು ಹಾರೈಸುತ್ತಾ ತಮಗೆ ಶ್ರೀ ಅಯ್ಯಪ್ಪ ಮಂದಿರದ 48ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಹೃದಯಸ್ಪರ್ಶಿ ವಂದನೆಗಳೊಂದಿಗೆ ಆಡಳಿತ ಮುಕ್ತೇಶ್ವರರು ಮತ್ತು ಮುಕ್ತೇಶ್ವರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಸೋಮೇಶ್ವರ ಕೋಟೆಕಾರು, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು. ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಟುವಿನ ನೆಚ್ಚಿನ ಶ್ರೀ ರಿಷಬ್ ದಾಸ್ ಶೆಟ್ಟಿ ವಿರುದ್ಧ ಮಲ್ತದೆ ಅಭಿನಂದನೆ. 48ನೇ ವಾರ್ಷಿಕೋತ್ಸವದ ಸಲುವಾಗಿ ರಿಷಬ್ ದಾಸ್ ಶೆಟ್ಟಿ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ಪಿಲಾರು ಭಗವಂತ ಶೆಟ್ಟಿ ಮತ್ತು ಬಬಿತಾ ಶೆಟ್ಟಿಯ ದಂಪತಿಯ ಪುತ್ರರಾಗಿ ಜನಿಸಿದ್ದೀರಿ. ಪ್ರಸ್ತುತ ಕೆನರಾ ಕಾಲೇಜಿನ ದ್ವಿತೀಯ ವರ್ಷದ PCMB ವಿಭಾಗದಲ್ಲಿ ವ್ಯಾಸಂಗವನ್ನು ಮಾಡುತ್ತಿರ್ತೀರಿ. ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ 2 ಡಿಗ್ರಿಯನ್ನು ಪಡೆದಿರುವ ತಾವು ತರಬೇತಿಯನ್ನು ಕಮಲ್ ಮಾರ್ಷಲ್ ಆರ್ಟ್ಸ್ನ ಮುಖ್ಯ ಶಿಕ್ಷಕರಾದ ಪ್ರಿನ್ಸಿ ಕೆ ಕಮಲಾಕ್ಷರ್ ಅವರಲ್ಲಿ ಪಡೆದಿರುತ್ತೀರಿ. ಕರಾಟೆಯಲ್ಲಿ ತಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 5 ಪ್ರಶಸ್ತಿಗಳನ್ನು, ರಾಷ್ಟ್ರೀಯ ಮಟ್ಟದಲ್ಲಿ 30 ಪ್ರಶಸ್ತಿಗಳನ್ನು, ರಾಜ್ಯ ಮಟ್ಟದಲ್ಲಿ 18 ಪ್ರಶಸ್ತಿಗಳನ್ನು ಪಡೆದಿರುತ್ತೀರಿ. ತಾವು ಕರಾಟೆ ಮಾತ್ರವಲ್ಲದೆ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಾದ ಭಾಷಣ, ಅಶುಭಾಷಣ, ಮೊನೋಯಾಕ್ಟ್, ಛದ್ಮವೇಷ ಹಾಗೂ ಶಾಲಾ ವಲಯದಲ್ಲಿ ನಡೆದಿರುವ ಪ್ರತಿಭಾ ಕಾರಂಜಿ, ಡ್ರಾಯಿಂಗ್, ಖೋಖೋ, ಕಬಡ್ಡಿ, ಕ್ರಿಕೆಟ್ ಹಾಗೂ ಕವಿತೆ ಬರುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿರುತ್ತೀರಿ. ಪ್ರಸ್ತುತ ಕಾಲೇಜಿನಲ್ಲಿ ನಡೆಯುವ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿರುತ್ತೀರಿ. ತಾವು ತಮ್ಮ SSLC ಪರೀಕ್ಷೆಯಲ್ಲಿ 94% ಅಂಕಗಳನ್ನು ಗಳಿಸುತ್ತೀರಿ. ಅನೇಕ ಸಂಸ್ಥೆಗಳಿಂದ ಸನ್ಮಾನಿಸಲ್ಪಟ್ಟಿರುತ್ತೀರಿ. ತಮಗೆ ಶ್ರೀ ಅಯ್ಯಪ್ಪ ಮಂದಿರದ 48ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಹೃದಯಸ್ಪರ್ಶಿ ವಂದನೆಗಳೊಂದಿಗೆ ಆಡಳಿತ ಮುಕ್ತೇಶ್ವರರು ಮತ್ತು ಮುಕ್ತೇಶ್ವರರು, ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಸೋಮೇಶ್ವರ ಕೋಟೆಕಾರು, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು. ಕೋಟೆಕಾರದಿಂದ ಹಿರಿಯ ಸದಸ್ಯರ ನೆಚ್ಚಿನ ಶ್ರೀ ಜನಾರ್ದನ ಗಟ್ಟಿ ಸಂಕೋಳಿಗೆ ಮೇರಣ ಕಿಡುಪಿನ ಮಾತ ಗಣ್ಯರೇ ಅಂಚನೆ ಎದುರುತ್ತನ ಮಾತ ಸಭೆಕಿರು ಹೊಂದಿಸೊಂದು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಇದರ 48ನೇ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಜನಾರ್ದನ ಗಟ್ಟಿ ಸಂಕೋಳಿಕೆ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ಮುತ್ತಯ್ಯ ಗಟ್ಟಿ ಮತ್ತು ರಾಧು ಗಟ್ಟಿ ದಂಪತಿಗಳ ಪುತ್ರನಾಗಿ 22/7/1962ರಲ್ಲಿ ಸಂಕೋಲಿಕೆಯಲ್ಲಿ ಜನಿಸಿದ ತಾವು SSLC ವಿದ್ಯಾಭ್ಯಾಸವನ್ನು ಪಡೆದಿರುವಿರಿ. ಅಂಚೆ ಇಲಾಖೆಯಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ತಾವು ಸುಮಾರು 25 ವರ್ಷ ಕೋಟೆಕಾರು ಅಂಚೆ ಇಲಾಖೆಯಲ್ಲಿ ಎಕ್ಸ್ಟ್ರಾ ಡಿಪಾರ್ಟ್ಮೆಂಟ್ನಲ್ಲಿ ಸೇವೆ ಸಲ್ಲಿಸಿ ನಂತರ 13.5 ವರ್ಷ RMS ರೈಲ್ವೆ ಮೇಲ್ ಸರ್ವಿಸ್ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವಿರಿ. ಕೋಟೆಕಾರು ಅಯ್ಯಪ್ಪ ಮಂದಿರದ ಗುರುಸ್ವಾಮಿಗಳಾದ ಶ್ರೀ ಪ್ರಭಾಕರ್ ಗುರುಸ್ವಾಮಿ ಮತ್ತು ಶ್ರೀ ಲಿಂಗಪ್ಪ ಗಟ್ಟಿ ಗುರುಸ್ವಾಮಿಯವರೊಂದಿಗೆ ಸುದೀರ್ಘ 40 ವರ್ಷದಿಂದ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡಿರುವಿರಿ. ಶ್ರೀಮತಿ ಶೋಭಾರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಶ್ರುತೇಶ್, ಶ್ರವಣ್ ಮತ್ತು ಹರ್ಷಿತ್ 3 ಪುತ್ರರನ್ನು ಪಡೆದಿರುವಿರಿ. ತಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸಿದ ತಮಗೆ ಶ್ರೀ ಅಯ್ಯಪ್ಪ ಮಂದಿರದ 48ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಹೃದಯಸ್ಪರ್ಶಿ ವಂದನೆಗಳೊಂದಿಗೆ ಆಡಳಿತ ಮುಕ್ತೇಶ್ವರರು ಮತ್ತು ಮುಕ್ತೇಶ್ವರರು, ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಸೋಮೇಶ್ವರ ಕೋಟೆಕಾರು, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು ಅಭಿನಂದನೆಗಳು.
ಸುಲ್ಮೆಲು ಮೋಹನ್ ಖಚರ್ ಜೋರಾಯಿನ ತಾಟಿದ ಮುಖಾಂತರ ಇವ ಚೈತನ್ಯ ಎಂಕಲೊಟ್ಟಿಗೆ ಸೇವಿನ ಸಂದರ್ಭ ಪುನಂಚಿನ ರಾಘವ ಗಟ್ಟಿಯುಳ್ಳರು ಅವೇ ರೀತಿ ಹಲವಾರು ದೈವ ದೇವಸ್ಥಾನದ ಜೀರ್ಣೋದ್ಧೋಡು ತನ್ನನ್ನು ತಾನು ತೊಡಗಿಸಿಕೊಂಡು ಎಂಗಳೊಟ್ಟಿಗೆ ಈ ಒಂದು ಕ್ಷೇತ್ರದ ಸದಸ್ಯರಾದ ಎಂಗಳೊಟ್ಟಿಗೆ ಉಳ್ಳರು ಬೇರೆಗ್ಲ ಯಾನು ಪ್ರೀತಿದ ಗೌರವನು ಯಾನು ಕೊರೊಂದಿಲ್ಲ ಶ್ರೀ ರಾಘವ ಗಟ್ಟಿ ಬೇರೆಗೆ ಅವೇ ರೀತಿ ದುಂಬು ವೇದಿಕೆಡು ಶ್ರೀ ಸಂದೀಪ್ ಶೆಟ್ಟಿ ಈ ಒಂಜಿ ವೇದಿಕೆದ ಕಲೆ ಎಂದುವೆ ನಿವೃತ್ತ ಯೋಧರಾದ ಭಾರತ ದೇಶನು ರಕ್ಷಣೆ ಮಂತನಂಚಿನ ಒಂಜಿ ಕಾಯಕಗೂ ಇತ್ತನಂಚಿನ ಶ್ರೀ ಸಂದೀಪ್ ಎನ್ಕೆ ಜೋರಾಯಿನ ತಾಟಿನ ಬಟ್ಟೋಡು ಬಣಂದಿಲ್ಲ ಪನ್ನಗ ನಮ್ಮ ಮೂಲ ಉಪ್ಪೋಡಂಡ ಅಂಚಿನ ಯೋಧರು ನಮ್ಮೊಟ್ಟಿಗೆ ಇತ್ತನೆಡ್ದಾತ್ರ ಈ ಒಂಜಿ ರಿಷಭಣ್ಣ ಸಂದೀಪ್ ಅಣ್ಣ ನಂಚಿನ ಯೋಧರು ಇತ್ತಿನೆಡ್ದಾತ್ರ ನಮ್ಮ ಈ ಒಂಜಿ ಭಾರತ ದೇಶಡು ಉಲ್ಲಾಪನ್ ಕೊನೆಯನ್ನು ನಮ್ಮ ಮನಸಾರ ಸ್ಮರಣ ಮಂತದ್ದು ಜೋರಾಯಿನ ಕೈತಾಟಿದ ಹೊರಟು ಅರಿನ ಪ್ರೋತ್ಸಾಹ ಮಂತಲೆ ಪಂಡದಕ್ಕೆ ಏನೊಂದು ದುಂಬು ವೇದಿಕೆಡು ನನ್ನೊಂಜಿ ಹಿರಿಯ ಸದಸ್ಯರ ಪನಲ್ಲಿ ಭಜಕೇರಿಯ ಪನಲ್ಲಿ ದಯಪನ್ನಗ ಅವೇತೋ ಭಜನೆ ಎಂಕಲು ತೂತ ಅರ್ನ ಭಜನೆ ಎಂಕಲ ಈ ಒಂಜಿ ಭಜನಾ ಮಂದಿರಡು ಭಜನೆ ಮಲ್ತೊಂದು ನಮ್ಮೊಟ್ಟಿಗೆ ಇತ್ತನಂಚಿನ ಪುಷ್ಪಲತಾ ಎಸ್ ನಾಯಕ್ ಗೌರಿ ಗಣೇಶ ಈ ಒಂಜಿ ಮಹಿಳಾ ಮಂಡಳು ಭಜನೆ ಮಲ್ತದು ಅವೇತೋ ಅಭಿಮಾನಿಯನ್ನು ಬೇರೆ ಪಡೆದೇರು ಮೆರೆಗಲ ಜೋರಾಯಿನ ಕೈತಾಟಿದ ಹೊರಟು ದುಂಬು ಈರ್ನ ನನಾಥ್ ಭಜನಾ ಸೇವೆನ ಇರ ಕೊರ್ಪುರಂಚಿನ ಶಕ್ತಿನ ಅಯ್ಯಪ್ಪ ದೇವರ ಕೊರಡು ಪಂಡದ ಎರಡ ಆಶೀರ್ವಾದನ ನಟೋದಿಲ್ಲ ಅವೇ ರೀತಿ ನನಂಜಿ ಎಲ್ಲ ಪ್ರಾಯದ ಕಿನ್ಯ ಬಾಲೆಂದೆ ಪನೋಲಿ ಎಂಗಳೊಟ್ಟಿಗೆ ಉಪನಾರು ಶ್ರೀ ರಿಷಬ್ ದಾಸ್ ಶೆಟ್ಟಿ ಬಂದಲೆ ಕರಾಟೆಡ್ ಅಂತಾರಾಷ್ಟ್ರೀಯ ಪಟುವಾದಿ ಸೇವೆಯನ್ನು ಸಂದರ್ಶಿಸಿನಾರು ಬ್ಲ್ಯಾಕ್ ಬೆಲ್ಟ್ ಡಿಗ್ರಿನ ಪಡೆದಿನಾರು ಅದೇ ರೀತಿ ಹಲವಾರು ಡ್ರಾಯಿಂಗ್ ಖೋಖೋ ಕಬಡ್ಡಿ ಕ್ರಿಕೆಟ್ ಕವಿತೆ ಬರೆಪನಂಚಿನಲ್ಲ ಒಂಜಿ ಹವ್ಯಾಸಿ ಆಯ್ದಿನ ಹತ್ರ ರಿಷಬ್ ದಾಸ್ ಶೆಟ್ಟಿಗೆ ಮುಲ್ಪಡದ ಕೊರ್ಪನಂಚಿನ ಗೌರವ ಅದೇ ರೀತಿ ತುಂಬುಗು ಈ ಒಂಜಿ ವೇದಿಕೆ ನಮ್ಮೊಟ್ಟಿಗೆ ಎಲ್ಲೇರು ಹಿರಿಯ ಸದಸ್ಯರ ನಂಚಿನ ಜನಾರ್ದನ ಗಟ್ಟಿ ಬೇರೆ ನಮ್ಮೊಟ್ಟಿಗೆ ಉಲ್ಲೇರು ನಾರ್ಲ ಈ ಒಂಜಿ ಸಮಿತಿದ ಹಿರಿಯ ಸದಸ್ಯರು ಸರಿ ಸುಮಾರು 40 ವರ್ಷದಿಂದ ಶಬರಿಮಲೆ ಯಾತ್ರೆಯನ್ನು ಮಲ್ತೊಂದು ನಿವೃತ್ತ ಜೀವನ ಮಲ್ತೊಂದಿಲ್ಲೇರು ಶ್ರೀ ಜನಾರ್ದನ ಗಟ್ಟಿ ಸೋಮೇಶ್ವರ ಬೇರೆ ಮಲ್ತದ ಮಾತಿರಲ್ಲ ಅವರ ಬಂತದ್ದು ಫೋಟೋಕು ನಿಕ್ಲೊಂಜಿ ಈ ಒಂಜಿ ಫೋಟೋನು ದಿಪ್ಪರೆ ಅನುವು ಮಲ್ತು ಕೊರಡು ಪಂಡದ ನಿಕ್ಲ ಮಾತಾಡಲ್ಲ ಭಿನ್ನಯನ ಮಲ್ತೊಂದಿಲ್ಲ ಬಂದಲೆ ವರ ಜೋರಾಯಿನ ಕೈ ತಾಟಿದ ಹೊರಟು ಆ ಅಭಿನಂದನೆ ನಿಖಲ ಪ್ರೋತ್ಸಾಹದ ಕೈ ಚಪ್ಪಾಳೆ ಕೊರಡು ಪಂಡದು ಕೇಳಲು ಅಕಲ ಕಾರ್ಯಕ್ಷೇತ್ರೋಡು ನನಾಥ ಅಕಲು ಪುಗಾರ್ತಿನ ಪಡೆಯೋಡು ಪಂಪನಂಚಿನ ದೇಗಿದ ಶಾಸ್ತಾವು ಅಯ್ಯಪ್ಪನ ಪಾದಾವಿರುವುದಕ್ಕೆ ನಮಸ್ಕರಿಸುತ್ತಾ ಎಲ್ಲ ಕ್ಷೇತ್ರದ ದೈವ ದೇವರುಗಳಿಗೆ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಅಯ್ಯಪ್ಪ ಮಂದಿರ ಟ್ರಸ್ಟ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೊಟಕಾರು ಇಲ್ಲಿಯ 48ನೇ ವಾರ್ಷಿಕೋತ್ಸವ ಸಮಾರಂಭದ ಈ ಒಂದು ಸಮಾರಂಭಕ್ಕೆ ನಾನೊಬ್ಬ ಭಕ್ತನಾಗಿ ಬಂದಿದ್ದೇನೆ. ಕಳೆದ ಸಾಲಿನಲ್ಲಿ ಈ ಕ್ಷೇತ್ರದಿಂದ ನಾನು ಶಬರಿಮಲೆ ಹೋಗಿದ್ದೆ. 2015ರಿಂದ ನಾನು ಮಂಗಳೂರು ವಲಯಾರಣ್ಯಾಧಿಕಾರಿ ಕೆಲಸ ಮಾಡುವಾಗ ನನ್ನ ಸಿಬ್ಬಂದಿಗಳು ಇಲ್ಲಿಂದ ಪ್ರತಿ ವರ್ಷ ಮಾಲೆ ಹಾಕ್ತಿದ್ರು. ಆಗ ಅವರು ಇರುಮುಡಿ ಕಟ್ಟುವಾಗ ನಾನು ಅಲ್ಲಿ ಏನು ನಮ್ಮ ಇರುಮುಡಿಗೆ ಅವರಿಗೆ ಎಕ್ಕೆ ಹಾಕುವಂಥ ಕಾರ್ಯಕ್ರಮಕ್ಕೆ ಬರ್ತಿದ್ದೆ. ಹಾಗೆ ನಾನು ಕಳೆದ 2008ರಿಂದ 2018ರವರೆಗೆ ಕಂಟಿನ್ಯೂಸ್ ಆಗಿ ನಮ್ಮ ಬೆಳ್ತಂಗಡಿಯ ನಾಗಬ್ರಹ್ಮ ದೇವಸ್ಥಾನ ಅಲ್ಲಿಂದ ನಾನು ಶಬರಿಮಲೆಗೆ ಹೋಗ್ತಾಯಿದ್ದೆ. ಅನಿವಾರ್ಯ ಕಾರಣ ಅಲ್ಲಿ ಒಮ್ಮೆ ಫ್ಲಡ್ ಆಯಿತು ಮತ್ತು 2 ವರ್ಷ ಕೋವಿಡಿಂದಾಗಿ ಮಧ್ಯದಲ್ಲಿ ನಿಂತೋಗಿತ್ತು. ಏನೋ ಒಂಥರ ಮನಸ್ಸಿನಲ್ಲಿ ದುಗುಡಕ್ಕೆ ಸ್ಟಾರ್ಟ್ ಆಯಿತು. ನಾನು ಎಲ್ಲರ ಹತ್ರ ಹೇಳ್ತಿದ್ದೆ, ಶಬರಿಮಲೆ ಹೋಗಿ ಆ ಬೆಟ್ಟ ಹತ್ತಿದರೆ ನಮಗೆ TMT ಆದಾಗೆ, ಅಂದರೆ ನಮ್ಮ ಹಾರ್ಟನ್ನು ನಾವು ಚೆಕ್ ಮಾಡ್ಕೊಂಡಂಗೆ ಅಂತ. ಹಾಗೆ ಕಳೆದ ಸಾಲಿ ನಮ್ಮ ಸಿಬ್ಬಂದಿಗಳ ಹತ್ರ ಕೇಳಿದೆ, ನೀವು ಹೋಗುವಾಗ ಹೇಳಿ ಅಂತ ಹೇಳಿದೆ. ಮತ್ತು ಇಲ್ಲಿ ಬಂದು ನಾನು ಈ ಶಬರಿಮಲೆ ಕ್ಷೇತ್ರಕ್ಕೆ ಇಲ್ಲಿಂದ ಬಹುಶಃ ನಮ್ಮ ನಾರಾಯಣ ಅಂಚನವ್ರು ಇದ್ದರು, ಅವ್ರ ಜೊತೆ ಭಜನೆ ಮಾಡ್ಕೊಂಡು ಹೋಗಿದ್ದಿದ್ರೆ ಫಸ್ಟ್ ಟೈಮ್ ಇಲ್ಲಿಂದ ನೆನೆಸ್ಬೋದು. ಇಡೀ ನಮಗೆ ಆ ಬೆಟ್ಟ ಹತ್ತಿದ್ದೇ ಗೊತ್ತಾಗಿಲ್ಲ. ಇಡೀ ಅಷ್ಟೊಂದು ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡಿಸಿದ್ರು. ಹಾಗಾಗಿ ಇವತ್ತು ಈ ಸಮಾರಂಭಕ್ಕೆ ಕರೆದಾಗ ನಾವೊಬ್ಬ ಅಧಿಕಾರಿಯಾಗಿ ಆಗಲಿ ಅಥವಾ ಬೇರೆ ವೈಯಕ್ತಿಕ ವ್ಯಕ್ತಿಯಾಗಿ ಬಂದಿಲ್ಲ, ಈ ಕ್ಷೇತ್ರದ ಭಕ್ತನಾಗಿ ಬಂದು ಮುಂದೆ ನಿಂತಿದ್ದೇನೆ. ಈ ಒಂದು ಘನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಗೌರವಾನ್ವಿತ ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳವರ ಪಾದಾವರೊಂದಕ್ಕೆ ವಂದಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಹಾಗೆ ಇಲ್ಲಿಯ ಗುರುಸ್ವಾಮಿಗಳೇ, ಎಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತರೇ, ಈ ಒಂದು ಟ್ರಸ್ಟಿನ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ನೆರೆದಿರುವ ಎಲ್ಲ ಭಕ್ತರೇ, ಬಹುಶಃ ಇವತ್ತು ನಮ್ಮ ದಕ್ಷಿಣ ಭಾರತದ
ಒಂದು ಮೂಲ ದೈವ ಅಂತ ಹೇಳಿದ್ರೆ ಶಬರಿಮಲೆಯನ್ನು ನಾವು ಈ ದಕ್ಷಿಣ ಭಾರತದಲ್ಲಿ ಎಲ್ಲ ಅದರ ಮೂಲ ಶಬರಿಮಲೆ ಇದ್ದರೂ ಸಹ ನಮ್ಮ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಕೇರಳ ಈ ಭಾಗದಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ಭಕ್ತರು ಹೋಗ್ತಾರೆ ಅಲ್ಲಲ್ಲಿ ಆ ಮಂದಿರಗಳ ನಿರ್ಮಾಣ ಆಗಿದೆ. ಹಾಗೆ ಈ ನವಂಬರ್, ಡಿಸೆಂಬರ್ ಬಂತಂದರೆ ಅಲ್ಲಲ್ಲಿ ನಮ್ಮ ಶಿಬಿರಗಳು ಸ್ಟಾರ್ಟ್ ಆಗ್ತದೆ. ಬಹುಶಃ ನಮ್ಮಲ್ಲಿ ಮಾಲೆ ಹಾಕಿ ಅಲ್ಲಿಗೆ ಆ ಸಂಸ್ಕೃತಿ ನಾವು ಹೋಗುವಂಥ ಒಂದು ಸಂಸ್ಕಾರ ಇರೋದ್ರಿಂದಾಗಿ ಒಂದಿಷ್ಟು ನಮ್ಮ ಹಿಂದೂ ಧರ್ಮದಲ್ಲಿ ಸಂಸ್ಕಾರ ಉಳ್ಕೊಂಡಿದೆ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಾದರೂ ನಾವು ದೇವಾಲಯಕ್ಕೆ ಯಾಕಂದ್ರೆ ನಮ್ಮಲ್ಲಿ ದೇವಾಲಯಕ್ಕೆ ಹೋಗುವಂಥ ಒಂದು ಕ್ರಮನೇ ಕಮ್ಮಿ ಆಗಿಬಿಟ್ಟಿದೆ. ಈಗ ನಮ್ಮ ಊರಲ್ಲಿ ನಾವು ನೋಡ್ತೇವೆ. ಇನ್ನು ಈ ಸಂದರ್ಭದಲ್ಲಿ ಏನಾಗ್ತದೆ, ಅಲ್ಲಲ್ಲಿ ಸಾಮಾನ್ಯ ಈ ಮಂಡಲಕ್ಕೆ ಹೋಗುವಾಗ ಈಗ ನವಂಬರ್ನಲ್ಲೇ ಶಿಬಿರಗಳು ಸ್ಟಾರ್ಟ್ ಆಗ್ತದೆ. ಆಮೇಲೆ ಜನವರಿ ನಮ್ಮ 14 ಮಕರ ಜ್ಯೋತಿ ಹೋಗುವಂಥ ಶಿಬಿರಗಳು ಡಿಸೆಂಬರ್ ಸ್ಟಾರ್ಟ್ ಅಂದರೆ ಒಂದು 2 ತಿಂಗಳು ನವಂಬರಿಂದ ಜನವರಿ 15ರವರೆಗೆ ಎಲ್ಲ ಕಡೆಗಳಲ್ಲಿ ಶಬರಿಮಲೆ. ಆಮೇಲೆ ಬೆಳಿಗ್ಗೆ ಸ್ವಾಮಿಗಳ ಶರಣು ಹಾಕುವಂಥದ್ದು, ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂಥದ್ದು ಅಂತ ಒಂದಿಷ್ಟು ಸಂಸ್ಕಾರ. ಈಗ ನಾವು ಹೋಗೋ ವರ್ಷ ಒಂದಿಷ್ಟು ದಿನ ವ್ರತ ಮಾಡ್ತೇವೆ ಮನೆಯಲ್ಲಿ. ಆ ಥರ ನಮ್ಮಲ್ಲಿ ಏನೋ ಒಂದು ಸಂಸ್ಕಾರ ಭಜನೆಗಳು ಆ ಟೈಮಲ್ಲಿ ನಡೀತದೆ. ಅಂದರೆ ನಮ್ಮ ಶಬರಿಮಲೆ ಆ ಮೂಲ ದೇವಸ್ಥಾನದ ಶಬರಿಮಲೆ ಭಕ್ತರು ಸೇರಿ ಎಲ್ಲ ಕಡೆಯಲ್ಲಿ ಇಂಥ ಒಂದು ನಾವು ಶಬರಿಮಲೆಗೆ ಹೋಗ್ಲಿಕ್ಕಿರುವಂಥ ಮಂದಿರಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ನಮ್ಮ ಈ ಸಮಾಜದ ಯುವಕರಿಗೆ ನಾವು ಈ ಥರ ಒಂದು ವ್ರತಗಳನ್ನು ಮಾಡಬೇಕು, ನಮ್ಮ ಒಂದು ದೈನಂದಿನ ಚಟುವಟಿಕೆ ಯಾವ ರೀತಿ ಪ್ರಾರಂಭ ಆಗಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರಿಂದಾಗಿ ಒಂದಿಷ್ಟು ನಮ್ಮ ಧರ್ಮದ ಸಂಸ್ಕೃತಿಗಳು ಉಳ್ಕೊಂಡಿದೆ. ಇಲ್ಲ ಅಂದರೆ ಖಂಡಿತ ಇವತ್ತು ಉಳಿತಿರಲಿಲ್ಲ ಅನಿಸ್ತದೆ. ಹಾಗೆ ಈ ಒಂದು ಕೊಟೆಕಾರು ಈ ಶಬರಿಮಲೆ ಸೇವಾ ಟ್ರಸ್ಟ್ನವ್ರು ಈಗ ನೋಡಿದ್ರಿ, ಈ ಕೇವಲ ಶಬರಿಮಲೆಗೆ ಭಕ್ತರನ್ನು ಕರ್ಕೊಂಡು ಹೋಗೋದು, ದರ್ಶನ ಮಾಡೋದಷ್ಟೇ ಅಲ್ಲ, ಈ ಒಂದು ಭಾಗದಲ್ಲಿ ಯಾರೆಲ್ಲ ಅವರವರು ವೈಯಕ್ತಿಕವಾಗಿ ಸಾಧನೆ ಮಾಡಿದ್ದಾರೆ ಅವರನ್ನು ಒಂದು ಎಲ್ಲ ಸಾಮಾಜಿಕವಾಗಿ ಅವ್ರನ್ನ ಗುರುತಿಸುವಂಥದ್ದು. ಹಾಗೆ ಬೇರೆ ಬೇರೆ ಥರ ನೋಡಿ, ಇನ್ನೂ 2 ಹೊಲಿಗೆ ಮಿಷನನ್ನು ಇಟ್ಕೊಂಡಿದ್ದಾರೆ. ಅದು ಸಹ ಬಹುಶಃ ಇಲ್ಲಿ ಸಮಾಜದಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅಂಥದನ್ನು ಕೊಡುವಂಥದ್ದು. ಇಲ್ಲಿ ಪ್ರತಿ ಬೇರೆ ಕಡೆಯಿಂದ ಬರುವಂಥ ಭಕ್ತರಿಗೆ ಒಂದು ವಾಸ್ತವಿಕ ವ್ಯವಸ್ಥೆ ಮಾಡುವಂಥದ್ದು, ಮತ್ತು ಅವರಿಗೆ ಒಂದು ಊಟೋಪಚಾರದ ವ್ಯವಸ್ಥೆ ಮಾಡುವಂಥದ್ದು. ಈ ರೀತಿಯ ಎಲ್ಲ ಒಂದು ಧಾರ್ಮಿಕವಾದಂಥ ಮತ್ತು ಸಾಂಸ್ಕೃತಿಕವಾದಂಥ ಸಾಮಾಜಿಕ ಕಳಕಳಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ದೇವರು ನಮಗೆ ಎಷ್ಟು ದಿನ ಒಂದು ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಯುಷ್ಯ ಕೊಡ್ತಾನೆ ಅಷ್ಟು ದಿವಸ ನಾನು ಆಲ್ಮೋಸ್ಟ್ ಆಲ್ ನಾವು ಮಂಗಳೂರಿನಲ್ಲಿ ಇನ್ನೊಂದು 10 ವರ್ಷ ಸರ್ವಿಸ್ ಇದೆ, ಇಲ್ಲ ಅಕ್ಕಪಕ್ಕ ಕಳಿತೇವೆ. ಈ ಕ್ಷೇತ್ರದಿಂದ ಸ್ವಾಮಿಯ ದರ್ಶನ ಮಾಡಬೇಕಂತ ನಾವು ಒಂದು ಸಂಕಲ್ಪ ಹೊಂದಿದ್ದೇವೆ. ಹಾಗೆ ನನ್ನನ್ನು ಇವತ್ತು ಒಂದು ಸ್ವಾಮಿಯ ಒಂದು ವಾರ್ಷಿಕೋತ್ಸವ ಸಮಾರಂಭ ಈ ಒಂದು ಕಮಿಟಿಯ ಅದಕ್ಕೆ ಕರೆದು ನನಗೆ ಸಹ ಈ ಒಂದು ಪುಣ್ಯ ಕೆಲಸದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲ ವಂದಿಸಲಿ. ಕೊನೆಯದಾಗಿ ನಮ್ಮ ಹಿರಿಯರು ಹೇಳಿದ ಒಂದು ಸಂಸ್ಕೃತಿ, ನಮ್ಮ ಹೆತ್ತ ತಾಯಿಗೆ ನಮನ, ಹೊತ್ತ ಎಳೆಗೆ ನಮನ, ತುತ್ತಿಟ್ಟು ಬೆಳೆಸಿದ ಬಂಧು ಬಳಗಕ್ಕೆ ನಮನ, ಕಲಿಸಿದ ಗುರುವಿಗೆ ನಮನ, ಕಲಿತ ಶಾಲೆಗೆ ನಮನ, ದೇಶ ಕಾಯೋ ಯೋಧರಿಗೆ ನಮನ, ಅನ್ನ ನೀಡುವ ರೈತರಿಗೆ ನಮಸ್ಕಾರ ಮಾಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕೆ ವಂದನೆಗಳು. ಮೆಸ್ಕಾಂ ಕಾರ್ಪೊರೇಟರ್ ಕಚೇರಿ ಹಾಗೂ ಬಾಲಾಂಜನೇಯ ಜಿಮ್ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಎ ಉಮೇಶ್ ಗಟ್ಟಿ ತಮ್ಮ ಶುಭ ಸಂದೇಶವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ತಂತ್ರಿಯವರೇ, ಈಗಾಗಲೇ ನಿರ್ಗಮಿಸಿರುವ ನಮ್ಮ ರೈಗಳೇ, ಈ ಸಂದರ್ಭದಲ್ಲಿ ಈ ಒಂದು ಉತ್ತಮ ಸಾನ್ನಿಧ್ಯವಿರುವ ಈ ಪರಿಸರಕ್ಕೆ ನಾನು ಒಂದು 2-3 ಸಲ ಭೇಟಿ ನೀಡಿರಬಹುದು. ಆದರೆ ಒಂದು ಭಕ್ತನಾಗಿ ಬಂದಿದ್ದೇನೆ. ಈ ಸಲ ನಮಗೊಂದು ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ದೊರೆತದಕ್ಕೆ ಮೊದಲನೇದಾಗಿ ನಾನು ಅಯ್ಯಪ್ಪ ಸೇವಾ ಸಮಿತಿ ಹಾಗೂ ವೃಂದಕ್ಕೆ ಹೃತ್ಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸ ಬಯಸ್ತೇನೆ. ಈ ಸೇವಾ ಸಮಿತಿ ಹಾಗೂ ಅಯ್ಯಪ್ಪ ಮಂದಿರ ಟ್ರಸ್ಟ್ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗದೆ, ಈಗಾಗಲೇ ತಿಳಿಸಿದಂತೆ ಪ್ರತಿಭಾ ಪುರಸ್ಕಾರ ಇರಲಿ, ಸಾಧಕರನ್ನು ಸನ್ಮಾನಿಸುವುದಿರಲಿ, ರಕ್ತದಾನ ಇರಲಿ, ಉಚಿತ ವೈದ್ಯಕೀಯ ಶಿಬಿರ ಇರಲಿ, ಹಾಗೂ ಈಗಾಗಲೇ ಹೇಳಿದಂತೆ ನಮ್ಮ ಅಯ್ಯಪ್ಪ ಸೇವಾ ಭಕ್ತರಿಗೆ ಒಂದು ವಸತಿದೊಟ್ಟಿಗೆ ನಮ್ಮಲ್ಲಿ ಒಂದು ಅವರಿಗೆ ನಮ್ಮ ಯಾತ್ರೆಗೆ ಸಹಕರಿಸುವಂಥದ್ದು, ಹಾಗೂ ಈ ಒಂದು ಪರಿಸರದಲ್ಲಿ ಜನರ ಮಧ್ಯೆ ಇದ್ದುಕೊಂಡು ಜನರ ಒಂದು ಸಮಸ್ಯೆಗಳಿಗೆ ಒಂದು ಒತ್ತಾಸೆಯಾಗಿ ನಿಂತುಕೊಂಡು ಸಹಕರಿಸ್ತಾ ಬಂದಿರುವ ಇಲ್ಲಿನ ಎಲ್ಲ ಟ್ರಸ್ಟಿಗಳು, ಮುಕ್ತೇಶ್ವರರು, ಸೇವಾ ಸಮಿತಿಯ ಸರ್ವ ಪದಾಧಿಕಾರಿಗಳು, ಸದಸ್ಯರು, ನೀವೆಲ್ಲರೂ ಒಂದು 48 ವರ್ಷಗಳಿಂದ ಇದನ್ನು ನಡೆಸಿಕೊಂಡು ಬಂದಿದ್ದೀರಂತ ಹೇಳಿದರೆ ನಿಮ್ಮಲ್ಲಿರುವ ಒಂದು ಭಕ್ತಿ ಭಾವ ಹಾಗೂ ಹಿರಿಯರಿಗಿರುವ ಗೌರವ ಆಗಲಿ, ನಿಮ್ಮ ಗುರುಸ್ವಾಮಿಗಳು ಹಿಂದೆ KR ಪ್ರಭಾಕರನ್ ಅಂತ ಗೊತ್ತಿದ್ರು, ಅವರು ನಮ್ಮ ಮೆಸ್ಕಾಮಿಗೆ ಸಂಬಂಧಪಟ್ಟವರು ಅಂತ ಕೇಳಿದ್ದೇನೆ. ಈ ನಿಟ್ಟಿನಲ್ಲಿ
ಇಲ್ಲಿಗೆ ಬರುವಾಗ ನಮಗೊಂದು ಧನ್ಯತಾ ಭಾವ ಮೂಡ್ತದೆ. ಯಾಕೆಂದರೆ ನಿಮ್ಮಲ್ಲಿರುವ ಒಗ್ಗಟ್ಟಾಗಲಿ, ನಿಮ್ಮಲ್ಲಿರುವ ಧಾರ್ಮಿಕ ಪ್ರಜ್ಞೆ ಇರಲಿ, ಈಗಾಗಲೇ ನಮ್ಮ ಅತಿಥಿ ವರ್ಯರೆಲ್ಲ ತಿಳಿದ ಹಾಗೆ ನಶಿಸಿ ಹೋಗುತ್ತಿರುವ ಭಜನ ಒಂದು ಪರಂಪರೆ ಇರಲಿ, ನಮ್ಮ ಹಿರಿಯರಿಗೆ ಒಂದು ಪೂಜ್ಯತೆ ಭಾವನೆಯಿಂದ ನಡೆದುಕೊಳ್ಳುವುದಿರಲಿ, ಸಂಸ್ಕಾರ ಪರಂಪರೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಒಂದು ಅಭಿನಂದನೀಯ. ಹಾಗೂ ಈ ಒಂದು ಅಯ್ಯಪ್ಪ ಒಂದು ಭಕ್ತವೃಂದದಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ, ನಮ್ಮ ಸುತ್ತಮುತ್ತಲಿರುವ ಎಷ್ಟೋ ಕುಟುಂಬಗಳು ಈ ಒಂದು ಸಂದರ್ಭ ಬಂದಾಗ ಒಂದು ಈ ಚೌಕಟ್ಟು ನಿಯಮಗಳಿಗೆ ಒಳಪಟ್ಟು ತಮ್ಮಲ್ಲಿರುವ ದುಶ್ಚಟಗಳನ್ನು ಬಿಟ್ಟು ಎಷ್ಟೋ ಜನ ಒಂದು ಜೀವಮಾನ ಇಡೀ ಒಳ್ಳೆಯದಾಗಿ ಎಲ್ಲರಿಗೂ ಒಂದು ಬಾಳನ್ನು ಕೊಟ್ಟಿದ್ದಾರೆ, ಬೇರೆಯವರಿಗೆ ಪ್ರೇರೇಪಣೆ ಆಗಿದ್ದಾರೆ. ಹಾಗೂ ಇಂಥ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ನೀವು ಊರಿಗೂ ಒಂದು ಜನರ ಮನೆಗಳನ್ನು ಬೆಳಗಿದ್ದೀರಾ. ಇಂಥ ಸಂದರ್ಭಗಳು ನಿಮ್ಮ ಒಳ್ಳೆಯ ಈ ಸತ್ಕಾರ್ಯಗಳು, ಒಂದು ಸೃಜನಶೀಲ ಕಾರ್ಯಕ್ರಮಗಳು ಮುಂದುವರಿಯಲಿ, ನಿಮ್ಮ ಸಂತತಿ ದೊಡ್ಡ ರೀತಿಯಲ್ಲಿ ಬೆಳೆಯಲಿ. ಹಾಗೂ ಈ ಒಂದು ಅಯ್ಯಪ್ಪ ಸೇವಾ ಸಮಿತಿ ಹಾಗೂ ಅಯ್ಯಪ್ಪ ದೇವಸ್ಥಾನ ಏನಿದೆ ಅದರ ಎಲ್ಲರಿಗೂ ಸನ್ಮಾನವಾಗಲಿ. ನಿಮ್ಮ ಕುಟುಂಬ ಹಾಗೂ ನಿಮ್ಮ ಪರಿಸರದ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಇಂಕಲ್ನ ಯಾನ್ ಓರು ಇನ್ನು ಸುಮಾರು ಕಡೆ ಫಂಕ್ಷನ್ ಮತ್ತು ಕಡೆಲ್ಲ ಸನ್ಮಾನ ಆತಂಡು ಓಲ್ಲ ಎಂಕಲ್ ಸ್ಟೇಜ್ ಪಾತ್ರ ಭಾರಿ ಕಮ್ಮಿ ಇರ್ಬತ್ಕೆಲ್ಲ ಪಾತಿರೋ ಇಜ್ಜಿ ಪಾತಿರೋಜಿ ಆ್ಯಕ್ಚುಲಿ ಇನಿ ಯಾನ್ ರಡ್ಡು ಪಾತಿರ್ನ ದಾಯಕ ಪಂಡ ಯಾನ್ ಈ ಊರ್ದ ಏನಾಯ್ತು ಯಾನು ಪುಟದಿನ ಬುಲೆದಿನ ಪೂರ ಕೊಪ್ಪ ಶೃಂಗೇರಿಡು ಯಾನ ಇನಿ ಫಂಕ್ಷನ್ ಎಲ್ಲ ಇದ್ದೀನಿ ಲಕ್ಷ್ಮಣ್ ಕಟ್ಟಿ ಮನೆಯಾರು ಯಾನ್ ಈ ಊರುಡೊಂಜಿ ಇಪ್ಪರೆ ಕಾರಣ ಮೇಯ್ನ್ ತೂಂಡ ಆರೆ ಅವು ದಾದ ಪಂಡ ಯಾನು ಫಸ್ಟ್ ಒಂಜಿ ನಟೆ ಒಂಜಿ ಇಲ್ಲದೆ ತೊಂಗಂದು ಬತ್ತೆ ಲಕ್ಷ್ಮಣನೆ ಫಸ್ಟ್ ದಿನ ಒಂಜೇ ಜಾಗ ತೋರಿ ಬೈದಿ ನಾನು ಆರು ತಿಕ್ಕೇರಿದ್ರು. ಸರ್ ನಮಸ್ತೆ ಪಂಡೆ, ನಮಸ್ಕಾರ. ಇಂಚಿಂಚ ಸರ್ ಇಂಕೊಂಚ ಇಲ್ಲದೆ ನೋಡು 2010-11 ಆ ಟೈಮ್ ಸರ್ ಏನು ಜಿಲ್ಲಾ ದೇತ ನೋಡಿ ಸರ್ ಇಂಚಿಂಚ ಆಸೆ ಉಂಡು ದೇತೊಂಡ್ರೆ ಯಾನು ಇಂಚಿಂಚನ ಬೇಲೆ ಮಲ್ತೊಂದುಲ್ಲೆ ರೇಟ್ ಬೊಡ್ಚಿಂಚ ಪಂಡೆ ಏನೊಂಜಿ ಅರ್ನ ರೇಟ್ ಆರು ಪಂಡೇರಿ ಯಾನು ಪಂಡೆ ಸರ್ ಯಾನಡ ಆತು ಪೂರ ಇಜ್ಜಿ ಸರ್ ಯಾನು ಗೋರ್ಮೆಂಟ್ ಬೇಲೆ ಮಲ್ಪುನ ಸರ್ ಏನಡ ಈತು ಪೂರ ಯಾನು ಹೊಲ್ತುಕೊನಪುನು ಸರ್ ಇಜ್ಜಿ ಸಾರಿ ಸರ್ ಇಜ್ಜಿ ದಾದ ಬೇಲೆ ಮಲ್ಪುನು ಕಿನ್ ಯಾನು ಇಂಚ ಸರ್ ಏನು ಆರ್ಮಿಡ್ ಬೇಲೆ ಮಲ್ತೊಂದುಲ್ಲೆ ಅಂದ ಸಂದೀಪಣ್ಣ ಅಂಚಂಡ ಈರು ದಾದ ಪಂಡ್ಲೆ ಈರು ದಾದ ಕೊರ್ಪ ಪಂಡ್ಲೆ ಯಾನ ಪಂಡ್ಲೆ ಲಕ್ಷ್ಮಣ ಯಾನು ಒಂಜಿ ಪನ್ಪೆ ಅವು ಎಂಗ್ಲು ಪಂಡ್ರೆ ಬಲ್ಲಿ ರೇಟ್ ಪೂರ ಯಾನೊಂಜಿ ಈತು ಕೊರ್ಪೆ ನಾನು ಸಂದೀಪಣ್ಣ ಈರು ದೇಶದ ಸೇವೆ ಮಲ್ಪನಾರು ಇರೆಗ್ ಯಾನು ಈರು ಪಂಡೆ ರೇಟಿಗೆ ಕೊರ್ಪೆ ಪಂಡೆ ಒಂಜಿ ಚರ್ಚಲ ಮಲ್ದಿಜರು ಒಂಜಿ ದಾಲ ಇಜ್ಜಿ ಇನ್ನೀಕ ಅರ್ನ ಇಲ್ಲಡೆ ಉಲ್ಲೆ ಆ ಇಲ್ಲ ಬತ್ತಿ ಒಕ್ಕ ದೇವ್ರ ದೇಟೆ ಹೆಂಗೆ ಮಾತಲ್ಲ ಎಡ್ಡೇನೆ ಆತನು ಅರೆಗೊಂಜಿ ಎನ್ನ ನಮಸ್ಕಾರ ಏಪಲ ಉಂಡು ಮರ್ಯಾದೆ ಉಂಡು ಏಪಲ ಬೊಗ ಇರು ಪಾತಿರ್ನಾಗ ಮಾತೆಲ್ಲ ತೂತಾರೆ ಏತು ಮಲ್ಲ ಜನ ಅವಡು ಪ್ರಧಾನಮಂತ್ರಿ ಅವಳು ರಾಷ್ಟ್ರಪತಿ ಅವಳು ಪಾತಿನಾಗ ಲಾಸ್ಟ್ ಗೊಂದು ಪಾತಿರ ಅನ್ಪೇರು ಎಂಕಲ್ನ ದೇಶನ ವೀರರಿಗೆ ಗೊಂಜಿ ನಮಸ್ಕಾರ ನಮ್ಮ ಮಲ್ದಿನ ಬೇಲೆಗೆ ಎಂಕಲ್ ಅಗಲೊಂಜಿ ನಮ್ಮನ ಮಾತೆಲ್ಲ ಕೊರ್ಪೇರು ಈ ತೂರ್ದಾಗ ಮಾತೆಲ್ಲ ಎಂಕಲ್ ಮರ್ಯಾದೆ ಕೊರ್ದು ಲೈದರು ಸನ್ಮಾನ ಮಲ್ದಾರು ನೆಡ್ದು ಮಲ್ಲ ಭಾಗ್ಯದನ ದಾಲ ಇಜ್ಜೆಂಕಲೆಗೆ ಬೇಲೆ ಮಲ್ಪನಾಗ ಮನುಷ್ಯನ ಜೀವನ ರಡ್ಡುಂಡು ಒಂಜಿ ಸ್ವರ್ಗ ಒಂಜಿ ನರಕ ಆರ್ಮಿದ ಬೇಲೆ ಮಲ್ತೊಂದು ಉಪ್ಪುನಾಗಲ್ಲ ಇಪ್ಪುನಾಗಲ್ಲ ಇತ್ತೆಲ್ಲ ಪ್ರತಿಯವರೆಲ್ಲ ನರಕ ತೂದು ಸ್ವರ್ಗ ಗೊರಪುನಾಗಲ್ಲ ಅಲ್ಪದ ಬೇಲೆದ ಬಗ್ಗೆ ಎಂಕಲ್ ಪಂಡ್ರೆ ಬಲ್ಲಿ ಜಮ್ಮು ಕಾಶ್ಮೀರ ಡೋಶ ಡ್ಯೂಟಿ ಹಿಡಿಯುತ್ತೆ ಬಾತ್ರೂಮ್ ಪೋನಾಗಲ್ಲ AK-47 ಗನ್ ಪಕ್ಕೋಡಿ ಬೋರ್ಡ್ ಅಂಚಿನ ಜೀವನ ಇತ್ತೆಲ್ಲ ಅಲ್ಲೇ ಉಂಟು ಆಂಡ ಊರಿಗೆ ಬತ್ತಿ ಬೋಕ ಜನಗಳಿಗೆ ಒಬ್ಬನ ಮರ್ಯಾದೆ ಸನ್ಮಾನ ಒಂದು ಪೂರ ತೂಂಡ ಎಂಕಲ್ ನನ್ನ ಸ್ವರ್ಗ ಮಿತ್ತುಂಡೇ ಗೊತ್ತುದಿ ತಿರ್ತು ಸ್ವರ್ಗ ಗ್ಯಾರಂಟಿ ಉಂಟು ಒಂದೊಂದು ರಡ್ಡು ಪಾತ್ರೆ ಪಂಡದು ದಾಲಾಣ ಪಾತಿನ ತಪ್ಪಾದಿತ್ತು ದಾಳ ಇತ್ತನ ಮಾತಾಗ ಕ್ಷಮಿಸೋಡು ಮಾತೆಲ್ಲ ಒಂದು ಧನ್ಯವಾದ ಪಂಡದು ನಾನು ಪಾತ್ರ ಮುಗಿಪ ಮೂಲಜಿ ವೇದಿಕೆ ಪ್ರತಿಭಾ ಪುರಸ್ಕಾರ ಅಭ್ಯರ್ಥಿ ನನೂರ್ತಿ ಪೊಣ್ಣು ಕುಮಾರಿ ಅದಿತಿ ಎಸ್ ಶೆಟ್ಟಿ ಡಾಕ್ಟರ್ ಆಫ್ ಶಾಂತರಾಮ ಶೆಟ್ಟಿ ಸೋವರು ಬೇರೆ ಆಜುನೊತ್ತ 25 ಅಂಕಡು ಆಜುನೊತ್ತ 23 ಅಂಕ SLCD ರಡ್ಡು ಜನ ಪಡೆದಿರು ಜೋರಾಯಿನ ಕೈತಾಟಿದ ಹೊರಟು ಈ ರಡ್ಡು ಜೋಕ್ಲೆಗೆ ನಿಕ್ಲ ಕೈತಟ್ಟಿದ ಪ್ರೋತ್ಸಾಹವನ್ನು ಕೊರಡು ಅವೇ ರೀತಿ ವೇದಿಕೆ ಅತಿಥಿಲು ಅಕ್ಲೆಗೆ ಪ್ರತಿಭಾ ಪುರಸ್ಕಾರ ಮಲ್ತು ಕೊರಡು ಪಂಡದು ಭಿನ್ನಯನ ಮಲ್ತು ಹೊಂದಿಲ್ಲ ರಡ್ಡು ಜೋಕ್ಲೆಗೆ ಬಾರಿ ಪೊರ್ಲುದ ಇವಂಜಿ ವೇದಿಕೆ ಅಕ್ಲೆಗೆ ರಡ್ಡು ಜನಕ್ಲ ಪ್ರತಿಭಾ
ಪುರಸ್ಕಾರ ಕುರ್ಪುನಂಚಿನ ಕಾರ್ಯಕ್ರಮ ಪೂಜ್ಯ ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿನ ಗೌರವ ಉಪಸ್ಥಿತಿದೆ. ಈ ವೇದಿಕೆಯ ಕುರುಪುನಂಚಿನ ಗೌರವದ ಅವಜೆ ಪ್ರತಿಭಾ ಪುರಸ್ಕಾರ 2 ಜೋಕ್ಲೆಗ್ಲ ಜೋರೈನ ಕೈತಾಟಿದ ಉರುಟು ಬಾರಿ ಪುರ್ಲುದ 2 ಜೋಕ್ಲೆ ಕುರ್ಪುನಂಚಿನ ಸ್ಮರಣೆಗೆ ಜೋರೈನ ಕೈತಾಟಿದ ಬುರುಟು ಆ ಜೋಕ್ಲೆಗೆ ನಿಗಲು ಪ್ರೋತ್ಸಾಹ ಮಲ್ಪಡು ಬಂದಿಲ್ಲ. 2 ಜೋಕ್ಲ ನನಾತ್ ವಿದ್ಯಾರ್ಥಿ ಜೀವನ ಅಯ್ಯಪ್ಪ ಸ್ವಾಮಿನ ಆಶೀರ್ವಾದಡು ನನಾತ್ ಅಕ್ಲ ಆ ಒಂಜಿ ವಿದ್ಯಾರ್ಥಿ ಜೀವನ ನನಾತ್ ಬೆಳಗದು ಊರಿಗೂ ಈ ಒಂಜಿ ದೇಶಗೂ ಕೀರ್ತಿ ಕನ್ನಡ ಪಂಪನ ಆಶೀರ್ವಾದದ ಹೊರಟು ಕುರ್ಪುನಂಚಿನ ಈ ಪ್ರತಿಭಾ ಪುರಸ್ಕಾರ ಸುಲ್ಮೆಲು 2 ಜೋಕ್ಲೆಗ್ಲ ಸುಲ್ಮೆಲಿನ ಸಂದೈತ ಮಲ್ತೊಂದು ಅದೇ ರೀತಿ ಪ್ರತಿಭಾ ಪುರಸ್ಕಾರ ಮಲ್ತನಂಚಿನ ಮಾತ ಬಿನ್ನೆರೆಗ್ಲ ಸುಲ್ಮೆಲಿನ ಸಂದ ಒಂದು 48 ವರ್ಷದ ಈ ಕ್ಷೇತ್ರಡು ಒಂಜಿ ಮೂಲ ಸೌಕರ್ಯ ಕೊರ್ದು ಮಾತಾ ಸ್ವಾಮಿ ನಕ್ಲೆಗ್ ಒಂಜಿ ಮೂಲ ಭಕ್ತಿ ಮನ್ಪನ ಒಂಜಿ ವ್ಯವಸ್ಥೆ ಪಂಡ ಈ ಉಪ್ಪುನ ಮಂಡ ಎನ್ನ ಪ್ರಕಾರ ಈ ಪರಿಸರ ಆವಡು ಅತ್ತು ಬೇತೆ ತಿಗಡು ಆವಡು ಈ ಕೋಟೆಗಾಡು ಇತ್ತಿನಂಚಿನ ಒಂಜಿ ವ್ಯವಸ್ಥೆ ಬೇತೆ ಓಲ್ಲ ಒಪ್ಪಂದಂದು ಎನ್ನ ಅನಿಸಿಕೆ ಕಾಯ ಪಂಡ ಒರೇ ಒಂಜಿ ಮಾಲೆ ಪಾಡೋಡು ಬಂದಾಂಡ ನಿಜವಾದ ಮಾಲೆದ ಈ ಅಯ್ಯಪ್ಪ ಸ್ವಾಮಿನ ಬಂಡ ಗುರುಸ್ವಾಮಿ ಮೇಯ್ನ್ ಮುಖ್ಯ. ಗುರುಸ್ವಾಮಿ ಇಜ್ಜಂದೆ ಮಾಲೆ ಪಾಡ್ರೆ ಸಾಧ್ಯ ಇಜ್ಜಿ ಅಂಚಿನ ಗುರುಸ್ವಾಮಿ ಅಂಚನೆ ಕುಲ್ಲುನಂಚಿನ ವ್ಯವಸ್ಥೆ ಅಂಚಿನ ಒಂಜಿ ಊಟೋಪಚಾರ ಅಂಚಿನ ಮಾತ ಎಂಚಿನ ಬೋರ್ಡು ಮಾರ್ಗದರ್ಶನ ತಿಕ್ಕುನಂಜಿ ಒಂಜಿ ಕ್ಷೇತ್ರ ಒಂಜಿ ಧಾರ್ಮಿಕ ಕ್ಷೇತ್ರ ಬಂಡ ನಮ್ಮ ಕೋಟೆಕಾರ ಅಯ್ಯಪ್ಪ ಸ್ವಾಮಿ ಮಂದಿರ ದಾಯ ಬಂಡ ಕೆಲವರಿಗೆ ಮಾಲೆ ಪಾಡ್ರೆ ಆಸ್ತೆ ಪುಂಡು ಆಂಡ ಐಕೊಂಜಿ ಮಾರ್ಗದರ್ಶನ ಆವಡು ಒಂಜಿ ಗುರುಸ್ವಾಮಿ ಆವಡು ವ್ಯವಸ್ಥೆ ಪೂಜಿ ಅಂಚಿನ ಪೂರ ವ್ಯವಸ್ಥೆ ಮಂತಿನ ಅಂಚಿನ ಶ್ರೀ ಕೋಟೆಕಾರ ಅಯ್ಯಪ್ಪ ಸೇವಾ ಮಂದಿರದ ಐತ ಒಂಜಿ ದಾನಿ ನಕ್ಲೆಗಿಲ್ಲ ಅಂಚನೆ ಒಂಜಿ ದಿನಂಪ್ರತಿ ಐಕೊಂಜಿ ಈ ಅಯ್ಯಪ್ಪ ಸ್ವಾಮಿ ಮಂದಿರನ್ನು ನಡಪಂಡು ಬಂಡ ಆತು ಸುಲಭದ ಕೆಲಸತ್ತು ದಿನ ಕಾಪಿನ ಖರ್ಚಿನ ಐನೊಂಜಿ ಮಾತಾ ಭಕ್ತರು ಮತ್ತು ಕಮಿಟಿ ದಾಖಲು ಪೂರ ಸೇರ್ದು ಮಲ್ಪುನಂಜಿನ ಕಾರ್ಯ ನಿಜವಾದ ಮೆಚ್ಚೋಡಾಯನ ಅಯ್ಯಪ್ಪ ಸ್ವಾಮಿನ ಮಾತಾ ಒಂಜಿ ಅನುಗ್ರಹ ಮೂಲು ಉಂಡು ಮುಲ್ಪ ಒಂಜಿ ಈ ಕ್ಷೇತ್ರ ಒಂಜಿ ಏತ ಎನ್ನ ಲೆಕ್ಕಡ ಒಂಜಿ ಲಕ್ಷಾಂತರ ಮಂದಿ ಈ ಕ್ಷೇತ್ರ ಈ 48 ವರ್ಷಡು ಬಾರ್ದು ಪೆರ ಸಾಧ್ಯ ಉಂಡು ಬಂಡದು ಎನ್ನ ಅನಿಸಿಕೆ ಅಂಚಾದು ಇಂಚಿನ ಒಂಜಿ ಕ್ಷೇತ್ರ ನನ್ನಲ್ಲ ಬೆಳಗೋಡು ಬಂಡದು ಎನ್ನೊಂಜಿ ಈ 2 ಪಾತೆರಣ್ಯನು ಮುಗಿದ್ವಿ. ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಇಂದು 48ನೇ ವರ್ಷದ ವಾರ್ಷಿಕೋತ್ಸವ ನಾನೈತೆ ಐವಾಗ 2 ವರ್ಷ ಒಪ್ಪಣಿ ಅವೊಂಜಿ 5ನೇ ವರ್ಷ ಒಂಜಿ ಗ್ರ್ಯಾಂಡ್ ಒಂಜಿ ಫಂಕ್ಷನ್ ಮಲ್ಪೋಡು ಬಂಡದು ಯಾನ ಈ ಸಮಿತಿ ಕಲ್ಡ ಅಯ್ಯಪ್ಪ ಟ್ರಸ್ಟ್ನ ಎಂಗಳ ಸಹಕಾರ ಅಯ್ಯಪ್ಪ ಸೇವಾ ಸಮಾಜ ಜಿಲ್ಲೆಡ ದಾದ ಬೋಡಿ ತಂಡಲ್ಲ ನಿಕ್ಲೇಕ್ ಶಬರಿಮಲೆ ತಂದ್ರಿ ಬೋಡ ಪಂದಳ ರಾಜೀರ ಬೋಡ ಬೇತೆರಳ್ಳ ಬೋಡಿ ತಂಡ ಎಂಗ್ಲಾಕ್ಲೇನ ಇನ್ವೈಟ್ ಮಲ್ಪೆ ಬಾರಿ ಒಂಜಿ ಇಡೀ ಊರು ದಕ್ಕಲು ಸೇರಿದು ಒಂಜಿ ಒಟ್ಟಿಗೆ ಮಲ್ಪೋಡು ಬಂಡದು ನಿಕ್ಕಲು ಒಂಜಿ ವಿನಂತಿ ಮಲ್ತೊಂದುಲ್ಲ ಅಂಚನೆ ಅಯ್ಯಪ್ಪ ಭಕ್ತರು ಶಬರಿಮಲೆ ಪೋಪಣಾಕ್ಲು 18 ಬೆತ್ತಲು ಹತ್ತಿದಾಗ ಮಿತ್ತು ಪೋಣಾಗ ಪೋಯಿ ಬಕ್ಕ ಅವಲಂಜಿ ನಾಮಫಲಕ ತೋಜುಂಡು ತತ್ವಮಸಿ ತತ್ ತ್ವಂ ಅಸಿ ದಾದ ಬಂಡಿ ತಾವು ಯಾರನ್ನು ಹುಡುಕಿ ಬಂದಿದ್ದೀರಿ ಅದು ತಾವೇ ಅಂದರೆ ದೇವರನ್ನ ನಮ್ಮ ನಡೊಂದು ಬೋಪೆ ನಮ್ಮನೆ ದೇವರನ್ನು ಬಂಡ್ಪವಳು ಶಬರಿಮಲೆ ಪೋಣಾಗ ಅವು ಎಂಚಾಪಣಿ ಅವು ಆಪಣಿ 48 ದಿನದ ಕಠಿಣ ವ್ರತಡು ಮಾತಾಪಣಿ 2 ದಿನ 3 ದಿನ ಮಾಲೆ ಪಾಡ್ದು ಏರ್ ಪೋಪೇರು ಅಕ್ಲೆ ದೇವರ ಹತ್ತು ಅಕ್ಲೆಗೆ ಅವು ತೂಯೆಲ್ಲ ಅರ್ಹತೆ ಇಚ್ಚಿ ಯಾನೊಂಜಿ ವಿನಂತಿ ಮಲ್ತೊಂದುಳ್ಳ ನಿಕ್ಲಿ ವರ್ಷ 12 ಸರ್ತಿ ಪೋಡೊಂದಿಜ್ಜಿ ವರ್ಷ ಗೊರಪೋಲಿ ವ್ರತ 41 ಆ್ಯಕ್ಚುಲಿ ನಮ್ಮ ಮಂಡಲ ವ್ರತ ಪಂಡ ನಮ್ಮ ಹೊರಡು 48 ಮಲ್ಪೇರು 48 ದಿನದ ವ್ರತ ತೆತ್ತದು ನಿಕ್ಲು ಪೋಡೊಂದೊಂಜಿ ವಿನಂತಿ ಮಲ್ತೊಂದುಳ್ಳ ಗುರುಸ್ವಾಮಿನ ಕಳ್ಳಲ್ಲ ಯಾನೊಂಜಿ ವಿನಂತಿ ಮಲ್ತೊಂದುಳ್ಳ ನಿಕ್ಲಿ ನೆತಂಬೋಣಗ ಒಂಜಿ ಕ್ರಮ ಮಲ್ಪೋಡು ನಿಕ್ಕಲು ಖಂಡಿತ ಬಣ್ಣ ಬಸ್ ಜನ ಇತ್ತೆ ಇನಿ ಕೋಡೆ ಬಸ್ ಜನ ಅಂಚಿನ ಪೋನುಳ್ಳ ಇನಿ ಫುಲ್ ಟೈಟ್ ಆದ ರೋಡ್ ಬೂರ್ನಿ ಪರದು ಎಲ್ಲ ಕಾಂಡೆ ಪೋದು ಮಾಲೆ ಬಾಂಡೆ ಎಲ್ಲೊಂಜಿ ಕಾಂಡೆ ಶಬರಿಮಲೆ ಪೋದಾತಂಡು ಅಂಚಿನ ಶಬರಿಮಲೆಗೆ ಅಲ್ತ ವ್ಯವಸ್ಥೆ ಪಂಡ ನಮ್ಮ ಊರಡೊಂಜಿ ಒಂಜಿ ದೇವಸ್ಥಾನದ ಒಂಜಿ ಜಾತ್ರೆ ಆವಡು ಒಂಜಿ ಬ್ರಹ್ಮಕಲಸ ಆವಡು ಇಡೀ ಗುರುದಾಕ್ಲೆನಲ್ಲತ್ತದು ನಮ್ಮ ಈ ಗೌರ್ಮೆಂಟ್ ಸರ್ಕಾರ ಇಲಾಖೆ ದಾಖಲೆನಲ್ಲತ್ತದು ಮೀಟಿಂಗ್ ಮಲ್ಪೆ ನಮ್ಮ ದಾಯಕ್ಕೋಸ್ಕರ ಜನಕ್ಲಿಗೆ ಸೇವೆ ಕೊರೋಡು ಬತ್ತಿನಕ್ಲೆ ಕಷ್ಟ ಇರಬೆಲ್ಲಿ ಎಡ್ಡೆ ಕಾರ್ಯಕ್ರಮ ಮಲ್ಪೋಡು ಆಂಡಲ ಶಬರಿಮಲೆಡು ತಿರುವಿದಾಂಕೂರು ದೇವಸ್ಥಾನ ಬೋರ್ಡು ಕೇರಳ ಸರ್ಕಾರ
ಮೀಟಿಂಗ್ಲತ್ತದು ಅಲ್ಲಿ ದೇವಸ್ಥಾನ ಬೋರ್ಡ್ ಅಧ್ಯಕ್ಷರು ಉಳ್ಳರು ಎಂಕೆಲ್ಲ ಗುರ್ತದಾರು ಮೀಟಿಂಗ್ಲತ್ತದು ದಾದಕ್ಕೆ ಏನಾರು ಗೊತ್ತುಂಡ ಕಾರಣ 3 ವರ್ಷ ಕಲೆಕ್ಷನ್ ಇಚ್ಚಿನ ಕಡಿಮೆ ದಾಯ ಪಂಡ ಕೋವಿಡ್ಗೋಸ್ಕರ ಈ ಸರ್ತಿ ಅವು 3 ವರ್ಷದಲ್ಲ ನಂಗೆ ಕವರ ಓಡು ಏತ್ 600 ಕೋಟಿ ಕಲೆಕ್ಷನ್ ಮಲ್ತು ಕೊರ್ಪಾರ 700 ಕೋಟಿ ಕಲೆಕ್ಷನ್ ಮಲ್ತು ಕೊರ್ಪಾರ ಏರಡ ಅಯ್ಯಪ್ಪ ಭಕ್ತರನ್ನ ಕಳ್ಳ ಆರಡೆ ಅನ್ನ ದೇವಸ್ಥಾನ ಬೋರ್ಡ್ ಅಧ್ಯಕ್ಷರಡ ಪಾತ್ರನ ಪಂಡ ನಿಕ್ಲು ಇಡೀ ನಿಕ್ಲು ಜಿಲ್ಲೆ ಕರ್ನಾಟಕ ಪ್ರಚಾರ ಮಲ್ಪೋಡು ಎಂಗ್ಲಿ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಬಡ್ಚಿ ದಾಲ ಬಡ್ಚಿ ನಿಕ್ಲು ಕಡಪಳ್ಳಿ ಬರಡು ಅಯ್ಯಪ್ಪ ಭಕ್ತರನ್ನ ಹಾಕ್ಲಿ ಏನ್ ಬಂಡೆ ಕುಡ್ಲಡೊಂಜಿ ಆನ್ಲೈನ್ ಬುಕ್ಕಿಂಗ್ ಒಂಜಿ ವ್ಯವಸ್ಥೆ ಓಲ್ಲ ಬಡ್ಚಪ್ಪ ಇರು ಕಡಪಳ್ಳಿ ಬಂಡೀರು ನಿಕ್ಲು ಆಯ್ನಾತು ಪ್ರಚಾರ ಮಲ್ಪ ಎಂಗ್ಲು ಪ್ರಚಾರ ಮಲ್ತಂದಿಲ್ಲ ಜನಗಳು ಹೋಗುದಿಲ್ಲ ಸರ್ಕಾರ ಕಾಸು ಬತ್ತು ಬೂರೊಂದು ನಿಂತ ಫಸ್ಟ್ 7 ದಿನ 52 ಕೋಟಿ ದನ ಕಲೆಕ್ಷನ್ ಆತಂಡು ಅಂಚಿನೆ ಅವಳು ವ್ಯವಸ್ಥೆ ದಾಲಿಜಿ ಸರ್ತಿ ಖಾಲಿ ಕಲೆಕ್ಷನ್ ಒಂಜೇ ವಿಷಯ ಹಾಕ್ಲಿಕ್ಕೆ 7 ಸುರುತ್ 7 ದಿನ 7 ಅಯ್ಯಪ್ಪ ಭಕ್ತರನ್ನ ಹಾಕ್ಲಿ ಅವಳು ಮಿತ್ತು ಪೋಣಾಗ ಹಾರ್ಟ್ ಅಟ್ಯಾಕ್ ಅದು ಮದ ಹಿಡ್ದಿರ ಹಾಕ್ಲು ಈ ಸರ್ತಿ ಏಪಲ್ ಅಂಚೆ ಇಚ್ಚಾಂಡು ಈ ಸರ್ತಿ ಫಸ್ಟ್ ಟೈಮ್ ಆಯ್ನಿ ನಲ್ಲ ದುಂಬು 10 ಗಂಟೆ ಕಾಪೋಡವಳು ಲೈನ್ ಉಂಟು ಬೋರ್ಡು ಆ ನಮ್ನೆ ಆತಂಡು ಶಬರಿಮಲೆದ ಅವಸ್ಥೆ ಐಕೆ ನೀಕ್ಲು 2 ದಿನ 3 ದಿನ ಮಾಲೆ ಪಾಡ್ನಾಗ್ಲು ನಮ್ಮ ಊರದ ದೇವಸ್ಥಾನಕ್ಕೆ ಬೋದು ಕೈ ಮುಗಿದು ಬಲೆ ಅಣ್ಣ ಯಾನು ನೀಕಲ್ ಒಂಜಿ ದೇವರನ್ನ ಪದರೊಂಜಿ ವಿನಂತಿ ಮಲ್ತೊಂದುಲ್ಲ ಅಂಚಿನ ಎಂಕಿತೆ ಎನ್ನ ಸಂಘಟನೆ ಸಂಘ ಪರಿವಾರ ಸಂಘಟನೆ ಎಂಕೆ ಜವಾಬ್ದಾರಿ ಕೊರ್ನೆ ಸಾಸ್ ಪಂಡವಿ ಧರ್ಮ ಪ್ರಚಾರ ಅಯ್ಯಪ್ಪನ ಧರ್ಮ ಪಂಡ ನಮ್ಮ ಸನಾತನ ಧರ್ಮ ಪ್ರಚಾರ ಮಲ್ಪೋಡು ಈತೆ ಯಾನೆ ಜೋಕ್ಲೇನ ತೂಯೇತೆ 625 ಏತ್ 624 ಮಾರ್ಕದ ಇದನ್ನ ಹಾಕ್ಲಿ ನೀಕಲ್ ಒಂಜಿ ವಿನಂತಿ ಮಲ್ತೊಂದು ಇಕ್ಲಿ ಎತ್ತಿಲ್ಲ ದೆಪ್ಪಲಿ ಖುಷಿಯವು ದೇವ್ರನ್ನ ಆಶೀರ್ವಾದ ನಿಕ್ಲಿಕ್ಕೆ ಏಪಳ್ಳಿ ಪಡು ಆಂಡಲ ನಮ್ಮ ಧರ್ಮ ಬುಡ್ದು ಅವಿನ ಮದ ಪೆರ ಬೆಲ್ಲಿ ನಿಕ್ಲು ಎಜುಕೇಷನ್ ದೊಟ್ಟಿಗೆ ಅವೆಲ್ಲ ದುಂಬಿಕೊಂಡೋಡು ದಾಯ ಬಣ್ಣ ಇತ್ತ ನಮ್ಮ ಸಮಾಜದ ಜೋಕ್ಲೇಕ್ ಯಂಗ್ ಜನರೇಷನ್ ಧರ್ಮ ಬಡ್ಚಿ ಆಂಡಲ ಅನ್ಯ ಧರ್ಮದ ಹಾಕ್ಲಿಕ್ಕೆ ಅವು ಬೋರ್ಡ್ ಹಾಕ್ಲಿಕ್ಕೆ ಐತನೇ ತುಣ ಗೊತ್ತಾಗ್ಬಿಡು ಉಳ್ಳಾಳ ಸಂಘ ಪಾಸ್ ಆದ ಇಂಚು ಬಣ್ಣಾಗ ಅವ್ರು ರೋಡ್ 2 ಸೈಡ್ಲ ಮಸ್ತ್ ಲೈಟ್ ತೊಂಜುಂಡು ನಮ್ಮ ಕ್ಲೇ ತುಳ್ಳೇರು ಬಾಕಿದ ಕ್ಲೇ ತುಳ್ಳೇರು ದಿಕ್ಲೆ ತುಣ ಗೊತ್ತಾಗ್ಬಿಡು ಅಂಚಂದಿಗಳ ವಿನಂತಿ ಮಲ್ತೊಂದುಲ್ಲ ಅಂಚಿನೇ ಎಲ್ಲೊಂಜಿ ಐತ ವಿಷಯ ಧರ್ಮ ಪ್ರಚಾರ ಪಂಡದು ಎಂಗ್ಲೊಂಜಿ ಕುಡ್ಲಾಡು ಕದ್ರಿ ದೇವಸ್ಥಾನ ಡಿಸೆಂಬರ್ 11 ಒಂಜಿ ಕಾರ್ಯಕ್ರಮ ಮಲ್ತುಳ್ಳ ಹರಿವರಾಸನ ಶತಮಾನೋತ್ಸವ ಪಂಡದು ಹರಿವರಾಸನಂ ಒಂಜಿ ದೇವರನೊಂಜಿ ಇಷ್ಟಗಾಲ ಪಣೋಲಿ ಅವು ರಚನೆ ಅದು 1923 ಆತೀನಿ 2023 100 ವರ್ಷ ಇಡೀ ಜಗತ್ತಿಡು ನಮ್ಮ ಖಾಲಿ ಭಾರತದ ಡತ್ತು ಬೇತೆ ಇಡೀ ಇಂಗ್ಲೆಂಡ್ ಸಿಂಗಾಪುರ್ ಡಾವುಡು ಪೂರ ಇಡೀ ಆ ಒಂದುಂಡು ಈಕ್ಲು ಮಾತೆಲ್ಲ ಐಕ ಸೇರೋಡು ಐಕ ಪಾಲ್ಕೊಂಡು ಪಂಡದಿಯಾನು ಇಡೀ ನಮ್ಮ ಸಮಾಜದಕ್ಲು ಒಂಜಿ ಧರ್ಮ ಬೋರ್ಡ್ ಅದು ಹರಿವರಾಸನ ಪಂಪಣ ಒಂಜಿ ಪದ್ಯ ಎದುರು ದೀದು ನಮ್ಮ ಧರ್ಮ ಪ್ರಚಾರ ಮಲ್ಪಣಿ ಮಾತೆಲ್ಲ ನಿಕ್ಲು ಬರಡು ಪಂಡದು ವಿನಂತಿ ಮಲ್ತೊಂದುಲ್ಲ ಜೋಕ್ಲಿತೆ ನಮ್ಮ ಕಲಾವಿದರ್ನಕ್ಲು ಕಾತೊಂದುಲ್ಲ ಸ್ಟೇಜ್ ಏಪ ಖಾಲಿ ಅದು ತೀಕು ಹೆಂಗ್ಲಿಗೆ ಪಂಡದು ಮಾತೆರಿಕೆಲ್ಲ ನಿಕ್ಲು ಸಮಿತಿದ್ದ ಇಡೀ ಅಯ್ಯಪ್ಪ ಟ್ರಸ್ಟ್ನಕ್ಲೆ ಮಾತನ್ನ ನಮಸ್ಕಾರ ಸರ್ ನನ್ನ 2 ವರ್ಷ ಕರಿನಂಡ ಈ ಒಂಜಿ ಕ್ಷೇತ್ರಗೆ ಸುವರ್ಣ ಮಹೋತ್ಸವದ ಒಂಜಿ ಸಂಭ್ರಮ ಅರ್ಪಣಂಚಿನ ಗಳಿಗೆ ಸುವರ್ಣ ಮಹೋತ್ಸವದ ಒಂಜಿ 2 ವರ್ಷ ದುಂಬದ ಈ ಒಂಜಿ ಕಾರ್ಯಕ್ರಮ ಈ ಕಾರ್ಯಕ್ರಮಡು ಈ ದೇವರನ್ನ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮೂಲ ಅತಿಥಿಯಾದ ಇಂಕೊಂಜಿ ಪಾಲ್ಪಡ್ರೆ ಅವಕಾಶ ಮಂತ್ಕೊರ್ನಂಚಿನ ನಿಕ್ಲೆ ಮಾತ್ರೆಗಳ ಸುರುಕಾದ ವಂದನೆ ಅರ್ಪಣೆ ಮಂತಂದಲೆ ಕರೆನ ಮಸ್ತ್ ವರ್ಷದಿಂಚ ಯಾನ್ಲ ಈ ಒಂಜಿ ಕ್ಷೇತ್ರಗೆ ಮಾಲೆ ಪಾಡ್ದು ಪುನಗ ಬರೋದಂತೆ ಪ್ರತಿ ಸಂದರ್ಭ ಮುಲ್ಪ ನಿತ್ಯ ಅನ್ನದಾನದ ಒಂಜಿ ಸೇವೆ ಅವಲ ಆ ಒಂದುಂಡು ಬಾರಿ ಒಂಜಿ ವಿಶೇಷ ಅನ್ಪನೊಲಿ ಇನಿ ಈ ಒಂಜಿ ಧಾರ್ಮಿಕ ಕಾರ್ಯಕ್ರಮದ ಒಟ್ಟಿಗೆನೆ ಇನಿ ಬಾರಿ ಮಲ್ಲ ಸಂಖ್ಯೆ ನಮ್ಮ ಮೂಲ ಜನಕ್ಕಳು ಸೇರಿದೆ ಕೆಲವೊಂಜಿ ಕಡೆಟು ಆ ರೀತಿ ಉಪ್ಪುನ ಬಂಡ ಧಾರ್ಮಿಕ ಸಭಾ ಕಾರ್ಯಕ್ರಮಡ್ ಅಲ್ಪ ಎದುರುಡು ಜನಕ್ಕಳು ಎಪ್ಪುಜೀರು ಒಂಜಿ 2-3 ಸಾಲು ಬರ್ತಿ ಅದು ಬೊಕ್ಕ ಜನಕ್ಕಳು ಎಪ್ಪುಜೀರು ಐದು ಬೊಕ್ಕ ಧನ್ಯವಾದ ಆಯ್ರ ಅನಗ ಬೊಕ್ಕ ದಾದಾನ್ಲ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತಿನ ಅಪಗ ಪೂರ ಜನ ಸೇರುವೆರು ಆಣ ಮುಲ್ಪ ಐಕ್ ವಿಭಿನ್ನವಾದ ಸಭಾ ಕಾರ್ಯಕ್ರಮ ಆನಗನೆ ಬಾರಿ ಮಲ್ಲ ಸಂಖ್ಯೆಡ ಮೂಲ ಭಕ್ತ ಮಹರ್ಷಿಯರ ನಿಕ್ಲು ಮಾತೆಲ್ಲ ಸೇರಿದರು ಒಂದೊಂಜಿ ಬಾರಿ ಒಂಜಿ ಎಡ್ಡೆ ಸೂಚನೆ ಎಂದು ಪನೊಲಿ ಖಂಡಿತವಾದಲ ಇಂಚಿನ ಸತ್ಸಂಗ ಆಪಣಂಚಿನ ಅತ್ತಿನಂಡ ಧಾರ್ಮಿಕ ಕಾರ್ಯಕ್ರಮ ಆಪಣಂಚಿನ ಇಂಚಿನ ಧಾರ್ಮಿಕ ವಿಚಾರಗಳುಂಡ ಅವೆಲ್ಲ ತೆರುವಿನಂಚಿನ ಕೆಲಸನ ಅವಲ ತೆರುವಿನಂಚಿನ ಒಂಜಿ ಉತ್ಸಾಹ ಉತ್ಸುಕತೆ ನಮ್ಮ ಮಾತ್ರೆಗಳ ಬೋಡು ಇನಿ ಗಣೇಶ್ ಪದ್ವಲ್ರ ಪಂಡಿರ್ ನಮ್ಮ ಕೇವಲ ಇತ್ತ ಶಿಕ್ಷಣ ಪಂಡ ಒಂಜಿ ಉದ್ಯೋಗಕ್ಕೆ ಸೀಮಿತವಾದ ಅತ್ತಿನ ವಿದ್ಯೆಗೆ ಸೀಮಿತವಾದ ಅವನುಂಡು ಅವು ಆಯರ ಬಲ್ಲಿ ಶಿಕ್ಷಣದೊಟ್ಟಿಗೆ ಧಾರ್ಮಿಕ ವಿಚಾರಲ ಅವು ನಮ್ಮ ಹಿಂದೂ ಧರ್ಮದ ಈ ಶ್ರೇಷ್ಠವಾಯಿನಂಚಿನ ಇಂಚಿನ ವಿಚಾರలుಂಡ ಐತ ಆಧ್ಯಾತ್ಮಿಕ ವಿಚಾರ ಇಂಚಿನ ಪೌರಾಣಿಕ ಹಿನ್ನೆಲೆದಾದುಂಡ ಅವಲ ತೆರುವಿನಂಚಿನ ಕೆಲಸ ನಮ್ಮ ಎಳೆವೆಡೆ ಜೋಕ್ಲೆಗೆ ಕೊರುಪುನಂಚಿನ ಕಾರ್ಯ ಇಲ್ಲಡು ಮಂತೊಂದು ಬರೋಂಡಪ್ಪಡು ದಯಪಣಿ ಇನಿ ನಮ್ಮ ಬೇತೆ ಬೇತೆ ವಿಚಾರಗಳನ್ನು ತೂಂದಿಲ್ಲ ಇನಿ ಒಂಜಿ ವಾಟ್ಸಪ್ ಇಡು ಒಂಜಿ ಬೈದಿನಂಚಿನ ಒಂಜಿ ವಿಚಾರ ಶಾಲೆ ಜೋಕ್ಲನ ಬೆಂಗಳೂರು ಪುನಂಚಿನ ಶಾಲೆ ಜೋಕ್ಲ ಎನ್ಮನೆ ಒರ್ಮನೆ 10ನೇ ಕ್ಲಾಸ್ ಜೋಕ್ಲನ ಬ್ಯಾಗ್ಡ್ ಓವು ತಿಕ್ಕರ ಬಲ್ಯ ಅಂಚಿನ ವಸ್ತುಲು ತಿಕ್ಕದನು ಆನ್ ಜೋಕ್ಲನ ಬ್ಯಾಗ್ಡ್ ಅಕ್ಲನ ನೀರ್ದ ಬಾಟ್ಲದೊಟ್ಟಿಗೆ ಮದ್ಯಲ್ನ ಮಿಕ್ಸ್ ಮಂತದ ಶಾಲೆ ಕೊನಪುನಂಚಿನ ಒಂಜಿ ವಸ್ತು ತಿಕ್ಕದನು
ಬಾರಿ ಒಂಜಿ ಬೇಜಾರಾಪುಂಡು ಆ ರೀತಿದ ಒಂಜಿ ಆತಂಕ ಒಂಜಿ ಪರಿಸ್ಥಿತಿ ಅವೇನು ಕೇನ್ನಾಗ ನಮ್ಮ ದುಂಬುದ ಒಂಜಿ ಭವಿಷ್ಯದ ಬಗ್ಗೆ ಭಾರಿ ಒಂಜಿ ಚಿಂತನೆ ಆಪುಂಡು. ಇಲ್ಲಡು ಸರಿಯಾಯಿನಂಚಿನ ಸಂಸ್ಕಾರ ನಮ್ಮ ಸಂಸ್ಕೃತಿದ ಅರಿವು ಇಜ್ಜಾನಿನ ಹತ್ರ ಜೋಕುಲ್ಲ ಅವೇ ರೀತಿ ಬೆಳೆವೇರು. ಇಂಚಿನ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಿದಂಥ ಕಾರ್ಯಕ್ರಮಗಳು ಸೇರಿದು ಆಯ್ತೊಟ್ಟಿಗೆ ಹಿರಿಯರ ನಕ್ಕಲೆಲ್ಲ ಅವೇ ರೀತಿಯ ಒಂಜಿ ಮಾರ್ಗದರ್ಶನ ತಿಕ್ಕನಾಡ ಖಂಡಿತ ಸಮಾಜದ ಒಂಜಿ ಸತ್ಪ್ರಜೆಯಾದ ಜೋಕುಲು ಮೂಡ್ರೆ ಖಂಡಿತವಾದ ಸಾಧ್ಯ ಉಂಡು. ಇನಿ ಬೇತೆ ಬೇತೆ ವಿದ್ಯಮಾನಗಳು ನಮ್ಮ ಹಿಂದೂ ಧರ್ಮದ ಮಿತ್ತು, ಹಿಂದೂ ಸಮಾಜದ ಮಿತ್ತು, ಹಿಂದೂ ಮಹಿಳೆಯರ ಮಿತ್ತು ಅವನು ಇತ್ತಿನಡ ಐಕ್ ಮುಖ್ಯವಾದ ನಮ್ಮ ಧರ್ಮದ ಬಗ್ಗೆ ಇತ್ತಿನಂಚಿನ ಅರಿವಿದ ಕೊರತೆ ಅಂದು ಪನೊಳಿ ದಯಮಂತದ ಮಾತೆಲ್ಲ ಮೂಲ ಹೆಚ್ಚಿನ ಸಂಖ್ಯೆದ ಅಪ್ಪೆನಕ್ಲ ಸೇರಿದ್ದಾರೆ. ಆ ಕೇವಲ ಒಂಜಿ ಮಹಿಳೆಯರಿಗೆ ಮಾತ್ರ ಒಂದು ಸೀಮಿತ ಆಯ್ತು. ಉಪ್ಪುನಂಚಿನ ಪುರುಷರಲ್ಲ ಪ್ರತಿಯಲ್ಲ ಜೋಕ್ಲಿಗೆ ತನ್ನ ಜೋಕ್ಲಿಗೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಜೋಕ್ಲಿಗೆ ನಮ್ಮ ಸಂಸ್ಕಾರದ ಬಗ್ಗೆ, ನಮ್ಮ ಹಿರಿಯರ ನಕ್ಕಲಂಜಿ ಸಾಧನದ ಬಗ್ಗೆ ಇಂಚಿನ ಒಂಜಿ ದೇವಸ್ಥಾನ ಇನಿ ಅಯ್ಯಪ್ಪನ ಬಗ್ಗೆ ನಮಗೆ ಮಾತಿರಲು ಗೊತ್ತುಂಟು. ದಯಪಂಡ ಶಬರಿಮಲೆತ ಆ ಒಂಜಿ ವಿಶೇಷವಾದಂಚಿನ ಆಯ್ತ ಬಗ್ಗೆ ಎಲ್ಲೆಡೆ ನಮಗೆ ಮಾತ್ರ ತೆರೆದಿಪ್ಪುನಂಚಿನ ವಿಚಾರ ಆಯ್ತ ಒಟ್ಟಿಗೆ ಬೇತೆ ಬೇತೆ ನಮ್ಮ ದಾದ ಪೌರಾಣಿಕ ಉಂಡು ಅವೇನು ಮಾತ ತೆರೆಯುವಂಚ ವಿಚಾರ ಎಲ್ಲ ಜೋಕ್ಲು ಮನ್ಪೋಡು. ಇನ್ನು ಬಾರಿ ಖುಷಿ ಆಪುಂಡು. ಕರ್ಣ ಸರ್ತಿದ SLC ಪರೀಕ್ಷೆ ಆಜುನತೆ 25 ಮಾರ್ಕ್ಸ್ ಎತ್ತಿನಂಚಿನ ಜೋಕುಲ್ಲ ಮೊದಲ ಸಂಖ್ಯೆಡುಲ್ಲೇರು ಅಂಚನೆ ಆಕಳಿಗೆ ಐತೊಟ್ಟಿಗೆ ಇಂಚಿನ ಧಾರ್ಮಿಕ ಶಿಕ್ಷಣ ತಿಕ್ಕೋಡು ದುಂಬು ಗುರುಕುಲ ಒಂಜಿ ಶಿಕ್ಷಣದ ಪದ್ಧತಿ ಇತ್ತು. ಇನ್ನು ಅವು ಪೂರ ಹೋದು ಕೇವಲ ಎಂಚ ಉದ್ಯೋಗ ತಿಕ್ಕೋಡ ಆಂಡ್ ಅಕ್ಲ ಉದ್ಯೋಗ ತಿಕ್ಕಿ ಬೊಕ್ಕ ಊಲ ವಿಚಾರ ಪೂಜೆ ಅಕ್ಲಾಂಡ ಅಕ್ಲ ಸಂಸಾರ ಅವು ಆಯರ ಬಲ್ಲಿ ನಮ್ಮ ಈ ಒಂದು ಧರ್ಮಗಳ ಸೀಮಿತ ದಯಬಂಡ ಧರ್ಮ ಒರಿನ ಮಾತ್ರ ನಮ್ಮ ಒರಿಯುವ ಇನ್ನು ಧರ್ಮ ಒರಿನ ಮಾತ್ರ ಇಂಚಿನ ಧಾರ್ಮಿಕ ಕ್ಷೇತ್ರಗಳು ಒರಿಯುಂಡು ಆ ಒರಿನ ಮಾತ್ರ ನಮ್ಮ ಉಪ್ಪು ಪಂಪಣಂಚಿನ ಭಾವನೆಗಳು ನಮ್ಮಲ್ಲೇ ಬರೋಡು ಪಂಪಣ ವಿಚಾರಡು ಇಂಚಿನ ಸತ್ಸಂಗ ಪಣಂಚಿನ ಇಂಚಿನ ಧಾರ್ಮಿಕ ಕಾರ್ಯಕ್ರಮ ಕ್ಷೇತ್ರಡು ಐನಾತ್ ಹೆಚ್ಚಿನ ಸಂಖ್ಯೆ ನಮ್ಮ ಮಾತ ಜೋಕ್ಲಿನಲ್ಲಿ ತೊಂಬತ್ತದ ಇಂಚಿನ ಸಭಾ ಕಾರ್ಯಕ್ರಮ ಹಿರಿಯರ ನಕ್ಕಲ ಇಂಚಿನ ವಿಚಾರಗಳುಂಡ ಅವೇನು ಮಾತ ತಿರುವಿನಂಚಿನ ಕೆಲಸ ನಿಕ್ಕಲು ಮಾತ ಮನ್ಪೋಡು ಪಂಪಣಂಚಿನ ಪಾತ್ರೆಯನ್ನು ಪಣಂದು ಅಯ್ಯಪ್ಪ ಈ ಒಂಜಿ ಸೇವಾ ಟ್ರಸ್ಟ್ದ 48 ವರ್ಷದ ಈ ಒಂದು ಕಾರ್ಯಕ್ರಮಕ್ಕೆ ಬೈದಿಂಚಿನ ನಿಕ್ಲೆ ಮಾತೆರೆಗಳ ಒಂಜಿ ವಂದನೆ ಅರ್ಪಣೆ ಮಂತಂದು ತೀರಾ ಆಸಕ್ತರಾಯಿ ನಕ್ಲಿಗೆ 2 ಜನಕ್ಕೆ ಏನಾರ್ದಾದ್ರ ಎನ್ನ ಪುದರ್ ಪಂಪನಾಡೆ ಮುಟ್ಟ ದಯಪಂಡ ಆರು ಒಂಜಿ ಪಂತೇರು ಯಾನು ಮಿಷಿನ್ ಕೊರ್ನಾಗ ಯಾನು ಖಂಡಿತ ಯಾನ್ ಕೊಡ್ತೀನಿ ಇಂದ ಪಂಡ್ರ ಬಲ್ಲಿ ದಯಪಂಡ ಯಾನು ಐಕೋಸ್ಕರ ಕೊರ್ಪಿನತ್ತು ಯಾನು ಎನ್ನ ಬಡಪತ್ರ ಜೀವನಡು ಯಾನು ಎಂಚಿನ ಆತನ ಇತ್ತೆ ಆ ಲೆವೆಲ್ ಹಿಡ್ದು ಒಂಜಿ ಚೂರು ಮಿತ್ತಿತ್ತನಾಗ ಎನ್ನಡ್ದು ಸಮಾಜಗೊಂಜಿ ಸೇವೆ ಓಡು ಪಂಪುನ ಈ ನೆಲೆಟ್ಟು ಸೋಮೇಶ್ವರ ಗ್ರಾಮದ ಕುಲ್ಯ ಸಾರಸ್ವತ ಕಾಲೋನಿ ನಿವಾಸಿ ಪ್ರಸ್ತುತ ಮೈಸೂರಿನಲ್ಲಿ ಕಿಸನ್ ಎಂಟರ್ಪ್ರೈಸಸ್ ಸೇವಿಂಗ್ ಮಿಷಿನ್ ಮಾರಾಟ ಮತ್ತು ರಿಪೇರಿ ಉದ್ಯಮ ನಡೆಸುತ್ತಿರುವ ಸಾಮಾಜಿಕ ಕಳಕಳಿಯ ವ್ಯಕ್ತಿ ಶ್ರೀ ದೇವಾನಂದ ಉಚ್ಚಿಲ್ರವರು ತಾನು ಊರಿನಲ್ಲಿ ಸಾಮಾನ್ಯ ಉದ್ಯೋಗಿಯಾಗಿದ್ದು ಕೊಂಡು ಇದೀಗ ತಮ್ಮ ಸ್ವಂತ ಉದ್ಯಮದಲ್ಲಿ ಹಲವು ಕಾರ್ಮಿಕರನ್ನು ದುಡಿಸಿಕೊಂಡಿರುವ ಈ ಶುಭ ಸಂದರ್ಭದಲ್ಲಿ ತಮ್ಮ ಕಷ್ಟದ ಜೀವನವನ್ನು ನೆರೆದು ತಾನು ಕೂಡ ಸಮಾಜದಲ್ಲಿ ತೀರಾ ಹಿಂದುಳಿದ 2 ಕುಟುಂಬದ ಹೆಣ್ಮಕ್ಕಳಿಗೆ ಸ್ವಂತ ಉದ್ಯೋಗ ಮಾಡುವರೆ ತನ್ನಿಂದ ಒಂದು ಪಾಲು ಸಮಾಜಕ್ಕೆ ಅರ್ಪಣೆಯಾಗಬೇಕೆಂಬ ತೀವ್ರ ಕಳವಳಿ ಸಿಗುತ್ತರದು. ಅದಕ್ಕಾಗಿ ನಮ್ಮ ಸಮಿತಿಯ ಉಪಾಧ್ಯಕ್ಷರಾಗಿದ್ದುಕೊಂಡು ತನ್ನ ಈ ಬಯಕೆಯನ್ನು ಪ್ರಸ್ತುತಪಡಿಸುವರೆ ನಮ್ಮ ವ್ಯಾಪ್ತಿಯ 2 ಅರ್ಹರನ್ನು ಗುರುತಿಸಿ ಅವರು ಆ ಮೆಷಿನ್ನಲ್ಲಿ ಜೀವನ ನಿರ್ವಹಿಸಿ ಮುಂದಕ್ಕೆ ಹೆಚ್ಚು ಕೆಲಸಗಳು ಇದ್ದು ಇನ್ನೂ ಹೆಚ್ಚಿನ ಅವಶ್ಯಕತೆ ಇದ್ದಲ್ಲಿ ಬೇರೆ ಮಿಷಿನ್ ಕೂಡ ಒದಗಿಸಿಕೊಡುವುದಾಗಿ ಭರವಸೆ ನೀಡಿರುತ್ತಾರೆ. ಸಮಾಜದಲ್ಲಿ ಇಂತಹ ಜನರು ಸಿಗುವುದು ಬಹಳ ಅಪರೂಪ. ಇಂತಹ ವ್ಯಕ್ತಿಯನ್ನು ನಾವು ನಮ್ಮ ಸಮಿತಿ ಹಾಗೂ ಅಯ್ಯಪ್ಪ ಮಂದಿರ ಟ್ರಸ್ಟ್ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಈ ವಿಷಯಕ್ಕೆ ಸಂಬಂಧಪಟ್ಟು ನಾವು 2 ಗ್ರಾಮಗಳಲ್ಲಿ ವಿಚಾರಿಸುವಾಗ ಕಣೀರು ತೋಟ ಗುಡ್ಡೆ ನಿವಾಸಿ ದಿವಂಗತ ರವಿರಾಜ್ ಇವರ ಧರ್ಮಪತ್ನಿ ಶ್ರೀಮತಿ ಅನುಪಮರವರು ಟೈಲರ್ ವೃತ್ತಿ ಗೊತ್ತಿದ್ದು ಮಿಷಿನ್ನು ಹೊಂದಲು ಆರ್ಥಿಕ ಅಡಚಣೆಯನ್ನು ಮನಗಂಡು ಇವರನ್ನು ಆಯ್ಕೆ ಮಾಡಿರುತ್ತೇವೆ. ಸದ್ರಿಯವರಿಗೆ ಒಬ್ಬ ಪುತ್ರನಿದ್ದು ಪತಿ ಇಹಲೋಕ ತ್ಯಜಿಸಿರುತ್ತಾರೆ. ಹಾಗೂ ಸೋಮೇಶ್ವರ ಗ್ರಾಮದ ರಕ್ತೇಶ್ವರಿ ದೇವಸ್ಥಾನದ ಹತ್ತಿರದ ನಿವಾಸಿ ಅನ್ನು ಶೆಟ್ಟಿಯವರ ಪುತ್ರ ವಿಶ್ವನಾಥ್ ಶೆಟ್ಟಿಯವರ ಧರ್ಮಪತ್ನಿ ಶ್ರೀಮತಿ ಪುಷ್ಪಲತಾ ಶೆಟ್ಟಿ ಇವರ ಮಾವನವರು ತೀರಾ ಅನಾರೋಗ್ಯದಿಂದ ಹಾಸಿಗೆ ಹಿಡಿದು ಸುಮಾರು ಕೆಲವು ವರ್ಷಗಳಿಗಾಗಿದ್ದು ಇತ್ತೀಚೆಗೆ ಪತಿಯವರಾದ ವಿಶ್ವನಾಥ್ ಶೆಟ್ಟಿ ಇವರಿಗೆ
ಪಾರ್ಶ್ವವಾಯು ಹಾಗೂ ಡಯಾಲಿಸಿಸ್ ಚಿಕಿತ್ಸೆ ನಡೆಯುತ್ತಿದೆ. ಪ್ರಸ್ತುತ ಸದೃಶ್ ಪುಷ್ಪಲತಾರವರು ಗೃಹಿಣಿಯಾಗಿದ್ದು ಟೈಲರಿಂಗ್ ವೃತ್ತಿ ಬಲ್ಲವರಾಗಿರುತ್ತಾರೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿ ಶೋಚನೀಯವಾಗಿರುವುದರಿಂದ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ಕಷ್ಟಪಡುವುದನ್ನು ಮನಗಂಡು ಸ್ಥಳೀಯರು ನೀಡಿದ ಮಾಹಿತಿ ಪ್ರಕಾರ ಈ 2 ಕುಟುಂಬದ ಸದಸ್ಯರನ್ನು ಆಯ್ಕೆ ಮಾಡಿಕೊಂಡಿರುತ್ತೇವೆ. ದಯವಿಟ್ಟು ಅರ್ಹ ಫಲಾನುಭವಿಗಳು ವೇದಿಕೆಗೆ ಬರಬೇಕು. ಅದೇ ರೀತಿ ಕೊಡಲ್ಪಟ್ಟಂತಹ ದೇವಾನಂದ ಉಚ್ಚಿರವರು ನಮ್ಮ ಕ್ಷೇತ್ರದ ತಂತ್ರಿಗಳು ಹಾಗೂ ಗುರುಸ್ವಾಮಿಯವರೊಂದಿಗೆ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಈ ಟೈಲರಿಂಗ್ ಮೆಷಿನನ್ನು ಪಡ್ಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿದ್ದೇವೆ. ಅದೇ ರೀತಿ ಕೊಟ್ಟಂತಹ ದೇವಾನಂದ ಉಚ್ಚಿರವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸಂಸಾರ ಅಲ್ಪ ಪೂಜ್ಯ ತಂತ್ರಿವರ್ಯರನ್ನ ಕೈಟ್ ಐನ ಅಕ್ಲೆಗೆ ಹಸ್ತಾಂತರ ಮಾಡ್ತಂದಿಲ್ಲ ದುಂಬುಗು ಎರೆಗಂಡಲ ಆ ಒಂದು ಅಂಚಿನ ಅವಶ್ಯಕತೆ ಇತ್ತು ನಾಡ ಮಂದಿರದ ಗುರುಸ್ವಾಮಿಲಿನ ಸಂಪರ್ಕ ಮಲ್ಪಲೆ ಪಂಪನ ಅಂಚಿನ ವ್ಯವಸ್ಥೆದ ನಡುಟು ಮಾತೆರೆಗ್ಲ ಸುಲ್ಮೇಲಿನ ಎಸ್ಸನ್ನ ಒಂದಿಲ್ಲ 2 ಜನಕ್ಲ ಆ ಒಂದು ಮಿಷನ್ ಹಸ್ತಾಂತರ ಮಂತನೆಗೆ ಮಾತಾ ಪೂಜ್ಯರಿಗೆ ಅವೇ ರೀತಿ ಅತಿಥಿಗಳಿಗೆ ಸುಲ್ಮೇಲಿನ ಎಸ್ಸನ್ನ ಒಂದು ಬಂದಲೆ ನಮ್ಮ ಈ ಒಂದು ಕ್ಷೇತ್ರ ಗುರುಸ್ವಾಮಿ ಐನಂಚಿನ ದಿವಂಗತ KR ಪ್ರಭಾಕರನ್ ಸ್ಮಾರಕ ಪ್ರತಿಷ್ಠಾನದ ವತಿರ್ದು ಸ್ಥಳೀಯ ಶಾಲೆದ ಯಶಸ್ವಿನಿ ಅವೇ ರೀತಿ ಅನುದಾನಿತ ಶೆಲ್ಲಮರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಮೇಶ್ವರ ಕೋಟೆ ಕರಡಿದು ಧನ್ಯಶ್ರೀ ಡಾಕ್ಟರ್ ಆಫ್ ಭಾಸ್ಕರ ಅದೇ ರೀತಿ ಗೌತಮ ಪೂಜಾರಿ ಸನ್ ಆಫ್ ಧನಲಕ್ಷ್ಮಿ ಐನತ್ತು ಬೇಗ ಬಲ್ಲಿ ಬಂದುಲೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು ಮುಲ್ತರ್ದು ಹರ್ಷಿತ್ ಅದೇ ರೀತಿ ಕುಮಾರಿ ಯಶಸ್ವಿನಿ BK ಹರ್ಷಿತ್ ಅದೇ ರೀತಿ ಕುಮಾರಿ ಯಶಸ್ವಿನಿ BK ದಮಲ್ತದ ಬೇಗ ಬರಡು. ಅದೇ ರೀತಿ ಉಚ್ಚಿಲಭೋವಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ದು ರೋಷನ್ ಬೆಲ್ಚಾಡ ಸನ್ ಆಫ್ ಜಗದೀಶ್ ಅದೇ ರೀತಿ ಸಂದಾಜ್ ಡಾಕ್ಟರ್ ಆಫ್ ಮೊಹಮ್ಮದ್ ಸಿದ್ದಿಕ್ ನಮಲ್ತದ ಎನಿಕಲು ವೇದಿಕೆದ ಮಿತ್ತ ಚಾವಡಿಗೆ ಬರಡು. ರೋಷನ್ ಬೆಲ್ಚಾಡ ಸನ್ ಆಫ್ ಜಗದೀಶ್ ಸಂನಾಜ್ ಡಾಕ್ಟರ್ ಆಫ್ ಮೊಹಮ್ಮದ್ ಸಿದ್ದಿಕ್ ಅದೇ ರೀತಿ ಆನಂದಾಶ್ರಮ ಹೈಸ್ಕೂಲ್ ಸೋಮೇಶ್ವರ ಮುಲ್ತ ಯಕ್ಷಿತ್ ಶೆಟ್ಟಿ ಸನ್ ಆಫ್ ಲೋಕೇಶ್ ಶೆಟ್ಟಿ ಅದೇ ರೀತಿ ಪ್ರಿಯಾಂಕ ಡಾಕ್ಟರ್ ಆಫ್ ಹುಚ್ಚಿರಪ್ಪ ಶಿಮ್ದೋಗಿ ಯಕ್ಷಿತ್ ಶೆಟ್ಟಿ ಅದೇ ರೀತಿ ಪ್ರಿಯಾಂಕ ಅಲ್ಲರ ಸೊಲ್ಮೇಲು ಅದೇ ರೀತಿ ನೀಲೇಶ್ವರ ಪದ್ಮನಾಭ ತಂತ್ರಿ ಈ ಒಂಜಿ ಸ್ಮರಣಿಕೆನ ಜೋಕ್ಲೆಗೆ ಕುರುಡು ಮಾಡಿದ ಭಿನ್ನಯನ್ನು ಮಲ್ತೊಂದಿಲ್ಲ ಯಾಕಡೆ ಬಾರಿ ಪುರ್ಲುದ ನೃತ್ಯ ಕಾರ್ಯಕ್ರಮವನ್ನು ಕೈ ಚಪ್ಪಾಳೆ ಕುರಿದು ಈ ಒಂಜಿ ಪುರ್ಲುದ ನೃತ್ಯ ಕಾರ್ಯಕ್ರಮಗೂ ಎಂಕ್ಲಿಗೆ ಅವೊಂಜಿ ನೃತ್ಯ ಕಾರ್ಯಕ್ರಮ ಮಲ್ತುಕೊಂಡಂಚಿನ ಭಗವತಿ ಶಾಲೆದ ಜೋಕ್ಲೆಗ್ಲ ಈ ಒಂಜಿ ಪುರ್ಲುದ ಸ್ಮರಣಿಕೆನ ಕೊರ್ಪುನಂಚಿನ ಕಾರ್ಯಕ್ರಮ ಬಾರಿ ಪುರ್ಲುದ ಸ್ಮರಣಿಕೆ ಈ ಒಂಜಿ ಜೋಕ್ಲೆಗೆ ಜೋರಾಯಿನ ಕೈತಾಟಿದ ಬರಟು ಆ ಜೋಕ್ಲೆಗೆ ನಿಖಲ ಪ್ರೋತ್ಸಾಹ ಕೊರಡು ಬಂಡದಕ್ಕೆ ಏನಂದಲ್ಲ ಸುಲ್ಮೇಲ ಭಗವತಿ ಹಿರಿಯ ಪ್ರಾಥಮಿಕ ಶಾಲೆ ದುಮ್ಮುಗು ಮಾಡೂರು ಹಿರಿಯ ಪ್ರಾಥಮಿಕ ಶಾಲೆ ಜೋಕ್ಲೆಗೆ ಮಾತೆರೆಗಳ ಸ್ಮರಣಿಕೆದ ವ್ಯವಸ್ಥೆಯನ್ನು ಮಲ್ತದ ಅಲ್ಪ ತೀರ್ಥದ ಕೊರ್ಪೇರು ಇತ ವೇದಿಕೆಡು ಶಾಲೆಗೆ ಕೊರ್ಪುನಂಚಿನ ಗೌರವ ಮಾಡೂರು ಹಿರಿಯ ಪ್ರಾಥಮಿಕ ಶಾಲೆದ ಜೋಕ್ಲೆಗೆ ಈ ಒಂಜಿ ಸ್ಮರಣಿಕೆದ ಗೌರವ ಸುಲ್ಮೇಲು ರೆಡ್ಡಿ ಶಾಲೆದ ಜೋಕ್ಲೆಗ್ಲ ಸುಲ್ಮೇಲೆ ದುಂಬು ಇವನ್ ಇನ್ನು ಕಾಂಡೆ ನಾರಾಯಣಕಾಚಾರ ಪ್ರಾರ್ಥನೆ ಮಂತು ಅಂತೇರು ಬರ್ಸ ಬರ್ರಬಲ್ಲಿ ಅರ್ಪಂಡೇರು ಬರ್ಸ ಈ ಒಂದು ಕಾರ್ಯಕ್ರಮ ಪುರ್ಲೋಡು ನಡಪಡು ಬರ್ಸ ಬರ್ರಲ್ಲಿ ಪರ್ಜನ್ಯ ಒಂಜಿ ಪ್ರಾರ್ಥನೆ ಮನ್ಪಡು ಅಂಡ ಪರ್ಜನ್ಯ ಕಾಲ ಕಾಲಗೂ ಬರ್ಸ ಬರಡು ಒಂದೇ ಎಂಕ್ಲು ಪ್ರಾರ್ಥನೆ ಮನ್ಪಡು ಅವು ಎಂಕ್ಲನ ಪ್ರಕೃತಿ ನಿಯಮ ಅಂಚನೆ ಕಾಂಡೆಗೆ ಪ್ರತಿ ಒಂಜಿ ಕೆಲಸಲ ನಿರ್ವಿಘ್ನವಾದ ನೆನಪಡು ಪಂಪದು ನಮ್ಮ ಗಣಪತಿಗೆಲ್ಲ ನಾವು ಪ್ರಾರ್ಥನೆ ಮನ್ಪುವ ಆಯ್ನಂಚಿನ ದೇವತಾ ಕಾರ್ಯಕ್ರಮ ಈ ಒಂಜಿ ಸಂದರ್ಭಡು ಈ ಮಂದಿರ ಮಸ್ತ್ ವೈಶಿಷ್ಟ್ಯತೆಯನ್ನು ಕೊರತುಂಡು ಮಸ್ತ್ ಜನತಾ ಪ್ರತಿಭೆಯನ್ನು ಈ ಒಂಜಿ ಚಾವಡಿಡು ಅನಾವರಣ ಆತುಂಡು ಅಂಚಿನ ಒಂಜಿ ಪ್ರತಿಭೆಡು ನಮ್ಮ ನಾರಾಯಣಕಾಚಾರ್ಯ ಅಂಚಿನ ಪ್ರಭಾಕರ ಸ್ವಾಮಿ ಅಂಚಿನ ಇತ್ತ ನಮ್ಮ ಲಿಂಗಪ್ಪ ಗಟ್ಟಿನ ಅಂಚಿನ ಮಸ್ತ್ ಹಿರಿಯ ಅಕ್ಕಲ್ನ ಅವನಿ ಮಾರ್ಗದರ್ಶನಡು ಸಮಾಜಡು ಸಂಸ್ಕಾರ ಅಥವಾ ಆಚಾರ ಪೂರ ದಿಕ್ಕಡ್ಲ ಬೈದಂಡು ಐನೇ ಕಡೆ ನಮ್ಮ ಜೀವನ್ ಕುಮಾರ್ ಪನವಂತೇರು ಜೀವನಡು ಆಚಾರ ಇಜ್ಜ ಅಂದಿನ ಜೀವನ ಅವು ನೀಚ ಅಂದ ಆಚಾರವಿಲ್ಲದ ನಾಲಿಗೆ ಅದು ನೀಚ ಬುದ್ಧಿ ಆ ನೀಚ ಬುದ್ಧಿಯನ್ನು ಬುಡಡು ಒಂದು ಜೀವನಕುಮಾರನ ಒಂದು ಸ್ಪಷ್ಟ ಸಂದೇಶ ಆಯ್ತದೆ ನಮ್ಮ
1200 ವರ್ಷದ ದುಂಬದ ಒಂಜಿ ಕಥೆಯನ್ನು ಕೇಂಡ ಕಲಿಯುಗಡು ಶಂಕರಾಚಾರ್ಯರು ಸಂಪೂರ್ಣ ಒಂಜಿ ಸಾಮಾಜಿಕ ಕ್ರಾಂತಿ ಹಿಡ್ದಾದ್ರ ನಮ್ಮ ಇಡೀ ಭಾರತೀಯ ಸನಾತನ ಸಂಸ್ಕೃತಿ ನನಂಜಿ ಸಂಸ್ಕೃತಿಗೊಟ್ಟಿಗೆ ವಿಲೀನವಾದ ಸರ್ವನಾಶದ ಒಂಜಿ ಪರಿಸ್ಥಿತಿಡು ಶಂಕರಾಚಾರ್ಯರು 4 ಮಠನು ಸ್ಥಾಪನೆ ಮಂತದ್ದು ಈ ಒಂಜಿ ನಮ್ಮ ಆರಾಧನೆ ಪದ್ಧತಿಯನ್ನು ಉರಿಪಾಯರು ಐದು ಬಕ್ಕ ಬತ್ತರಂಚಿನ ಅಬ್ರಹಾಂ ಮತಲು ಎಂಕಲ್ನ ಇಡೀ ಸಂಸ್ಕೃತಿದ ಮಿತ್ತು ದಾಳಿ ಮಂತನು ನಮ್ಮ ಕೂಡುಕಟ್ಟನ್ನು ಪುಡಾತು ಪಾಡಿಯರು ನಮ್ಮ ದೇವಸ್ಥಾನನು ಕೂಡ ಪುಡಾತು ಪಾಡಿಯರು ನಮ್ಮಡಿತ್ತಿನ ಪೂರ ದೋಚೊಂದು ಪೋಯರು ನಮ್ಮಡಿತ್ತಿನ ಒಂದು ಅಗಾಧವಾಂಚಿನ ಒಂದು ಭಂಡಾರ ಆಯ್ತನು ತಿಳುವಳಿಕೆದ ಭಂಡಾರ ಆಯ್ತನು ಅವು ಜೀವಶಾಸ್ತ್ರ ಆದುಪ್ಪು ತರ್ಕಶಾಸ್ತ್ರ ಆದುಪ್ಪು ಆಸ್ಟ್ರಾನಮಿ ಆದುಪ್ಪು ಅಥವಾ ಬೇತೆ ಭೌತಿಕವಾಂಚಿನ ಪ್ರತಿಯೊಂದು ಶಾಸ್ತ್ರಡು 24 ಕಲೆ ಎಂದು ಪನ್ಪ ನಮ್ಮ ಈ 24 ಕಲೆ ನಮ್ಮ ಇತ್ತೆ ನಮ್ಮ ಕಾಲೇಜ್ ಎಂಚ ವಿಭಾಗ ಮಂತ ನಮ್ಮ ಕಲ್ಪುವನ ಈ 24 ಕಲೆಲ ತುಂಬ ತುಳುಕು ಅಂತನು ನಮ್ಮ 4 ಯೂನಿವರ್ಸಿಟಿ ಇಟ್ಟು ಐನು ಪೂರ ಪುಡತ್ ಪಾಡಿಯರು ಐನು ಪೂರ ನಾಶಮಂತೇರು ದಿಕ್ಕು ತೋಜಂದನ ನಮ್ಮ ಭಾರತೀಯ ಸಂಸ್ಕೃತಿ ಓಲೋಲೋಲೋಲಾಯ ಕೆಲವು ರಾಜರು ಬತ್ತೇರು ಮರಾಠರು ಬತ್ತೇರು ವಿಜಯನಗರ ಸಾಮ್ರಾಜ್ಯಗಳು ಬತ್ತೇರು ಟ್ರವ್ಯಾಂಕೂರ್ ರಾಜಾಕ್ಗಳು ಬತ್ತೇರು ತಮಿಳ್ನಾಡು ರಾಜಾಕ್ಗಳು ಇತ್ತೇರು ಆಂಡಲ್ಲ ನಮ್ಮನ್ನು ನಮ್ಮ ಒರಿಪಾಯರೇ ಮಸ್ತ್ ಕಷ್ಟ ಬತ್ತ 1927 ಮುಟ ಒಂಜಿ ಅಧೋಗತಿ ನೆಂಚಿನ ಭಾರತೀಯ ಸಂಸ್ಕೃತಿನ ದೇರ್ತ ಪತ್ತಿನ ನೆಂಚಿನ ಪಂಡ ಕ್ಷೇತ್ರ ಪ್ರವೇಶನ ಪನ್ಪಣ ಒಂಜಿ ಕ್ರಾಂತಿ 1927 ಅವು ಕೇರಳಡು ಪ್ರಾರಂಭ ಆಯ್ನ ದಾಯಂದು ಪಂಡ ಕ್ಷೇತ್ರ ಅಂತ ಪನ್ಪುನ ಇತ್ತೆ ನಮ್ಮ ಒಂದು 40-45 ವರ್ಷದ ಪಿರಾಕದ ನಮ್ಮ ಶಬರಿಮಲೆ ತೂಂಡ ಒಂದು 50 ವರ್ಷದ ಪಿರಾಕದ ನಮ್ಮ ಗುರುವಾಯೂರು ಟೆಂಪಲ್ ನಮ್ಮ ದೇವಸ್ಥಾನ ಅಂತ ತೂಂಡ ಆಯ್ತ ಚಿತ್ರಣ ಬಹಳ ಅಧೋಗತಿ ಇತ್ತು ಕ್ಷೇತ್ರ ಪ್ರವೇಶನ ಅಂತ ಪನ್ಪುನ ಒಂಜಿ ಮಲ್ಲ ಕ್ರಾಂತಿ ಬತ್ತಿನಿ ಅಯ್ಯಪ್ಪನಿದ್ದಾದ್ರ ಒಂಜಿ ಕಾಲೋಡು ಕಲಿಯುಗ ವರದ ನಮ್ಮ ಪನ್ಪ ಅಯ್ಯಪ್ಪನು ದಾಯಂದು ಪಂಡ ನಮ್ಮ ಇಡೀ ಸಂಸ್ಕೃತಿನ ಇನಿ ಅಮ್ಮ ಎಕಡೆ ಶ್ರೀಧರ್ಲ ಪಂಡೇರು ಅಂಚನೆ ಉಮೇಶ್ ಗಟ್ಟರ್ಲ ಪಂಡೇರು ಪಂಡ ಅಯ್ಯಪ್ಪನ ಒಂಜಿ ಆಚಾರ 40 ದಿನ ನಮ್ಮ ವೃತಪತ್ತ ಒಂದು ಜೀವನಡು ಒಂಜಿ ಆಚಾರ ಕ್ರಿಶ್ಚಿಯನ್ ಅಥವಾ ಒಂಜಿ ಶಿಸ್ತುನು ನಮ್ಮ ಅಳವಡಿಸಾವೊಂದು ನಮ್ಮ ಶಬರಿಮಲೆಗೆ ಪೋಪ ಭಾರಿ ಒಂಜಿ ಭಕ್ತಿಡು ಶ್ರದ್ಧೆಡು ಆ ಶ್ರದ್ಧೆಡು ಪೋಪನಂಚಿನ ಆ ಒಂಜಿ ವ್ಯಕ್ತಿನ ಒಂಜಿ ಪ್ರಭಾವ ಆ ಕುಟುಂಬಗೂ ಅವು ಬಹಳ ಮಾತು ಪ್ರಭಾವ ಬೇರುಂಡು ಇನಿ 2 ವರ್ಷ ದುಂಬು ಕೇರಳಡು ಆಯ್ನಂಚಿನ ಆ ಶಬರಿಮಲ ಪ್ರವೇಶ ಬಂಡ ಸ್ತ್ರೀ ಪ್ರವೇಶದ ಬಗ್ಗೆ ಆಯ್ನಂಚಿನ ಆಂದೋಲನಡು ಕಾಸರಗೋಡು ತಿರುವನಂತಪುರ ಮುಟ್ಟಲ ಅಪ್ಪನಕುಲೆ ಮಾರ್ಗಕ್ಕೆ ಬತ್ತಿತ್ತೇರು ಅಪ್ಪನಕುಲೆ ಅವು ಬುಡ್ಚಿ ಎಂಕ್ಲು ಪ್ರವೇಶ ಮನ್ಪುಜ್ಜ ಅಂತ ಪನ್ಪುಣ ಒಂಜಿ ಘೋಷಣೆ ಹಿಡ್ದಾದ ರೋಡು ಜತೆರು ದಾಯನ್ ಪಂಡ ಅಪ್ಪನಕುಲ್ನ ಇಡೀ ಇಲ್ಲು ಉರಿಪಾದನ ಸ್ವಾಮಿಯರು ಪಂಡ ಅಯ್ಯಪ್ಪ ನಮ್ಮ ಪ್ರತಿ ಒಂಜಿ ಸಂಸ್ಕೃತಿ ಪ್ರತಿ ಒಂಜಿ ಇಲ್ಲಲ್ಲ ಒರಿಪಾಯಿನ ಒಂಜಿ ಕೀರ್ತಿ ಅಯ್ಯಪ್ಪ ಸ್ವಾಮಿಗುಂಡು ಅವು ದಾಯಗ ಅವಳಿತ್ತರಂಚಿ ಆಚಾರೋ ಪರಮೋ ಧರ್ಮ ಅಂತ ಬಂತೇರು ಒಂಜಿ ಆಚಾರ ಇಜ್ಜಾಂದಿನ ಜೀವನ ಅಧೋಗತಿ ಆಪ್ನು ಕಾಂಡೆಡ್ದು ಬಯ್ಯ ಮುಟ್ಟ ಎಂಚಿನ ತಿನ್ಪೆ ಎಂಚಿನ ಓಡೆ ಪೋಪೆ ಅವು ಪೂರ ಆಯ್ತ ಆಯನ ಆಚಾರಡು ಮಿತ್ತುಡುಂಡು ವಾ ಕೆಲಸ ಮನ್ಪಡು ಓವೇ ಡಿಪಾರ್ಟ್ಮೆಂಟ್ ಉಪ್ಪಡು ಅವು ಪೊಲೀಸ್ ಆವಡು ಅಥವಾ ಬೇತೆ ಮಿಲಿಟರಿ ಆವಡು ಓವೇ ಡಿಪಾರ್ಟ್ಮೆಂಟ್ಲ ಆಯ್ತೊಂಜಿ ಆಚಾರ ಬೋಡು ಶಿಸ್ತು ಬೋಡು ಆ ಶಿಸ್ತುನ ಕಲ್ಪಾಯಿನಿ ನಮಕ್ ಸ್ವಾಮಿ ಅಯ್ಯಪ್ಪ ಅಂಚಾದುಪ್ಪನಾಗ ನಮ್ಮ ಯಾಪಲ ಶಬರಿಮಲೆ ಅಯ್ಯಪ್ಪನೇ ಆಧಾರದಿ ಒಂದು ಅವೇ ತತ್ವ ಸಿದ್ಧಾಂತ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅವೇ ತತ್ವ ಜೀವನ ಪಂಚಭೂತನಡುಪ್ಪುಣಂಚಿನ ಈ ಜೀವನಡು ದೇವರು ಪ್ರತಿಯೊಂಜಿ ಚರಾಚರ ವ್ಯಕ್ತಿಡುಲ ಒಳ್ಳೇರು ಪ್ರತಿಯೊಂಜಿ ಚರಾಚರ ವ್ಯಕ್ತಿಡುಲ ಉಪ್ಪುನಂಚಿನ ದೇವರೇ ಎನ್ನಡಲ ಒಳ್ಳೇರು ಅವೇ ತತ್ವ ಸಿದ್ಧಾಂತ ಎನ್ನಡ ಉಪ್ಪುನ ದೇವರೇ ನಿಕ್ಲಡ ಪೂರ ಒಳ್ಳೇರು ಆ ಅಂಚ ನಮ್ಮ ಎನ್ನ ಅಂಡ ಓಂಜಿ ಭೇದಲ ಬರ್ಪುಜಿ ಅಕ್ಲ ಗುಣಗಳ ಕರ್ಮಗಳ ಉಪ್ಪುನಂಚಿನ ಒಂಜಿ ವ್ಯವಸ್ಥೆಡು ಜೀವನ ಪದ್ಧತಿ ಉಪ್ಪುಂಡು ಅಕ್ಲ ಕೆಲಸ ಮಂತೊಂದು ಉಪ್ಪೇರು ಆ ಗುಣಗಳ ಕರ್ಮಗಳ ನಮ್ಮ ಗೌರವ ಕೊರಡತ್ತಂದೆ ಐದು ಮಿತ್ತದ ಅಲೈಜಿ
ಅಂಚದು ಪುನಗ ಪ್ರತಿಯೊಂದು ಜೀವನಡುಲ್ಲ ಪ್ರತಿಯೊಂದು ಜೀವರಾಶಿಡ್ಲ ಉಪ್ಪುನ ದೇವರೇ ಎನಡಲ ಉಲ್ಲೇರು ಅಯಡೊಪ್ಪನ ದೇವರಲ್ಲೇ ಎನಡಲ ಉಲ್ಲೇರು ಎಂದು ಪಂಡ ತಿನ್ನ ನಮ್ಮ ತೆರಿಯೊಂದು ನಾಂಡ ಆಯಿನ ತೆರಿಯ ಆ ಒಂದು ಸಿದ್ಧಾಂತ ನಮ್ಮ ತೆರಿಯಿಂದ ಅವು ಅಯ್ಯಪ್ಪನ ತೆರೀಲಕ ಆ ಅಯ್ಯಪ್ಪನ ನಮ್ಮ ತೆರೆಯೋನುಗ ನಮ್ಮ ಪೂರೆಲ್ಲ ಒಟ್ಟಿಗೆ ಒಂಜೇ ಕಟ್ಟಡು ಉಂತೋನುಗ ದಾಯಂದು ಪಂಡ ಇನಿ ನಮ್ಮಡ ಮಲ್ಲ ಒಂಜಿ ಸವಾಲುಂಡು ನಮ್ಮ ಸಂಸ್ಕೃತಿದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂಜಿ ಆಘಾತ ನಡತೊಂದುಂಟು ಒಂದು ಷಡ್ಯಂತ್ರ ನಡತೊಂದುಂಟು ನಮ್ಮ ನಂಬಿಕೆದ ಮೆತ್ತೆ ಪ್ರಹಾರ ಬರೋಂದುಂಟು ಆ ನಂಬಿಕೆದ ಪ್ರಹಾರ ದಾಯ ಬರೋಂದುಂಡು ಪಂಡ ನಮ್ಮ ಅಜ್ಞಾನಿಗಳಾತ ನಮ್ಮ ಬಗ್ಗೆ ಎಂಕ್ಲಿಗೆ ದಾಲ ತೆರೆದಿಜ್ಜಿ ಆಂಡ ಅಬ್ರಾಹಂ ಮತದ ಬಗ್ಗೆಲ್ಲ ಎಂಕ್ಲಿಗೆ ದಾಲ ತೆರೆದಿಜ್ಜಿ ಅಕ್ಲು ಒಂಜೇ ದೇವರನ್ನು ಆರಾಧನೆ ಮನ್ಪುಣಿನ ಪಂಡ ಅವು ಸುಳ್ಳು ಆ ಅಬ್ರಹಾಂ ಮತಡುಪ್ಪುಡಂಚಿನ ಸುಳ್ಳುಲ್ಲ ಭಯನ್ಲ ನಮ್ಮ ಅನಾವರಣ ಮಂತಂಡ ಆಯ್ತ ಸತ್ಯ ಎಂಕ್ಲಿಗೆ ತೆರೆಯುಂಡು ಯಾಪ ಎಂಕ್ಲನ ಮಿತ್ ಕನ್ವರ್ಷನ್ಗೆ ಬರ್ಪೇರ ವಾ ಮತ ಎಂಕ್ಲ ಕನ್ವರ್ಷನ್ ಮನ್ಪರ ಎಂಕ್ಲ ಪ್ರಭಾವ ಬೀರುವೆರ ಆ ಮತದ ಬಗ್ಗೆ ಸಂಪೂರ್ಣ ಮಾಹಿತಿ ತೆತ್ತೊಂದು ನಿಕ್ಲು ಬೋಡಣ ಕನ್ವರ್ಷನ್ ಅಲ್ಲಿ ಆಂಡ ಐತುಪ್ಪುನಂಚಿನ ಸುಳ್ಳುಲ್ಲ ಐಟುಪ್ಪುನಂಚಿನ ಭಯ ವಾತಾವರಣ ನಮ್ಮ ತೆರೆಯೋನೋಡು ಅಂಚ ಒಂಜಿ ನಮ್ಮ ಒಂಜಿ ಐತ ಬಗ್ಗೆ ನಮ್ಮ ಮಸ್ತ್ ಒಂಜಿ ಕ್ರಾಂತಿಕಾರಿ ಇಂಚಿನ ಒಂಜಿ ಪ್ರವೃತ್ತಿ ನಮ್ಮ ಮಂತೊಂಡು ನಾಂಡ ನಮ್ಮ ಸಂಸ್ಕೃತಿನ ಎಂಕ್ಲೆ ಒರಿಪಾಯರ ಆಪುಂಡು ಇಂಚಿನ ಒಂಜಿ ವೇದಿಕೆಡು ಇಂಚಿನ ಒಂಜಿ ಮಂದಿರಡು ಐತ ಬಗ್ಗೆ ಹೆಚ್ಚಿನ ಜ್ಞಾನನು ನಮ್ಮ ಒರಿದಿನ ನಮ್ಮ ಮಿತ್ತಿ ಏರು ಪ್ರಹಾರ ಮನ್ಪರೆ ಷಡ್ಯಂತ್ರ ಮಂತೊಂದುಲ್ಲೇರ ಅಕ್ಲ ಮತದ ಬಗ್ಗೆಲ್ಲ ನಮ್ಮ ತೆರಿಯನ ನಮ್ಮ ಪ್ರಯತ್ನ ಮನ್ಪಡು ಆ ಮಂತೊಡು ಎಂಚಿನ ಉಂಡು ನಮ್ಮ ತೆರಿಯದ ಪ್ರಯತ್ನ ಮನ್ಪಡು ಐಟ್ ಎಂಚಿನ ಪೂರ ಸುಳ್ಳು ಉಂಡು ಪನ್ಪುಣ ತೆರಿಯದ ಪನ್ಪಡು ಅಕ್ಲು ಏತ ಸುಳ್ಳು ಪನ್ಪೇರಿ ನಮ್ಮ ಎಂತೆ ಐನ ಅಕ್ಲೇಡ ಪ್ರಶ್ನೆ ಮನ್ಪೇರಲ್ಲ ನಮ್ಮ ತಯಾರಾವಡು ಅಂಚ ಒಂಜಿ ಆದು ನಮ್ಮ ದುಂಬದ ಪೀಳಿಗೆಲ್ಲ ಒಂದು ಎಡ್ಡೆಂತನ ವೀರಮಣಿಕಂಠ ಅಂತ ಪನ್ಪ ವಿಲ್ಲಾಳಿ ವೀರ ವಿನಕಂಟೆ ಮಣಿಕಂಟೆ ಅರಣ್ಯಗೂ ಹೋದು ತಪಸ್ಸು ಮನ್ಪುನ ದುಂಬು ಏತು ವೀರ ಆದಿತ್ತೆ ಏತು ಶೂರ ಆದಿತ್ತೆ ಇಲ್ಲಿ ಪಿಲಿನ ಪತ್ತೊಂದು ಬರೀನ ಆತ ಶಕ್ತಿವಂತ ಆದಿತ್ತೆ ನಮ್ಮಲ್ಲ ಏನು ಒಯ್ಡ್ಲ ಪೂರಾ ರೀತಿ ಇಡ್ಲ ನಮ್ಮ ತಯಾರಾದು ನಮ್ಮ ದೇಹನ್ಲ ನಮ್ಮ ಮನಸ್ಸನ್ಲ ಗಟ್ಟಿಮುಟ್ಟಾದು ಮಂತಾದು ನಮ್ಮ ಸಮಾಜನು ಒರಿಪಾವನಂತಿನ ಶೈಲಿಕರಾದ ನಮ್ಮ ವೀರಮಣಿ ಕಂಟಲಕ ನಮ್ಮ ದೆತ್ತು ಬರೋಡು ಅಂಚ ಪಂಡದು ಪುರೇಗಳ ಅಭಿನಂದನೆ ಮಂತೊಂದು ಎನ್ನ ಪಾತ್ರ ಮುಗಿಪೆ ನಮಸ್ಕಾರ మరి ಪುರ್ಲುಡು ಈ ಒಂಜಿ ಸಭಾ ಕಾರ್ಯಕ್ರಮಡು ಅಧ್ಯಕ್ಷರನ್ನ ಪಾತ್ರನಂಚಿನ ಬ್ರಹ್ಮಶ್ರೀ ಉಚಿಲತ ನೀಲೇಶ್ವರ ಪದ್ಮನಾಥ ತಂತ್ರಿಗೆ ಸೊಲ್ಮೇಲಿನ ಸಂದವೊಂದು ಬಂದಲೆ ಕಾರ್ಯಕ್ರಮದ ಕಡೆ ಧನ್ಯವಾದ ಸಮರ್ಪಣೆ 5 ತುಂಬು 2 ಜನ ನಮ್ಮ ಸಮಿತಿದ ಸದಸ್ಯರಾದಲ್ಲಿ ಆಗ್ಲಿಗೆ ಅಭಿನಂದನೆ ಮಲ್ಪನ ನಮ್ಮ ಆದ್ಯ ಕರ್ತವ್ಯ ನೇತೃತ್ವದ ಕರಿಸರ್ತಿ ಜಿಲ್ಲಾ ರಾಜ್ಯೋತ್ಸವನು ಪಡೆದ ನಂಚಿನ ಶ್ರೀ ವಿದ್ಯಾಧರ್ ಶೆಟ್ಟಿ ಪುಸ್ತಕರಲ್ಲ ಅರೆಗೆ ಈ ಒಂಜಿ ವೇದಿಕೆಡ ಅಭಿನಂದನೆ ಬಂದಿದ್ರೆ ಅವೇ ಲೇಖನೆ ನನ್ನೊಂಜಿ ಆತ್ಮೀಯರು ಎಂಕಲ್ಲ ಹಬ್ಬಕ್ಕ ಟಿವಿದ ನಿರ್ದೇಶಕರ ನೆಂಚಿನ ಶಶಿಧರ್ ಪೊಯ್ಯತ ಬೈಲು ಅರೆಗೆ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕನದ ಹತ್ರ 6 ದಯಮಲ್ತದ ವೇದಿಕೆಗೆ ಬರಡು ಬಂಡದ ಇಡ ಭಿನ್ನಯನ್ನು ಮಲ್ತದಲ್ಲ ಇರಗೆ ಈ ಒಂಜಿ ವೇದಿಕೆ ಹಿಡಿದ ಕೊರ್ಪನಂಚಿನ ಗೌರವನು ಮಾನಾದಿಗೆನ ಇರು ಪಡೆಯೋಡು ಬಂಡದ ಇರಡ ಎಂಗಲು ಕೇನೊಂದಲ್ಲ ಅತಿಥಿ ಅಭ್ಯರ್ಥಿಯರು ಅರಕ್ಲಿಗೆ ಆ ಒಂಜಿ ಗೌರವನು ಕುರುಡು ಬಂಡದ ಕೇನೊಂದಲ್ಲ ಅತಿಥಿ ಅಭ್ಯರ್ಥಿಯರು ಅರಗೆ ಆ ಒಂಜಿ ಗೌರವನು ನಿಖಲು ಕುರುಡು ಬಂಡದ ನೀಡ ಭಿನ್ನಯನ ಮಲ್ತೊಂದಲ್ಲ ಎಂಕಲ ಈ ಒಂಜಿ ವೇದಿಕೆ ಜೋರಾಯಿನ ಕಾಯ್ತಾಡಿದವರಿಟ್ಟು ಎಂಕಲ ಆತ್ಮೀಯರಾದ ಎಂಕಲ ಒವ್ವೇ ಒಂಜಿ ಸುದ್ದಿ ಮಾಧ್ಯಮ ಇತ್ತನಲ್ಲ ಒಂಜಿ ಹಬ್ಬಕ್ಕ ಚನಾಡ ಬೆರೆತಿನ ಒಂಜಿ ಪಸಕುರಲ್ ಚನ 2 ಜನಕ್ಲ ಜಿಲ್ಲಾ ರಾಜ್ಯೋತ್ಸವ ತಿಕ್ಕನಂಚಿನವು ನಮ್ಮ ಎಂಕ್ಲೆಗೆ ಬಾರಿ ಖುಷಿದ ವಿಷಯನೇ ಆದುಂಡು ಅಗ್ರಿಗೆ ಈ ಒಂಜಿ ವೇದಿಕೆ ಗೌರವದ ಸಮರ್ಪಣೆ ಹಬ್ಬಕ್ಕದ ಶಶಿಧರ್ ಪೊಯ್ಯತ ಬೈಲ್ ಮೇರೆಗೆ ಈ ಒಂಜಿ ವೇದಿಕೆ ಕೊರ್ಪನಂಚಿನ ಗೌರವನು ನಿಖಲು ಸ್ವೀಕಾರ ಮಲ್ಪಡು ಬಂಡದೆ ಭಿನ್ನಯನ್ನು ಮಲ್ತದಲ್ಲ ಇವಜಿ ವೇದಿಕೆ ಕೊರ್ಪುನ ಮಾನದಿಗೆ ಕಿನ್ನೆ ಆದಿತ್ತನಲ್ಲ ಅಯ್ಯಪ್ಪ ದೇವನ ಆಶೀರ್ವಾದ ಯಾಪಲ ಈರ್ನ ಮಿತ್ತು ಖಂಡಿತವಾದ್ಲ ಒಪ್ಪುಂಡು ಮಾಧ್ಯಮದ ಕೆಲಸವನ್ನು ಮಲ್ತದನೆ ಸೇವೆ ಅತ್ತು ಎಂಕಲ್ನ ಜೀವನದ ಗಾಡಿ ಎದುರು ಪೋನಾಗ ಮಾಧ್ಯಮಡು ಎಂಚಿನ ಕರ್ತವ್ಯಲೇನು ಮಲ್ಪೊಲಿ ಐತ ಒಂಜಿ 10 ಅಂಶವನ್ನು ಮಾತ್ರ ಮಲ್ತನೆಕ್ ಮಲ್ತದಿನಿ ಪ್ರಶಸ್ತಿ ಬಂಡ ಗೊತ್ತು ನಿಕ್ಲೆಗ್ ಅವು
ಪ್ರಾಥಮಿಕವಾದ ಒಂದು ಶಕ್ತಿ ಕೊರ್ಪುನಂಚಿನ ಒಂದು ಯುಕ್ತಿ ಅವು ಏರೆ ಉಪ್ಪಾಡು ಅಕ್ಲೆಗೆ ಒಂಜಿ ನನರಾತ ಬೇಲೆ ಮಲ್ಪುಲೆ ಪನ್ಪುನಂಚಿನ ಒಂಜಿ ಉಮೇದು ತಿಂಜವನಂಚಿನ ಅವು ಸನ್ಮಾನ ಆದುಪ್ಪು ಅತ್ತಂಡ ಪ್ರಶಸ್ತಿ ಆದುಪ್ಪು ಅವು ಅತ್ತಂದೆ ಅವು ಅಂತ್ಯ ಅತ್ತೆ ಖಂಡಿತವಾದ ಏರು ಪ್ರಶಸ್ತಿ ದೆತೊಂದೇರು ಏರು ಮಾನಾದಿಗೆ ದೆತೊಂದೇರು ಅಕಲ್ನ ಬೇಲೆ ನನ ಸುರುವ ಆವಡು ಪನ್ಪುನವೇ ಐತ ಸಂದೇಶ ಎಂಕ್ ಮುನಾನಿಡ್ದ ಬೊಕ್ಕ ನವಂಬರ್ 2 ತಾರೀಕು ಬೊಕ್ಕ ಒಂದು ಆಯ್ನ ಒರ್ಮನೆ ಸನ್ಮಾನ ಅಂಡ ಭಾರಿ ಸಂತೋಷ ಇಂಚಿನ ಅಂದ್ ಕೇಂಡ ಒಂಜಿ ಎನ್ನ ಇಲ್ಲು ಪೊಯ್ಯತ್ತ ಬೈಲಾಂಡಲ್ಲ ಯಾನಿತ್ತೆ ಕೋಟೆಕಾರು ಪಟ್ಟಣ ಪಂಚಾಯತಿದ ಒಂಜಿ ಪ್ರಜೆ ರಡ್ಡೇದು ಅದು ನಮ್ಮ ಸಾಧಾರಣ ನೀಲೇಶ್ವರದ್ದು ನೀಲಾವರ ಮಠ ವಾವ ಕ್ಷೇತ್ರದ ತಂತ್ರಸ್ಥಾನ ಕೇಂದ್ರ ತಂತಿರಿದ್ದಾರೆ ಆಂಡ ಅಯ್ಯಪ್ಪ ಸ್ವಾಮಿಗೆ ಕೈಯಾರೆ ಅಭಿಷೇಕ ಮಲ್ತನ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಕೈಯಾರೆ ಅಭಿಷೇಕ ಮಲ್ತನ ಒಂಜಿ ತಂತಿರ್ದಾರೆ ಇತ್ಯರಂದಾಂಡ ನಮ್ಮ ಪೆರ್ಮೆದ ಉಚ್ಚಿಲತಾಯ ಶ್ರೀ ಪದ್ಮನಾಭ ತಂತ್ರಿಯರು ಅಂಚಿನ ಒಂಜಿ ಪುಣ್ಯ ಕೈಕುಲೆಡು ಎಂಕಿ ಸನ್ಮಾನ ತಿಕ್ಕ ನಾವು ದಿಂಜ ಸಂತೋಷ ಕೊಡ್ತುಂಡು ಈ ಮಾನದಿಗೆ ಕೊರ್ನ ನಿಕ್ಲೆಗೆ ಮಾತ ಅಯ್ಯಪ್ಪ ಸ್ವಾಮಿನ ಅನುಗ್ರಹ ಸದಾ ಉಪ್ಪಡಂದ ಆರೈಕೆ ಎಂಕ್ಲೆಗಳ ನಿಕ್ಲು ಮಲ್ದಾರೆ ಅಂಚೆನ ನಿಕ್ಲೆಗಳ ಆ ಸ್ವಾಮಿನ ಅನುಗ್ರಹ ಉಪ್ಪಡು ಪಂದೇನ ಪಾತ್ರ ಉಪ್ಪೆ ಸೊಲ್ಮೇಲೆ ನಿಕ್ಲೆ ಈ ಒಂಜಿ ವೇದಿಕೆಡು ನಮ್ಮ ಕೈತಲ್ ಉಪನಂಚಿನ ಮೂರೂರ ಬೋವಿ ಮಹಾಸಭದ ಅಧ್ಯಕ್ಷರಾಯನಂಚಿನ ಹರೀಶ್ ಟಿ ಉಚ್ಚಿಲ್ ಈ ವರ್ಷ ಅವರಿಗೆ ಅಧ್ಯಕ್ಷರಾದ ಅರೊಂಜಿ ಮಲ್ಲ ಸಮಾಜದ ಒಂಜಿ ಅಧ್ಯಕ್ಷ ಸ್ಥಾನ ವಹಿಸಂದೇರು ಅವರಿಗೆ ನಮ್ಮ ಸಮಿತಿದ ಸದಸ್ಯರಾದ ನಮ್ಮೊಟ್ಟಿಗೆ ಸೇವೆ ಸಂದದ್ದು ಅವರಿಗೆ ಈ ಒಂಜಿ ವೇದಿಕೆ ಕೊರಪುನ ಗೌರವವನ್ನು ಅತಿಥಿಲು ಕೊರಡು ಬಂಡದ ಭಿನ್ನಯನ್ನು ಮಲ್ತೊಂದಲ್ಲ ಕರಿಣ ವರ್ಷ ಗಣೇಶೋತ್ಸವಡು ಯಶಸ್ವಿಯಾದ ನಿರ್ವಹಣೆ ಮಲ್ತ ಅಧ್ಯಕ್ಷ ಸ್ಥಾನ ವಹಿಸಿದ ನಿರ್ವಹಣೆ ಮಲ್ತನಂಚಿನ ಹರೀಶ್ ಟಿ ಉಚ್ಚಿಲ್ ಅವರಿಗೆ ಕೊರ್ಪುನಂಚಿನ ಗೌರವ ಈ ಒಂಜಿ ವೇದಿಕೆಡು ಮೂರೂರ ಬೋವಿ ಮಹಾಸಭಾದ ಅಧ್ಯಕ್ಷರಾದ ಆಯ್ಕೆ ಆತೇರಿ ಈ ಸರ್ತಿ ಅರೆಗೆ ಈ ಒಂಜಿ ವೇದಿಕೆಡು ಕೊರ್ಪುನಂಚಿನ ಅಭಿನಂದನೆ ಪೂಜ್ಯ ಮಾತ ಅತಿಥಿಲ್ನ ಹೊರಟು ಈ ಒಂಜಿ ಕೊರ್ಪುನಂಚಿನ ಅಭಿನಂದನೆ ಹೊರಲೋಡು ಸ್ವೀಕಾರ ಮಂದದ ನನಾತ್ ಆ ಒಂಜಿ ಮೂರೂರ ಬೋವಿ ಸಮಾಜದ ನನಾತ್ ಅಭಿವೃದ್ಧಿ ಕರೆಗೆ ಈರ್ನ ಕೈಲ ಜೋಡಿಸಲೆ ಪಂಡದಕ್ಕೆ ಏನೊಂದು ಈ ಒಂಜಿ ಅಯ್ಯಪ್ಪ ಸೇವಾ ಸಮಿತಿದ ವತಿರ್ದು ಹೃತ್ಪೂರ್ವಕ ಸೊಲ್ಮೆಲೆಣ್ಣೆ ಸಂದಾವದಿಲ್ಲ. ಸ್ವಾಮಿಗಳಿಗೆ ಪಾದಗಳಿಗೆ ನಮಸ್ಕರಿಸಿದ ವೇದಿಕೆಯಲ್ಲಿರುವ ಗಣ್ಯರಿಗೆ ನಮಸ್ಕರಿಸ್ತಾ ನಾನೊಂದು ಸಣ್ಣ ಸೇವೆಗಾಗಿ ಈ ಮಂದಿರದಿಂದ ನನ್ನೊಂದು ಅಭಿನಂದಿಸುವ ಕಾರ್ಯಕ್ರಮ ನಡೆದಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಅಯ್ಯಪ್ಪ ಸ್ವಾಮಿ ಮತ್ತು ಎಲ್ಲ ದೈವಗಳನ್ನು ನೀಡಲಿ ಮತ್ತು ನನ್ನನ್ನು ಈ ಒಂದು ಗುರುತಿಸಿದಾಗಿ ಅಯ್ಯಪ್ಪ ಮಂದಿರದ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಸೊಲ್ಮೆಲು ಹರೀಶಣ್ಣ ಈ ಕಾರ್ಯಕ್ರಮದ ಕಡೆ ತಂಗ ಧನ್ಯವಾದ ಸಮರ್ಪಣೆ. ಸಭೆತ ಘನ ಅಧ್ಯಕ್ಷ ಪೀಠವನ್ನು ವಹಿಸುವ ನಂಚಿನ ಬ್ರಹ್ಮಶ್ರೀ ವಿಚಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗೆ ಈ ಒಂಜಿ ವೇದಿಕೆಗೆ ಪ್ರೀತಿದ ಸೊಲ್ಮೆಲೆಣ್ಣೆ ಸಂದೈತ ಮಲ್ತೊಂದಲ್ಲ ಅವೇ ರೀತಿ ಈ ಕಾರ್ಯಕ್ರಮಡು ನಮ್ಮದು ಈ ಒಂಜಿ ವೇದಿಕೆ ನಿರ್ಗಮಿಸಿದ ನಂಚಿನ ಶ್ರೀ ಬಿ ರವೀಂದ್ರನಾಥ್ ರೈ ವಕೀಲರು ಅವೇ ರೀತಿ ಶ್ರೀ ಪಿ ಶ್ರೀಧರ್ ಬೇರ್ಗ್ಲ ಈ ಒಂಜಿ ವೇದಿಕೆಗೆ ಸೊಲ್ಮೆಲೆಣ್ಣೆ ಸಂದೈತ ಮಲ್ತೊಂದಲ್ಲ ಅವೇ ರೀತಿ ಈ ವೇದಿಕೆ ಉಪನಂಚಿನ ಬಾಲಾಂಜನೇಯ ಜಿಮ್ಮದ ಅಧ್ಯಕ್ಷರಾಯನಂಚಿನ ಶ್ರೀ ಎ ಉಮೇಶ್ ಗಟ್ಟಿ ನಮ್ಮೊಟ್ಟಿಗೆ ಅರೆಗೆ ಈ ಒಂಜಿ ವೇದಿಕೆಗೆ ಸೊಲ್ಮೆಲೆಣ್ಣೆ ಸಂದೈತ ಮಲ್ತೊಂದಲ್ಲ ಅವೇ ರೀತಿ ಗಣೇಶ್ ರೋಡ್ ಲೈನ್ಸ್ ಮಂಗಳೂರು ಮಾಲಕರಾಯನಂಚಿನ ಹರೀಶ್ ಕುಮಾರ್ ನಮ್ಮೊಟ್ಟಿಗೆ ಎರೆಗ್ಲ ಸೊಲ್ಮೆಲೆಣ್ಣೆ ಸಂದೈತ ಮಲ್ತೊಂದಲ್ಲ ಅವೇ ರೀತಿ ಅಯ್ಯಪ್ಪ ಸೇವಾ ಸಮಾಜ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡದ ಜಿಲ್ಲಾಧ್ಯಕ್ಷರಾಯನಂಚಿನ ಶ್ರೀ ಗಣೇಶ್ ಪುದ್ವಾಲ್ ನಮ್ಮೊಟ್ಟಿಗೆ ಅರೆಗ್ಲ ಸೊಲ್ಮೆಲೆಣ್ಣೆ ಸಂದೈತ ಮಲ್ತೊಂದಲ್ಲ ಭಗತ್ ಸಿಂಗ್ ಸೇವಾ